ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಕಾರ್ಯಕ್ರಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಸದ್ಯ ತುಳುನಾಡಿನವರು, ಮಂಗಳೂರಿನವರು ಸದ್ಯ ಕೇಳ್ತಾ ಇರುವಂತಹ ವಿಚಾರ, ಪ್ರಸಕ್ತ ಕಾಲಘಟ್ಟದಲ್ಲಿ, ಪ್ರಸಕ್ತ ವಿದ್ಯಮಾನದಲ್ಲಿ, ಪ್ರಸಕ್ತ ನಮ್ಮ ಮಂಗಳೂರಲ್ಲಿ ಆಗ್ತಾ ಇರುವಂತಹ ಘಟನೆಗಳ ನಡುವೆ ಈ ಒಂದು ವಿಚಾರವನ್ನ ಪ್ರತಿಯೊಬ್ಬರು ನಾಗರಿಕರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ದೇಮಲ್ತದ ನಮ್ಮ ಕುಡ್ಲನ ಒರಿಪಾಲೆ ಇವನಿ ಪಾತೆರಕ್ಕೆ ಏನೊಂದುಂಡು ಕಾರಣದ ಬನ್ನಗ ನಮ್ಮ ಕುಡ್ಲ ದುಂಬುದ ಕುಡ್ಲ ಲಕೇಜ್ ನಮ್ಮ ಕುಡ್ಲಡ್ ಅವೇತು ಗಲಟೆ ಆವೊಂದುಂಡು, ನಮ್ಮ ತೂವೊಂದುಲ್ಲ ದಾದಾಪುರ ಆವೊಂದುಂಡು ಬಂದು ನಿತ್ಯ ನಿರಂತರವಾಗಿರುವಂತಹ ಕೆಲವು ಪ್ರಕರಣಗಳು ನಮ್ಮ ಮಂಗಳೂರಿನಲ್ಲಿ ದಾಖಲಾಗ್ತಾ ಇದೆ. ಈ ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಿದ್ದೇನೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇವತ್ತು ಕೋಡಿಕಲ್ ಬಂದ್ ಆಗಿತ್ತು, ಕುಡ್ಲ ಬಂದಾಗಿರ್ಲಿಲ್ಲ, ಮಂಗಳೂರು ಬಂದಾಗಿಲ್ಲ, ಆದ್ರೆ ದಕ್ಷಿಣ ಕನ್ನಡ ಬಂದಾಗಿಲ್ಲ, ರಾಜ್ಯ ಬಂದಾಗಿಲ್ಲ, ಯಾವುದೇ ರೀತಿ ರಾಜಕೀಯ ಪಕ್ಷಗಳು ಬಂದ್ಗೆ ಕರೆ ಕೊಟ್ಟಿಲ್ಲ. ಬದಲಾಗಿ ಸಾರ್ವಜನಿಕರು ಜೊತೆಗೆ ಹಿಂದೂ ಸಂಘಟನೆಗಳು ಕೊಟ್ಟಿರುವಂತಹ ಬಂದ್ ಕೋಡಿಕಲ್ ಪರಿಸರ ಏನಿದೆ, ಕೋಡಿಕಲ್ ಒಂದು ಪ್ರದೇಶ ಏನಿದೆ ಅಲ್ಲಿ ಬಂದಾಗಿತ್ತು, ಸಂಪೂರ್ಣವಾಗಿ ಬಂದಾಗಿತ್ತು. ಅಂಗಡಿ ಮುಂಗಟ್ಟುಗಳು ಬಂದಾಗಿತ್ತು, ಜೊತೆಗೆ ಪೊಲೀಸರು ಆ ಭಾಗದಲ್ಲಿ ಇದ್ರು. ಯಾಕೆ ಅಂತ ಬಂದಾಗ ತಮ್ಗೆ ಗೊತ್ತಿರುವಂತಹ ವಿಚಾರ, ನಾಗನ ಬಿಂಬವನ್ನ ಹಾನಿಗೊಳಿಸಿದಂತಹ ಪ್ರಕರಣ, ನಾಗನ ಕಟ್ಟೆಯನ್ನ ಹಾನಿಗೊಳಿಸಿದಂತಹ ಪ್ರಕರಣ ಕೇವಲ ಕೋಡಿಕಲ್ ಮಾತ್ರ ಅಲ್ಲ, ಬೈಕಂಪಾಡಿ ಜೊತೆಗೆ ಕೂಳೂರು ಜೊತೆಗೆ ಕೋಡಿಕಲ್ನಲ್ಲಿ ಈ ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ. ಕಾಕತಾಳೀಯ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತು ಕೂಡ ಕೋಡಿಕಲ್ನಲ್ಲಿ ಒಂದು ಬಸ್ಸಿಗೆ ಕಲ್ಲನ್ನ ಎಸೆದಿದ್ದಾರೆ ಕಿಡಿಗೇಡಿಗಳು, ದುಷ್ಕರ್ಮಿಗಳು. ಜೊತೆಗೆ ಮನೆಯೊಂದರಲ್ಲಿದ್ದಂತಹ ದೈವದ ಮುಖವಾಡ ಕೂಡ ಕಾಣೆಯಾಗಿರುವಂತಹ ಘಟನೆ ಕೂಡ ಇವತ್ತು ಬೆಳಕಿಗೆ ಬಂದಿರುವಂತದ್ದು. ಇದೆಲ್ಲವೂ ಕೂಡ ಮಂಗಳೂರಿನ ಕೋಡಿಕಲ್ನಲ್ಲಿ ನಡೆದಿರುವಂತಹ ಘಟನೆ. ಜೊತೆಗೆ ಈ ಹಿಂದಿನೂ ಕೂಡ ನಾವು ನೋಡ್ತಾ ಇದ್ದೇವೆ ಮಂಗಳೂರಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಇದು ನಾಗನಕಟ್ಟೆಯ ವಿಚಾರವಾಗಿ ನಾವು ನೋಡಿದ್ರೆ ದೈವ ದೇವಾಲಯಗಳನ್ನ ಕಿಡಿಗೇಡಿಗಳು ಅಪವಿತ್ರಗೊಳಿಸ್ತಾ ಇರುವಂತಹ ಘಟನೆಗಳು ಕೂಡ ತಮ್ಗೆ ಗೊತ್ತಿದೆ. ಕಾಂಡಮ್ಗಳನ್ನ ಹಾಕಿದ್ರು, ಇನ್ನಿತರ ನೀಚ ಕೃತ್ಯಗಳನ್ನ ಮಾಡಿದ್ರು. ಆದ್ರೆ ಎಲ್ಲಿ ತನಕ ವಿಪರ್ಯಾಸ ಅಂತ ಹೇಳಿದ್ರೆ ಒಬ್ಬನೇ ಒಬ್ಬ ಆರೋಪಿಗಳನ್ನ ಹಿಡಿಯಲಾಗಲಿಲ್ಲ ಅನ್ನುವಂಥದ್ದು ಅಷ್ಟೇ ಗಂಭೀರವಾಗಿರುವಂತಹ ಸತ್ಯ, ನಾಚಿಕೆಗೇಡಿನ ಸತ್ಯವೂ ಕೂಡ ಹೌದು. ಯಾರನ್ನ ದೂರಬೇಕು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಜೊತೆಗೆ ಸದ್ಯ ಜನರು ಹೇಳ್ತಾ ಇರುವಂತಹ ವಿಚಾರ, ಕುಡ್ಲ ಒರಿಪಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಹಲವಾರು ಪ್ರಕರಣಗಳು ದಾಖಲಾಗ್ತಾ ಇದೆ. ಕೆಲವರು ಹೇಳ್ತಾರೆ ಎಲೆಕ್ಷನ್ ಬರ್ತಾ ಇದೆ ಅನ್ನುವಂಥದ್ದು, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಮಂಗಳೂರು ಸಾಮರಸ್ಯದಿಂದ ಕೂಡಿತ್ತು, ಆದ್ರೆ ಈಗ ಏಕಾಏಕಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ನಾವು ಬದುಕಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಬದುಕುವಂತ ನಾಗರಿಕರು ಕೇಳ್ತಾ ಇರುವಂತದ್ದು ಎತ್ತ ಸಾಕ್ತಾ ಇದೆ ಮಂಗಳೂರು ಅನ್ನುವಂಥದ್ದು. ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು, ನಾವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ, ಜೊತೆಗೆ ನಮ್ಮನ್ನು ಕಾಯಬೇಕಾಗಿರುವಂತಹ, ರಕ್ಷಣೆ ಒದಗಿಸಬೇಕಾಗಿರುವಂತಹ, ಆರೋಪಿಗಳನ್ನ ಹಿಡಿಬೇಕಾಗಿರುವಂತಹ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತೇನೆ. ಅಷ್ಟೂ ಕೂಡ ಇವತ್ತು ನಡೆದಿರುವಂತಹ ಒಂದು ಬಂದ್ ಜೊತೆಗೆ ಪ್ರತಿಭಟನೆ ಯಾವ ರೀತಿ ಇತ್ತು, ಆ ಭಾಗದಲ್ಲಿ ಗುರುಪುರ ವಜ್ರದೇಹಿ ಮಠದ ಸ್ವಾಮೀಜಿಗಳು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು, ಭಾಷಣವನ್ನ ಕೂಡ ಹೇಳಿದ್ರು. ಜೊತೆಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಬಹುಮಾನವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರುಗಳ ಕೆಲಸ ಕಾಣ್ತಾ ಇಲ್ಲ ಅಂತ ಕಾಣ್ತದೆ ಮೋಸ್ಟ್ಲಿ ಸ್ವಾಮೀಜಿ ಅವರಿಗೆ. ದಾಟ್ಸ್ ವೈ ಸ್ವಾಮೀಜಿ ಅವರು ಒಂದು ಒಳ್ಳೆಯ ಬಹುಮಾನವನ್ನ ಆಫರ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯವರು ಆ ಬಹುಮಾನ ಬೇಕು ಅಂತ ಇದ್ರೆ ಕೆಲಸ ಮಾಡಲೇಬೇಕಾಗುತ್ತೆ, ಪ್ರಾಮಾಣಿಕತೆಯಿಂದ ಕಿಡಿಗೇಡಿಗಳನ್ನ ಹಿಡಿಲೇಬೇಕಾಗುತ್ತೆ. ಏನ್ ಹೇಳಿದ್ರು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೋಡಿಕಲ್ನಲ್ಲಿ ನಾಗನಕಟ್ಟೆ ನಾಗಬಿಂಬ ಹಾನಿ ಪ್ರಕರಣ. ಆರೋಪಿಗಳ ಬಂಧಿಸಿದ ಪೊಲೀಸರ ಕ್ರಮಕ್ಕೆ ಖಂಡನೆ, ಕೋಡಿಕಲ್ ಬಂದ್. ಮಂಗಳೂರು ನಗರದ ಕೋಡಿಕಲ್ನಲ್ಲಿರುವ ನಾಗನಕಟ್ಟೆಯ ನಾಗಬಿಂಬ ಎಸೆದು ದುಷ್ಕೃತ್ಯ ಎಸೆದಂತ ಆರೋಪಿಗಳನ್ನ ಬಂಧಿಸಲು ಪೊಲೀಸರ ಮೇಲೆ ಒತ್ತಡ ಹೇರುವ ಸಲುವಾಗಿ ಹಾಗೂ ದೈವ ದೇವಸ್ಥಾನಗಳನ್ನ ಅಪವಿತ್ರಗೊಳಿಸೋದನ್ನ ಖಂಡಿಸಿ ಇಂದು ಹಿಂದೂ ಸಂಘಟನೆಗಳು ಕೋಡಿಕಲ್ ಬಂದ್ಗೆ ಕರೆಯನ್ನ ನೀಡಿತ್ತು. ಕೋಡಿಕಲ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಸ್ಥಳೀಯ ಸಾರ್ವಜನಿಕರು ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿತ್ತು.
ಕೋಡಿಕಲ್ ಬಂದ್ಗೆ ಕರೆ ನೀಡಿದ್ದ ಹಿಂದೂ ಸಂಘಟನೆಗಳು ಮೆಡಿಕಲ್ ಶಾಪ್ಗಳು, ಚಿಕನ್, ಮಟನ್ ಅಂಗಡಿ, ತರಕಾರಿ, ಹಣ್ಣು ಹಂಪಲು ಅಂಗಡಿ, ದಿನಸಿ ಅಂಗಡಿಗಳ ಸಹಿತ ಬಹುತೇಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಕ್ರಮ ಕೈಗೊಳ್ಳಲಾಗಿದ್ದು, ಬೆಳಗ್ಗೆ ಕೋಡಿಕಲ್ ಮೈದಾನದಿಂದ ನಾಗನಕಟ್ಟೆಯವರೆಗೆ ಪಾದಯಾತ್ರೆ ಮೂಲಕ ನಾಗಬ್ರಹ್ಮ ದೈವಸ್ಥಾನದಲ್ಲಿ ಕೈಮುಗಿದು ಪ್ರಾರ್ಥನೆಯನ್ನ ಮಾಡಲಾಯಿತು. ಪನ್ನಗಾಧಿಪತಿರ್ದೇವ ಅನಂತ ನಾಗಾಧಿಪ ವಿಷ್ಣುಪೀಠಾತ್ಮಕ ಅನಂತಯ ಮಂಗಳಂ ಸಹಸ್ರವಕ್ರಂ ದಿ ಸಹಸ್ರದಿವ್ಯಂ ಪಿಶಾಚನೇತ್ರಂ ಕಪಿಲಾಂ ಶತಾಢ್ಯಾಂ ವಿಶಾಯಿದಂ ಪ್ರೋಜ್ವಲದಂ ಶ್ರವಾಹುಂ ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಕಿಡಿಗೇಡಿಗಳನ್ನ ಹಿಡಿದ್ರೆ ಪೊಲೀಸರಿಗೆ ಚಿನ್ನದ ಪದಕ, ವಜ್ರದೇಹಿ ಸ್ವಾಮೀಜಿ. ಬಳಿಕ ಕೋಡಿಕಲ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ಹಾಗೂ ಸ್ಥಳೀಯರಿಂದ ನಡೆದ ಕೋಡಿಕಲ್ ಬಂದ್ ಜೊತೆಗೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ದಿಕ್ಸೂಚಿ ಭಾಷಣ ಮಾಡಿ ಮಾತನಾಡಿದ ಗುರುಪುರ ಸ್ವಾಮೀಜಿ, ನಾಗನಕಟ್ಟೆ ದುಷ್ಕೃತ್ಯ ನಡೆಸಿದ ಆರೋಪಿಗಳನ್ನ ಹಿಡಿದ ಪೊಲೀಸರಿಗೆ ಇದೇ ವೇದಿಕೆಯಲ್ಲಿ ಬಂಗಾರದ ಪದಕ ನೀಡಿ ಗೌರವಿಸುತ್ತೇನೆ. ನಿಮಗೆ ಕೇವಲ 24 ಗಂಟೆಯಲ್ಲ 24 ದಿನವನ್ನ ಕೊಡ್ತೇನೆ. ಆರೋಪಿಗಳನ್ನ ಬಂಧಿಸಿ ಅಂತ ಗುರುಪುರ ವಜ್ರದೇಹಿ ಮಠದ ವಜ್ರದೇಹಿ ಸ್ವಾಮೀಜಿ ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ರು. ಕೇಸ್ ರೆಡಿ ಮನ್ಪೇರ ತಯಾರು ಮನ್ಪೋயிருந்த ನಮ್ಮ ಎಣ್ಣೆ ದಿನ ಅಂಚದೆ ಬಣ್ಣನೆಕ್ಕು ತುಂಬ ಇರುವ ಕೇಸಿಯನ್ನ ಮಿತ್ತು ಮಾಡ್ದೇರು ಐನೇ ಪೂರ ದೆತ್ತದು ತುಂಬುದಾಗ ಮೇರು ಪಾತೇರ್ದೇರು ವಾವಾ ರೀತಿ ಪಾತೇರ್ದೇರೆಂದು ನಮ್ಮ ಮಿತ್ತು ಕೇಸ್ ಮಾಡ್ದೇರು ಯಾ ನೆನಪು ಲಂಚ ಆಂಡ ನಿಕುಲು ಆ ಕೆಲಸ ಹಡ್ದಿಲ್ಲ ಎಂಕ ಬಹಳ ಅಪೇಕ್ಷೆ ಇಪ್ಪುನು ಈ ಕಲ್ವನಾಕ್ಲೇನು ಪತ್ತೋಡು ನಿಕಲು ಮಂಜಿ 24 ಗಂಟೆ ಇತ್ತು ಏನೊಂದು 24 ದಿನ ಕೊರ್ಪೆ ನಿಕ್ಲೇಗ 24 ದಿನ ತಗೊಲ್ಲ ಇದು ಏರಿ ದಾಳಿ ಮಾಡ್ತಿದ್ದೇರು ಅಕ್ಲೇನು ಪತ್ತಲೇ ಇಂದುವೇ ಮೈದಾನ ನಿಕ್ಲೇನು ಏತು ಜನ ಪೊಲೀಸ್ ತಗೊಳ್ಳಿ ನಿಕಲು ಪತ್ಯಾರು ನಿಕ್ಲೇಗ ಬಂಗಾರದ ಪದಕ ಬಾರ್ದಿ ಆ ನಿಂದುವೇ ವೇದಿಕೆ ಸನ್ಮಾನ ಮಾಡ್ತೀವಿ ನಿಕ್ಲೇಗ ಇಲಾಖೆ ಪಾರಿತೋಷಕ ಕೊರಡು ಬಂದಿಕ್ಕಿ ನಮ್ಮ ಪಾರಿತೋಷಕ ಕೊಡ್ಬ. ನಿಮಗೆ ಇಲಾಖೆ ಪಾರಿತೋಷಕ ಕೊಡಬೇಕೆಂದಿಲ್ಲ, ನಾವು ಕೊಡ್ತೇವೆ. ಇಂತಹ ವಿಷಯದಲ್ಲಿ ನಾನು ದೇಹ ತ್ಯಾಗಕ್ಕೂ ಸಿದ್ಧ. ನನಗೆ ಈ ವಿಷಯದಲ್ಲಿ ಭಯ ಇಲ್ಲ. ಇದರಲ್ಲಿ ಪಕ್ಷಭೇದ ಮತ ಇಲ್ಲ. ನಾವು ಒಗ್ಗಟ್ಟಾಗಬೇಕು. ಇದರ ವಿರುದ್ಧ ಸಕ್ರಿಯ ಜಾಲ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆ ಸೃಷ್ಟಿಯಾಗಿಸಲು ಯತ್ನಿಸಿದ್ದಾರೆ. ಬೈಕಂಪಾಡಿಯಲ್ಲಿ ರೋಹಿಂಗ್ಯಾ ಮುಸಲ್ಮಾನರು ನೆಲೆಯೂರಿರುವ ಗುಮಾನಿ ಇದೆ. ಈ ಬಗ್ಗೆ ಪೊಲೀಸರಿಗೆ ಗುಜ್ರಿ ನೀರು ಮಾರುವ ಹೆಸರಿನಲ್ಲಿ ಬಂದಿದ್ದಾರೆ. 4 ಜನರು ಎತ್ತಲೂ ಆಗದಂತಹ ನಾಗನ ಕಲ್ಲನ್ನ ಓರ್ವ ಎತ್ತಿ ಬಿಸಾಡಿದ್ದಾನೆ ಅಂದ್ರೆ ನಂಬಬೇಕೆ? ಮುಂಬೈನಲ್ಲಿ ಒಬ್ರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಇದ್ದಾರೆ. ಅವರೇ ಪ್ರಕಾಶ್ ಭಂಡಾರಿ. ಅವರು ನಮ್ಮ ತುಳುವರು. ಅಂತಹ ಎನ್ಕೌಂಟರ್ ಸ್ಪೆಷಲಿಸ್ಟ್ ಇಲ್ಲಿ ಹುಟ್ಟಿದ್ರೆ ಹಾರ ತುರಾಯಿ ಹಾಕಿ ಸನ್ಮಾನಿಸೋಣ. ಇಂತಹ ಕೃತ್ಯ ನಡೆಸಿದವನ ಬಲಿ ತೆಗೆದುಕೊಳ್ಬೇಕು. ಆತನ ಬಲಿ ಬೀಳಲೇಬೇಕು. ಹಾಗಾದ್ರೆ ಮಾತ್ರ ಇಂತಹ ಕೃತ್ಯಕ್ಕೆ ಕಡಿವಾಣ ಸಾಧ್ಯತೆ ಎಂದರು. ಈ ವೇಳೆ ನಾಗನಕಟ್ಟೆಯವರೆಗೆ ಪಾದಯಾತ್ರೆ ನಡೆದು ನಾಗನಕಟ್ಟೆಯಲ್ಲಿ ಆರೋಪಿಗಳ ಬಂಧನಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಈ ವೇಳೆ ಸ್ಥಳದಲ್ಲಿ ಬಂದೋಬಸ್ತ್ಗಾಗಿ ಡಿಸಿಪಿ ಹರಿರಾಮ್ ಶಂಕರ್ ಮೊಕ್ಕಾಂ ಹೂಡಿದ್ರು. ಸಂಘಟಿತ ಹಿಂದೂ ಸಮಾಜವೇ ಇದಕ್ಕೆ ಉತ್ತರ, ಒಂದೇ ಉತ್ತರ. ನಾವು ಯಾವ ಸರ್ಕಾರವನ್ನು ನಂಬಿ ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ಇದ್ದಾರೆಂಬ ನಂಬಿಕೆಯನ್ನು ಇಟ್ಟು ನಾವು ಕುಳಿತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಕರ್ತವ್ಯ ನಮ್ಮದೇ. ಇವತ್ತು ಈ ಭಾರತದಲ್ಲಿ ಹಿಂದುತ್ವ ಉಳಿದಿದ್ರೆ ಯಾರೋ ಒಂದು ಸರ್ಕಾರ, ಯಾರೋ ಒಂದು ಪೊಲೀಸ್, ಯಾರೋ ಒಂದು ಕಾನೂನಿನಿಂದ ಅಲ್ಲ, ನೆನಪಿಟ್ಕೊಳ್ಳಿ. ಲಕ್ಷಾಂತರ ಜನ ಮಾಡಿದಂಥವರು ತ್ಯಾಗ, ಬಲಿದಾನ, ಹೋರಾಟ, ಆ ಕಾರಣಕ್ಕೋಸ್ಕರ ಇವತ್ತು ಭಾರತ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಹಿಂದುತ್ವ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಸಂಸ್ಕೃತಿ ಉಳಿದಿದೆ. ಹಿಂದೂ ಸಮಾಜ ರಸ್ತೆಗೆ ಇಳಿದ್ರೆ, ಹಿಂದೂ ಸಮಾಜ ಎದ್ದು ನಿಂತರೆ ಮಾತ್ರ ಈ ನಮ್ಮ ಧರ್ಮ, ಈ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಶುಕ್ರವಾರ ರಾತ್ರಿ ಕೋಡಿಕಲ್ನಲ್ಲಿರುವ ನಾಗನ ಕಲ್ಲಿನ ಬಿಂಬವನ್ನ ಕಿಡಿಗೇಡಿಗಳು ಕಿತ್ತು ಎಸೆದಿದ್ದು, ಮರುದಿನ ಇಲ್ಲಿಗೆ ಬಂದಂತ ಭಕ್ತರಿಗೆ ವಿಚಾರ ತಿಳಿದು ಹಿಂದೂ ಸಂಘಟನೆಗಳು ಭಾರೀ ಪ್ರತಿಭಟನೆಯನ್ನ ನಡೆಸಿದ್ವು. ಅಲ್ಲದೆ ಘಟನಾ ಸ್ಥಳಕ್ಕೆ ಶಾಸಕ ಭರತ್ ಶೆಟ್ಟಿ, ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಡಿಸಿಪಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಮನವಿ ಮಾಡಿದ್ರು. ಪ್ರತಿಭಟನೆಯನ್ನ ಕೈಬಿಟ್ಟಿರಲಿಲ್ಲ. ಆರೋಪಿಗಳನ್ನ ಬಂಧಿಸಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ವು.
ಎಸ್, ಇದು ಬಹುಮಾನವನ್ನ ಕೊಡ್ತಾರಂತೆ ಗುರುಪುರ ಸ್ವಾಮೀಜಿ ಅವರು ಪೊಲೀಸರಿಗೆ. ಅಂದ್ರೆ ತಾವುಗಳು ಕೊಡ್ತಾ ಇರುವಂತಹ ಇಲಾಖೆ ಕೊಡುವಂತಹ ಪಾರಿತೋಷಕ ಏನಿದೆ, ಇದರ ಬದಲಾಗಿ ನಾವುಗಳು ಕೂಡ ನಿಮ್ಗಳಿಗೆ ಬಂಗಾರದ ಚಿನ್ನದ ಪದಕವನ್ನ ಕೊಡ್ತೇವೆ. ಆದ್ರೆ ಆರೋಪಿಗಳನ್ನ ಹಿಡೀರಿ, ಕಿಡಿಗೇಡಿಗಳನ್ನ ಹಿಡೀರಿ ಅನ್ನುವಂಥದ್ದು ಇದು ಕೇವಲ ಒಂದು ಪ್ರಕರಣ ಮಾತ್ರ ಅಲ್ಲ, 3 ಪ್ರಕರಣ ಮಾತ್ರ ಅಲ್ಲ, ನಾಗನಕಟ್ಟೆಯ ಪ್ರಕರಣ ಮಾತ್ರ ಅಲ್ಲ. ಈ ಹಿಂದಿನದು ಕೂಡ ತುಳುನಾಡಿನಲ್ಲಿ ದೈವ ದೇವಸ್ಥಾನಗಳ ಮೇಲೆ ನೀಚರು ಮಾಡಿರುವಂತಹ ಕಾಂಡಮ್ಗಳನ್ನ ಹಾಕಿರುವಂತಹ ನೀಚರ ಅನೇಕ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ. ಪ್ರತಿಯೊಬ್ರು ಕೂಡ ನಾವೆಲ್ಲ ಕೇಳಿದ್ದೇವೆ ಪೊಲೀಸರನ್ನ, ಎಲ್ಲಿ ಸರ್ ಆರೋಪಿಗಳು ಅನ್ನುವಂಥದ್ದು. ನೋ ವೇ, ಸುದ್ದಿ ಇಲ್ಲ. ಆದ್ರೂ ಕೂಡ ಆಗ್ತಾ ಇರುವಂತಹ ಘಟನೆಗಳು, ಜೊತೆಗೆ ಅಲ್ಲಲ್ಲಿ ಆಗ್ತಾ ಇರುವಂತಹ ಗುಂಪು ಘರ್ಷಣೆಗಳು ಕೂಡ ನಮ್ಮ ಮಂಗಳೂರಲ್ಲಿ ನೋಡ್ತಾ ಇದ್ದೇವೆ. ಇದು ಸದ್ಯದ ಪರಿಸ್ಥಿತಿ. ಒಟ್ಟಲ್ಲಿ ಕೇಳ್ತಾ ಇದ್ರೆ ಕುಡ್ಲನ್ ಓರಿಪಾಲೆ ಅನ್ನುವಂಥದ್ದು ಯಾಕೆ ಕಿಡಿಗೇಡಿಗಳ ಬಂಧನ ಆಗ್ತಾ ಇಲ್ಲ? ಯಾರ ಕೈವಾಡ ಇದೆ? ಯಾರ ವೈಫಲ್ಯ ಇದೆ? ಪೊಲೀಸ್ ಇಲಾಖೆಯ ವೈಫಲ್ಯ, ಸರ್ಕಾರದ ವೈಫಲ್ಯ, ನಮ್ಮ ಜನಪ್ರತಿನಿಧಿಗಳ ವೈಫಲ್ಯ, ಅಥವಾ ಯಾರ ಕೈಲಾಗದವರು ಅನ್ನುವಂಥ ಪ್ರಶ್ನೆ ಕೇಳಬೇಕು, ಮಾತಾಡಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿಗಳು ಬಿಜೆಪಿ ವಕ್ತಾರರು. ಈ ಸಂದರ್ಭ ಅವರುಗಳು ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಪ್ರತಿ ಬಾರಿ ನಿಮ್ಗಳ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಜನರು ವೋಟ್ ಹಾಕಿದ್ದಾರೆ. ದಟ್ಸ್ ವೈ ಜಗದೀಶ್ ಶೇಣೆ ಅವರು ಬಿಜೆಪಿ ವಕ್ತಾರರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಈ ಒಂದು ಬಂದ್ ಏನಿದೆ ಇದು ಯಶಸ್ವಿಯಾಗಿದೆ ಅಂತ ಬಂದಾಗ ಇಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ ಎಲ್ಲಾ ಹಿಂದೂ ಸಂಘಟನೆಗಳು ಈ ಬಂದಿಗೆ ಕರೆ ಕೊಡ್ತಾ ಇದೆ. ಕಾರಣ ಹಿಂದೂಗಳ ಸತತ ಘಟನೆಗಳಿಂದ ಹಿಂದೂಗಳ ಒಂದು ಮನಸ್ಸಿಗೆ ಗಾಯ ಆಗಿದೆ ಅನ್ನುವಂಥದ್ದು, ಸಾಮರಸ್ಯದಿಂದ ಮಂಗಳೂರಿನಲ್ಲಿ ಈಗ ಆಗ್ತಾ ಇರುವ ಘಟನೆಗಳಿಂದ ನೋವಾಗಿದೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಜೊತೆ ಹರೀಶ್ ಮಟ್ಟಿ ಅವರು, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಎಸ್ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ನಾನು ಹೋಗ್ತಾ ಇರುವಂತದ್ದು ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಫಸ್ಟ್ ರಿಯಾಕ್ಷನ್ ಆಗ್ತಾ ಇರುವಂತಹ ಎಲ್ಲ ಘಟನೆಗಳ ಬಗ್ಗೆ? ಎಸ್ ಸರ್. ಸರ್, ನಾನು ಚುನಾವಣೆ ಬರುವಾಗ ಇದೆಲ್ಲ ಯಾಕೆ, ನೀವಾಗ್ಲೂ ಅವಾಗ ನೀವು ಕೂಡ ಅದನ್ನೇ ಹೇಳಿದ್ದೀರಿ. ಜನರು ಹೇಳುವಂತ ಅನ್ನುವಂಥದ್ದು ಕೂಡ ನಾನು ಹೇಳಿರುವಂತಹ ಮಾತಲ್ಲ, ಜನರು ನನ್ಗೆ ಹೇಳ್ತಾ ಇರುವಂತಹ ಮಾತು. ಕೇಳ್ತಾ ಇದ್ರು ಏನಪ್ಪ ಏನಾಗ್ತಾ ಇದೆ, ಅಲ್ಲಲ್ಲಿ ಗುಂಪು ಘರ್ಷಣೆಗಳು ಒಂದ್ ಕಡೆ ಈ ರೀತಿ ಆಗ್ತಾ ಇರುವಂತಹ ಘಟನೆಗಳು ಇದೆಲ್ಲ ನೋಡಿದಾಗ ಕುಡ್ಲನ ಓರಿಪಾಲೆ ಗೊತ್ತು ಜಿಂಕ್ಲೆ ದಾದಾ ಒಂದು ಎಲ್ಲ ಬಂದಾವು ಅಥವಾ ಸಹಜ. ಯಾಕೆಂದ್ರೆ ನಾನೀಗ ರಾಜ್ಯದ ವಕ್ತಾರನಾಗಿ ರಾಜ್ಯದ ಇನ್ನಿತರ ಘಟನೆಗಳು ನಾನು ಹೇಳಬೇಕಾಗತ್ತೆ. ಮೊನ್ನೆ ದತ್ತಪೀಠದ ಮೇಲೆ ಕಲ್ಲನ್ನು ಎಸೆಯಲ್ಪಡ್ತು. ದತ್ತಪೀಠದ ನಾನು ಬರ್ತಾ ಇದ್ದೇನೆ. ಹೀಗೆ ನಾನು ಅವಾಗ ಹೇಳಿದಾಗೇನೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಅನೇಕ ಘಟನೆಗಳು ನಡೆಯುತ್ತದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಜನ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಯಾವ ಉದ್ದೇಶದಿಂದ ಅವರನ್ನ ಆಯ್ಕೆ ಮಾಡಲ್ಪಟ್ಟಿದೆ ಅಂದ್ರೆ ಹಿಂದುತ್ವದ ತಳಹದಿಯಲ್ಲಿ ಯಾವುದೇ ಅಭಿವೃದ್ಧಿಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನ ಆಯ್ಕೆ ಮಾಡಿಲ್ಲ. ಆವತ್ತಿನ ದಿನಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಏನು ಶಾಲೆಗೆ ಆಹಾರವನ್ನ ತಡೆ ನೀಡಿಸುವ ವಿಚಾರಗಳಿರಬಹುದು, ಅಥವಾ ರಮಣತ್ರೈ ಅವರು ಹೇಳಿರುವ ಹೇಳಿಕೆಗಳನ್ನು, ಇದನ್ನೆಲ್ಲವನ್ನ ಪರಿಗಣಿಸಿ ಅವತ್ತಿನ ದಿನಗಳಲ್ಲಿ ಹಿಂದುತ್ವದ ಆಧಾರದ ಮೇಲೆ 7 ಜನ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟದೆ. ಆದ್ರೆ ಈ ಅವರು 7 ಜನ ಶಾಸಕರು ಆಯ್ಕೆ ಆದ ನಂತರ ಏನು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆಗಳನ್ನು ಗಮನಿಸಿಕೊಂಡಾಗ ಇವರು ಏನ್ ಮಾಡ್ತಾ ಇದ್ದಾರೆ, ಇವರ ಕೊಡುಗೆಗಳು ಏನು ಹಿಂದುತ್ವಕ್ಕೆ ಎಂಬುದೊಂದು ಸಹಜವಾದ ಪ್ರಶ್ನೆ ಎಸಗುತ್ತೆ. ಇನ್ನು ಪೊಲೀಸ್ ಇಲಾಖೆಯ ವಿಚಾರವನ್ನು ಗಮನಿಸಿಕೊಂಡಾಗ ನಾನು ಅವತ್ತು ಕೂಡ ಇದೇ ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳಿದೆ. ಪೊಲೀಸ್ನವರು ಕೇವಲ ಏನು ರಾಜಕೀಯ ಪಕ್ಷದ ಒಂದು ಅಡಿಯಾಳ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಮೀಡಿಯಾಕ್ಕೆ ಕೇವಲ ಫೋರ್ಸ್ ಕೊಡೋಕ್ಕೋಸ್ಕರನೇ ಇರ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೇಸ್ಗಳನ್ನು ಹಿಡಿದು ಬಿಟ್ಟು ಫೋರ್ಸ್ ಕೊಡೋದು ನಮ್ಮ ಕಮಿಷನರ್ ಕೂಡ ಮಾಡ್ತಾ ಬಂದಿದ್ದಾರೆ, ಎಷ್ಟೋವರೆಗೆ ನಾವು ನೋಡ್ಕೊಂಡು ಬಂದಿದ್ದೇವೆ. ಆದ್ರೆ ಈ ಕೇಸಿನ ಬಗ್ಗೆ ಏನ್ ಹೇಳ್ತಾರೆ ಕಮಿಷನರು? ಹಾಗೆ ಇಲ್ಲ, ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಂದ್ರೆ ಉರುವಕ್ಕೆ ಬರುತ್ತೆ, ಅದು ಪ್ರಾಯಶಃ ಆ ಉರುವ ಠಾಣೆಯ ಸಂಬಂಧಪಟ್ಟವರು ಏನಂತಾರೆ? ಇದು ಒಂದಲ್ಲ ಘಟನೆಗಳು ಸರ್. ಇದರ ಮುಂಚೆ ನಮ್ಮ ಏನು ಕೊಂಡಾಣದ ಘಟನೆಗಳಿರ್ಬಹುದು, ಅಥವಾ ಇನ್ನು ಬಬ್ಬುಸ್ವಾಮಿ ಬೇರೆ ಒಂದು ಇದ್ರ ಕಡೆ ಎಲ್ಲ ಕಡೆ ಏನಾಯ್ತು? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳ ಏನು ಹಿಂದುತ್ವದ ಹೆಸರಿನಲ್ಲಿ ಆಯ್ಕೆಯಾಗಿ ಬಂದಿರುವಂತ ಜನಪ್ರತಿನಿಧಿಗಳ ಏನು ಸ್ವರ ಎಲ್ಲೋಗಿದೆ? ಆವತ್ತು ಚುನಾವಣೆ ಬರುವ, ಈಗ ನಾನು ಇನ್ನೊಂದು ಮಾತು ಹೇಳ್ತೇನೆ, ಚುನಾವಣೆ ಸಮಯದಲ್ಲಿ ಇಂಥ ಘಟನೆಗಳು ನಡೀತದಲ್ಲ, ನಾನು ಕೇಳ್ತಿರೋದು ನೀವೇನ್ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ನೀವು ಅದನ್ನೇ ನಾನು ಕೇಳ್ತಾ ಇರೋದು, ಯಾಕೆ ನಡೀತಾ ಇದೆ? ಇದ್ರ ಹಿಂದೆ ಯಾರಿದ್ದಾರೆ? ನಾನು ಹೇಳ್ತಾ ಇದ್ದೇನೆ, ಇದರ ಹಿಂದೆ ಒಂದು ನನ್ನ ಲೆಕ್ಕದಲ್ಲಿ ಒಂದು ವ್ಯವಸ್ಥಿತವಾದ ಹುನ್ನಾರ ಇದೆ, ವ್ಯವಸ್ಥಿತವಾದ ಜಾಲ ಇದೆ.
ಕೇವಲ ಚುನಾವಣೆಯ ವ್ಯವಸ್ಥೆಯನ್ನ ದಕ್ಷಿಣ ಕನ್ನಡದಲ್ಲಿ ಏನು ಕೋಮು ಸಂಘರ್ಷವನ್ನು ಹುಟ್ಟಾಕಿದ್ರೆ ಸಹಜವಾಗಿ ಚುನಾವಣೆಯಲ್ಲಿ ಗೆಲ್ಲಬಹುದು, ಈ ಮನಸ್ಥಿತಿ ಇದೆ. ಆದ್ರೆ ಇವತ್ತು ಆಗಲ್ಲ. ಜನರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಏನಾಗ್ತಾ ಇದೆ, ಆದ್ರೆ ಇದರ ಹಿನ್ನೆಲೆ ಏನುಗಳು ಏನೆಂಬುದು. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ನಿಜವಾಗಿ ಪ್ರಾಮಾಣಿಕರು ಪೊಲೀಸ್ ಇಲಾಖೆ ಇದ್ರೆ ಯಾವುದೇ ಒಬ್ಬ ರಾಜಕಾರಣಿಗಳ ಏನು ಆಮಿಷಕ್ಕೆ ಬಲಿಯಾಗದೆ, ಅದು ಯಾರಿಂದ ಆಯ್ತು, ಯಾಗಾಯ್ತು, ಯಾಕೋಸ್ಕರ ಆಯ್ತು, ಈ ವಿಚಾರವನ್ನ ತನಿಖೆ ನಡೆಸಿ ಜನರ ಮುಂದಿಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಓಕೆ ಎಸ್, ಇದು ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು, ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಅದೇ ರೀತಿ ಹರೀಶ್ ಮಟ್ಟಿ ಅವರು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ, ಫಸ್ಟ್ ರಿಯಾಕ್ಷನ್ ಸರ್. ಪ್ರಥಮವಾಗಿ ನಮ್ಮ ಕುಡ್ಲ ಚಾನೆಲ್ನ ಎಲ್ಲ ವೀಕ್ಷಕ ವೃಂದದವರಿಗೆ ನನ್ನ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ನಾನು ನಮ್ಮ ಕುಡ್ಲ ಚಾನೆಲ್ನವರನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಇವತ್ತು ಕುಡ್ಲನ ಒರಿಪಾಲೆ ಎಂಬ ಒಂದು ಅಭಿಯಾನವನ್ನು ಇವತ್ತು ಪ್ರಾರಂಭ ಅಂತ ಹೇಳ್ಬಹುದು. ಯಾಕಂದ್ರೆ ಇವತ್ತು ನಮ್ಮ ತುಳುನಾಡಿನಲ್ಲಿ ಹಿಂದೂಗಳು ಅದೇ ವಿಶೇಷವಾಗಿ ಇವತ್ತು ನಾಗಾರಾಧನೆಗೆ ವಿಶೇಷ ಒಂದು ಮಹತ್ವ ಕೊಟ್ಟಿದ್ದಾರೆ. ನಮ್ಮ ಕಣ್ಣಿಗೆ ನಾಗದೇವರನ್ನು ಕಣ್ಣಿಗೆ ಕಾಣುವ ದೇವರಂತಲೇ ಇವತ್ತು ಆರಾಧನೆ ಮಾಡಿಕೊಂಡು ಬರುವವರು. ನಮ್ಮ ಹಿಂದೂಗಳ ಹಬ್ಬ ಹರಿದಿನಗಳು ಪ್ರಾರಂಭವಾಗುವುದೇ ಈ ನಾಗಾರಾಧನೆಯಿಂದ, ನಮ್ಮ ಈ ನಾಗರ ಪಂಚಮಿಯಿಂದ. ಅಂಥದ್ರಲ್ಲಿ ಇವತ್ತು ನಡೆದಂಥ ಈ ಒಂದು ಘಟನೆ ಬಹುಶಃ ಹಿಂದೂಗಳಿಗೆಲ್ಲ, ಸಮಸ್ತ ಹಿಂದೂ ಬಾಂಧವರಿಗೆ ತುಂಬಾ ಒಂದು ಮನಸ್ಸಿಗೆ ಖೇದಕರವಾಗುವಂಥ ಒಂದು ಧಕ್ಕೆ ಉಂಟು ಮಾಡಿದೆ. ಈ ಘಟನೆಯನ್ನು ನಮ್ಮ ಎಲ್ಲ ಹಿಂದೂ ಸಮಾಜದ ಪರವಾಗಿ ನಾನು ಖಂಡಿಸ್ತೇನೆ. ಓಕೆ ಎಸ್, ಇದು ಫಸ್ಟ್ ರಿಯಾಕ್ಷನ್. ಹರೀಶ್ ಭಟ್ಟಿ ಅವರು ಜೊತೆಗೆ ನಮ್ಮ ಜೊತೆ ಜಗದೀಶ್ ಶೆಣ ಅವರು, ಬಿಜೆಪಿಯ ವಕ್ತಾರರು. ಸದ್ಯ ಎಲ್ಲರೂ ಕೂಡ ಕೇಳ್ತಾ ಇರುವಂತವ್ರು, ಎಸ್ ಬಿಜೆಪಿಯ ಪಕ್ಷ ಅಂದ್ರೆ ಆಯ್ಕೆ ಮಾಡಿರುವಂತಹ ಪಕ್ಷ, ಈಗ ಸರ್ಕಾರ ಇರುವಂತದ್ದು ಕೂಡ ಅವ್ರದ್ದೇ. ಎಸ್, ನೇರವಾಗಿ ಜಗದೀಶ್ ಶೆಣ ಅವರು, ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಈ ಘಟನೆಗಳಿಗೂ ಚುನಾವಣೆಗೂ ಏನೂ ಸಂಬಂಧ ಇಲ್ಲ. ಯಾಕಂದ್ರೆ ಸದ್ಯ ಚುನಾವಣೆ ಇಲ್ಲ. ಓಕೆ, ಚುನಾವಣೆ ಬೇಡ ಸರ್. ಈಗ ಸದ್ಯ ನೀವು ಹೇಳಿದಿರಿ, ಅವ್ರು ಹೇಳ್ತಾರೆ, ನೀವು ಜನ ಹೇಳ್ತೀರಿ ಅಂತ ಹೇಳ್ತೀರಿ, ಈ ಚುನಾವಣೆ ಬರುವಾಗ ಇದೆಲ್ಲ ಆಗ್ತದೆ ಅಂತ. ಚುನಾವಣೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇತ್ತೀಚೆಗೆ ನಡೆದ 3 ಘಟನೆಗಳು ನೀವು ಹೇಳಿದಾಗೆ ಬೈಕಂಪಾಡಿ, ಕೋಳೂರು ಮತ್ತೆ ಇಲ್ಲಿ ಈಗ ಕೋಡಿಕಲ್ನಲ್ಲಿ ನಡೆದ ನಟಗಳು, ಅದು ಏನು ಅಂತಂದ್ರೆ ಯಾವುದೋ ಒಂದು ಷಡ್ಯಂತ್ರ. ಬಿಜೆಪಿ ಏನು ಪಕ್ಷ ಈಗ ಈ ನಮ್ಮ ಜಿಲ್ಲೆ ಇರ್ಬೋದು, ಶಾಸಕರು ಇರ್ಬೋದು, ಅಥವಾ ಈ ನಮ್ಮ ಬಿಜೆಪಿ ಪಕ್ಷಕ್ಕೆ ಒಂದು ಹೆಸರು ಹಾಳು ಮಾಡಲಿಕ್ಕೆ ಯಾವುದೋ ಒಂದು ಷಡ್ಯಂತ್ರ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನೋಡಿದ್ರೆ ಇದೆಲ್ಲವೂ ಆಗುವುದು ಒಂದು MLA ಕ್ಷೇತ್ರದಲ್ಲಿ ಆಗಿದೆ. ಭರತ್ ಶೆಟ್ಟಿ ಅವರ MLA ಕ್ಷೇತ್ರದಲ್ಲಿ ಆಗಿದೆ. ಇವತ್ತೆರಡು ಇನ್ಸಿಡೆಂಟ್ ನೀವು ಹೇಳಿದಾಗೆ ಬಸ್ಸಿಗೆ ಕಲ್ಲು ಹೊಡೆದದ್ದು ಕೂಡ ಆಗಿದೆ. ಯಾಕಂದ್ರೆ ನಾವು ಸರ್ಕಾರಕ್ಕೆ ಬಂದ ಒಂದು ಮೂರು ವರ್ಷದಲ್ಲಿ ಯಾವುದೇ ಒಂದು ಘಟನೆ, ಕೋಮು ಘಟನೆ ಕೋಮು ಗಲಭೆ ಇಲ್ಲಿ ನಡೆದದ್ದಿಲ್ಲ. ನೀವು ಹೇಳಿದಾಗೆ NRC ಒಂದು ಏನಾಗಿದೆ, ಅದರಲ್ಲಿ ಕೋಮು ಗಲಭೆ ಆಗಿಲ್ಲ, ಪೊಲೀಸರಿಗೂ ಮುಸಲ್ಮಾನರಿಗೆ ಆಗಿದೆ ಹೊರತಾರೆ. ಅದು ನಮ್ಮ ಈ ಆಡಳಿತಾವಧಿಯಲ್ಲಿ ಯಾವುದೇ ಒಂದು ಕೋಮು ಗಲಭೆ ಆಗಿಲ್ಲ. ನೀವು ದಾಖಲೆ ನೋಡಿ, ನೀವು ಹೇಳಿದ್ರಲ್ಲ ಇಲೆಕ್ಷನ್ ಬರುವಾಗ ಮಾಡ್ತಾರೆ ಅಂತ. ಖಂಡಿತವಾಗಿ ಇಲೆಕ್ಷನ್ಗೆ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ಮತ್ತೆ ಈಗ ಇದಕ್ಕೆ ಏನು ಕ್ರಮ ಕೈಗೊಳ್ಬಹುದು ಅಂತ ಹೇಳಿದ್ರೆ, ಯಾವುದೋ ಒಂದು ಸಿಂಗಲ್, ಯಾವುದೇ ಅದಕ್ಕೆ ಒಂದು CC ಕ್ಯಾಮರಾ ಇಲ್ಲದ ಜಾಗ, ಮತ್ತೆ ಜನ ಹೆಚ್ಚು ಓಡಾಡದ ಜಾಗವನ್ನು ಹುಡ್ಕೊಂಡು ಇಂಥ ಒಂದು ಘಟನೆಗಳನ್ನು ಮಾಡ್ತಾರೆ. ಎಲೆಕ್ಷನ್ ಬರುವಾಗ ತಮಗೂ ಕೂಡ ಮಾತ್ರ ಅಲ್ಲ, ತಾವುಗಳು ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಇತರರು ಕೂಡ ಸ್ಪರ್ಧೆ ಮಾಡ್ತಾರೆ. ಅಲ್ಲ, ನೀವು ಆಗ 2-3 ಸಲ ಅದನ್ನು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳೋದು ಬೇರೆ ಏನಿಲ್ಲ ಅಂತ. ಬೇರೆ ಏನಿಲ್ಲ. ಈ ಏನು ಒಂದು ಅದಕ್ಕೆ ಯಾವುದೇ ಒಂದು ಹೋಗ್ಲಿಕ್ಕೆ ಒಂದು CC ಕ್ಯಾಮರಾ ಇಲ್ಲ ಅಂತ ಜಾಗವನ್ನು ನೋಡಿ ರಾತ್ರಿಯಲ್ಲಿ ಇಂಥದ್ದು ಮಾಡಿದಾಗಿದೆ. ಇವತ್ತು ಭರತ್ ಶೆಟ್ರು ಒಂದು ಪ್ರಥಮ ಸುತ್ತಿನ ಮಾತುಕತೆ ನಡೆಸಿದ್ದಾರೆ. CC ಕ್ಯಾಮರಾ ಇರುವ ಏನು ಇವರ ಹತ್ರ ಒಂದು ಕಂಪನಿ ಹತ್ರ ಮಾತಾಡಿ ಒಂದು 20-25 ಒಂದು ದೇವಸ್ಥಾನಗಳ ಮಂದಿರಗಳ ಅದನ್ನೆಲ್ಲ ಒಂದು ಸೆಂಟ್ರಲೈಸ್ಡ್ ವಿಜಿಲೆನ್ಸ್ ಮಾಡಲಿಕ್ಕೆ, ಅಂದರೆ ಅದೆಲ್ಲ ಒಂದಕ್ಕೆ ಕನೆಕ್ಷನ್, ಅಲ್ಲಿ ಯಾರೋ ಒಂದು ಮಾನಿಟರ್ ಮಾಡಲಿಕ್ಕೆ. ಅದಕ್ಕೆ ಇದು ಇವತ್ತು ಫಸ್ಟ್ ಶುರುವಿನ ಸುತ್ತಿನ ಮಾತುಕತೆ ಆಗಿದೆ. ಇದಕ್ಕೆ ಆಡಳಿತ ವರ್ಗದವರನ್ನು ಸೇರಿಸ್ತಾರೆ, ಮತ್ತು ಅವರ ಹತ್ರ ಕೆಲವು ಆಡಳಿತ ಮಂಡಳಿ ಹತ್ರ ಅದಕ್ಕೆಲ್ಲ ದುಡ್ಡಿರುವುದಿಲ್ಲ. ಅದಕ್ಕೆ ಏನು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮಾಡಿ ಆದರೂ ಕೂಡ ಸದ್ಯವೇ ಭವಿಷ್ಯದಲ್ಲಿ ಇಂಥ ಯಾವುದೇ ಘಟನೆ ಆದರೂ ಇದು CC ಕ್ಯಾಮರಾಕ್ಕೆ ಸೆರೆಯಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಭರತ್ ಶೆಟ್ರು ಅಹೋರಾತ್ರಿ ಇವತ್ತು ದುಡಿತಾ ಇದ್ದಾರೆ. ಖಂಡಿತವಾಗಿಯೂ ನಮಗೆ ಯಾವುದೇ ಇಂಥ ಘಟನೆಗಳನ್ನು ಸರ್ಕಾರ ಸಹಿಸುವುದಿಲ್ಲ. ಪೊಲೀಸರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಇಲ್ಲಿನ ಮಂತ್ರಿಗಳು, ಇಲ್ಲಿನ MP ಗಳು, ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಅವರು ಸ್ಪಾಟಿಗೆ ಹೋಗಿದ್ದಾರೆ. ಖಂಡಿತವಾಗಿ ಅತ್ಯಂತ ಶೀಘ್ರದಲ್ಲಿ ಹಿಡಿದಿಲ್ಲ ಅಂತಿಲ್ಲ. ಕೊರಗಜ್ಜನ ಏನು ಹಾನಿ ಮಾಡಿದ್ದಾರೆ ಅದನ್ನು ಹಿಡಿದಿದ್ದಾರೆ, ಗೊತ್ತಲ್ಲ ನಮಗೆ. ಅವರು
ನೆಕ್ಸ್ಟ್ ಅವರೇ ಬಂದು ಇಲ್ಲಿ ಈ ಎಮ್ಮೆಕೆರೆಯಲ್ಲಿ ಕೊರಗಜ್ಜನ ಕಟ್ಟೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಬಂದು ಅವರನ್ನು ಹಿಡಿದದ್ದು ನಿಮ್ಗೆ ಗೊತ್ತಿರಬಹುದು. ಅವರೇ ನೈಜ ಆರೋಪಿಗಳು ಅಲ್ಲ, ಅವರೇ ಬಂದು ನಾವು ಮಾಡಿದ್ದು ನಮ್ಮ ತಪ್ಪಾಗಿದೆ ಖಂಡಿತವಾಗಿ. ಯಾಕಂದ್ರೆ ಅವರಿಗೆ ಏನೋ ಅವರಲ್ಲಿ ಒಬ್ಬ ಸತ್ತ, ನೆತ್ತರಕಾರಿ ಸತ್ತ ಅಂತ ಹೇಳಿ ಅವರನ್ನು ಇದು ಮಾಡಿ ಅವರನ್ನು ಟ್ರೇಸ್ ಮಾಡಿ ಅವರನ್ನು ಹಿಡಿದಾರೆ ಆ ದಿವಸ. ಸರ್, ಅವರಾಗಿ ಬಂದಿರಲಿ ಮತ್ತು ಅವರಿಗೆ ಇದಾಗಿದೆ, ಏನಾಗಿದೆ ಆ ಘಟನೆ ಅದು ಸರ್ ಒಂದು ದಿನಕ್ಕೆ ಅವರು ಹೊರಗಡೆ ಬಂದ್ರಲ್ಲ. ಅಲ್ಲ, ಅದು ಬರ್ಲಿಕ್ಕೆ ಹೊರಗಡೆ ಬಂದ್ರು ಸ್ವಾಮಿ. ನೋಡಿ ಸ್ವಾಮಿ, ನಮ್ಗೆ ಅದು ಕಾನೂನಿನಲ್ಲಿ ಇಂಥದಕ್ಕೆ ಇಷ್ಟೇ ಅಂತ ಇದೆ. ನಾವು ಏನು ಹೇಳಿದ್ರು ಕೂಡ ಒಂದು ದಿವಸ ಅಲ್ಲ, ಒಂದು 3-4 ದಿವಸ ಒಳಗೆ ಅವರೇ ನೈಜ ಆರೋಪಿಗಳು ಅಂತ ಹೇಳ್ತೀರಾ, ಅಥವಾ ಒಂದು ದಿನದಲ್ಲಿ ಹೊರಗೆ ಬಂದ್ರು ಅನ್ನುವಂತ. ಅಲ್ಲ, ಒಂದು ದಿವಸ ಅಲ್ಲ ಅಂದ್ರೆ 153 ಹಾಕಿದ್ದಾರೆ ಒಟ್ಟು ಬೆಟ್ಟ ಏನಿದೆ 153 ಹಾಕಿದ್ರು. 153 ಅಲ್ಲಿಗೆ ನಿಲ್ಲಿತ ಸರ್. ಅಲ್ಲ, ಅಲ್ಲಿ ನಿಂತ ಇಲ್ಲ, ಮತ್ತೆ ಖಂಡಿತವಾಗಿ ಮತ್ತೆ ಈ ಮೂರು ಅವರು ಪೊಲೀಸ್ನವರು ಹಿಡಿದದಲ್ಲ ಸರ್, ಅದು ಅವರಾಗಿ ಬಂದು ಸರೆಂಡರ್ ಆಗಿದೆ. ಅವ್ರು ಸರೆಂಡರ್ ಆದಲ್ಲ, ಅವರು ಪೊಲೀಸರಿಗೆ ಗೊತ್ತಾಗ್ತಂತ ಅವ್ರೇನು ಗೊತ್ತಿಲ್ಲ, ಅವ್ರ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದು ಅಂತೂ ಅದು ಆ ಕೇಸ್ ಸಾಲ್ವ್ ಆಯ್ತು. ನೋಡಿ, ಇದರಲ್ಲಿ ಕೂಡ ಯಾವುದೋ ಒಂದು ಅಲ್ಲಿ ಜನಸಂಚಾರ ಇಲ್ಲದ ಜಾಗಕ್ಕೆ ಹೋಗಿ ರಾತ್ರಿ ಮಾಡಿದರೆ ಖಂಡಿತವಾಗಿ ಪೊಲೀಸರಾಗಲಿ ಮತ್ತೊಂದಾಗಲಿ ಮನುಷ್ಯರೇ, MLA ಆಗಲಿ ಏನು ಅಂಥದ್ದು ಅದರ ಹಿಂದೆ ತಂಡೋಪತಂಡವಾಗಿ ಪೊಲೀಸರನ್ನು ಬಿಟ್ಟಿದ್ದಾರೆ. ಸದ್ಯೋವೇಶವನ್ನು ನಾನು ಕೂಡ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕಮಿಷನರ್ ಹತ್ರ ಮಾತಾಡಿ ಬಂದೆ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಆಗಿದೆ. ಖಂಡಿತವಾಗಿ ಆದಷ್ಟು ಶೀಘ್ರ ನಾವು ಹಿಡಿತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಕುಡ್ಲನ್ ಒರಿಪಾಲೆ ಅಂತ ಯಾವುದೇ ನೀವು ಕುಡ್ಲ ಏನು ಭೀತಿಯ ವಾತಾವರಣದಲ್ಲಿ ಇಲ್ಲ, ಖಂಡಿತವಾಗಿಲ್ಲ. ಇಂಥ ಸಣ್ಣ ಪುಟ್ಟ ಘಟನೆಗಳು ನಡೆದಿವೆ. ಇನ್ನು ಭವಿಷ್ಯದಲ್ಲಿ ಆಗದಾಗೆ ಸರ್ಕಾರ ನಿಗಾ ವಹಿಸ್ತದೆ. ಓಕೆ ಎಸ್ ಸರ್ ಬರ್ತೇನೆ, ಮಾತಾಡ್ತೇನೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಜೊತೆಗೆ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಇಲ್ಲಿ ಸಾದಿಕ್ MH ಮಂಗಳೂರು ಅವರು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಅಜೀಜ್ ಜುಹಿರಿ ಕಿಲ್ಲೂರು ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದೇವೆ. ಆ ಮಾತುಗಳನ್ನು ನಾನು ಪದಬಳಕೆಗಳನ್ನು ನಾನು ಇಲ್ಲಿ ಮಾಡಲ್ಲ, ಆದ್ರೂ ಕೂಡ ಒಂದು ಗಮನಿಸಬೇಕಾಗಿರುವಂತಹ ವಿಚಾರ ಸರ್, ಸಾದಿಕ್ HM ಮಂಗಳೂರು ಅವರಿಗೆ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ಏನ್ ಸರ್, ಏನ್ ಗಲಾಟೆ ಆಗ್ತಾ ಇದೆ, ಏನ್ ದುಂಬಿ ಆಗ್ತಾ ಇದೆ, ಏನಿದು ಬಂದ್ಗಳ ಹಿಂದಿರುವಂತಹ ಹುನ್ನಾರ ಏನಾಗ್ತಾ ಇದೆ ಅನ್ನೋದು ನೈಜ ಚಿತ್ರಣ ಬೇಕು. ಪೊಲೀಸ್ ಇಲಾಖೆಗೆ ಒಂದು ಬಿಸಿ ಮುಟ್ಟಿಸುವಂತಹ ಕೆಲಸ, ಒಂದು ದಯಮಾಡಿ ನೈಜ ಆರೋಪಿಗಳನ್ನ ಬಂಧನ ಮಾಡಿ ಅನ್ನುವಂತಹ ಒಂದು ಒತ್ತಾಯ, ಇದು ಮಾಧ್ಯಮಗಳು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡುವಂತಹ ಕರ್ತವ್ಯ, ನಮ್ಮ ಜವಾಬ್ದಾರಿ ಕೂಡ ಹೌದು. ಇದನ್ನು ಬಿಟ್ಟು ನಾವು ಯಾವುದೇ ರೀತಿಯ ಒಂದು ಪಕ್ಷದ ಓಲೈಕೆಯನ್ನ ಅಥವಾ ಒಂದು ಸಂಘಟನೆಗಳ ಓಲೈಕೆಯನ್ನ ಅಥವಾ ವ್ಯಕ್ತಿಗಳ ಓಲೈಕೆಯನ್ನ ನಾವು ಯಾವತ್ತೂ ಕೂಡ ಮಾಡಿಲ್ಲ. ಅಂತಹ ಮಾಡುವಂತಹ ದರ್ದುಗಳು ಕೂಡ ನಮಗೆ ಬಿದ್ದೋಗಿಲ್ಲ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಅನೇಕ ಜನರು ಹೇಳ್ತಾ ಇದ್ದಾರೆ, ಏನು ಚುನಾವಣೆ ಬರ್ತಾ ಇದೆ, ಈ ರೀತಿಯ ಘಟನೆಗಳು ಆಗ್ತಾ ಇದೆ, ಏನಾಗ್ತಾ ಇದೆ ಮಂಗಳೂರಲ್ಲಿ ಅನ್ನುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಜೊತೆಗೆ ಸರ್ಕಾರಕ್ಕೆ ಈ ಒಂದು ವಿಚಾರವನ್ನ ನಾವು ಮುಂದಿಡ್ತಾ ಇದ್ದೇವೆ. ಈ ರೀತಿ ಆಗಬಾರದು. ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಬೇಕು. ಹಿಂದೂ, ಮುಸಲ್ಮಾನ, ಕ್ರೈಸ್ತರು ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಬೇಕು. ಆ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೇನೆ. ತಮ್ಗೆ ಗೊತ್ತಿರಬಹುದು, ಒಂದು ಅಂಗನವಾಡಿ ಕೇಂದ್ರದಲ್ಲೂ ಕೂಡ, ಒಂದು ಶಾಲೆಯಲ್ಲೂ ಕೂಡ ಮತಾಂತರ ಕೇಂದ್ರವಾಗಿ ಕನ್ವರ್ಟ್ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ, ಬೋರ್ಡ್ಗಳ ನಡುವೆ, ಇವತ್ತು ಕೋಡಿಕಲ್ನಲ್ಲೂ ಕೂಡ ಬಸ್ಗೆ ಕಲ್ಲು ಬಿಸಾಡಿರುವಂತಹ ನಡುವೆ, ಇವತ್ತು ಕೂಡ ಒಂದು ಮನೆಯಲ್ಲಿರುವಂತಹ ದೈವದ ಮುಗ ನಾಪತ್ತೆಯಾಗಿರುವಂತಹ ನಡುವೆ, ಇದೆಲ್ಲವೂ ಕೂಡ ಯಾಕಾಗುತ್ತೆ ಸರ್? ಈಗ ಈ ಸಂದರ್ಭ ಒಂದೇ ದಿನ ಮಂಗಳೂರಿನಲ್ಲಿ ಯಾಕಾಗುತ್ತೆ, ಇಂತಹ ಪ್ರಕರಣಗಳು ಯಾಕೆ ಬೆಳಕಿಗೆ ಬರುತ್ತೆ? ಇದೆಲ್ಲವೂ ಕೂಡ ನೋಡಿದಾಗ ಒಂದು ಪೊಲೀಸ್ ಇಲಾಖೆಗೆ, ನಮ್ಮ ರಕ್ಷಣೆ ಒದಗಿಸುವಂತಹ ಇಲಾಖೆಗೆ, ಜೊತೆಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ತಪ್ಪ? ಪ್ರಜ್ಞಾವಂತ ನಾಗರಿಕರಾಗಿ ಇದನ್ನ ನಾವು ಮಾಡ್ತಾ ಇದ್ದೇವೆ. ಇದನ್ನ ಬಿಟ್ಟು ನಾವು ಯಾರನ್ನೂ ಕೂಡ ಇಲ್ಲಿ ಓಲೈಕೆ ಮಾಡ್ತಾ ಇಲ್ಲ, ಏನನ್ನೂ ಕೂಡ ನಾವುಗಳು ಮಾಡ್ತಾ ಇಲ್ಲ. ಇದು ಸಾದಿಕ್ HM ಮಂಗಳೂರು ಅವರಿಗೆ ಅವರು ಹೇಳಿರುವಂತಹ ಒಳ್ಳೆಯ ವರ್ಡ್ಸ್ಗಳಿಗೆ. ಅಂಡ್ ಎಸ್, ಸಂಸ್ಕೃತ ಅಥವಾ ಸಂಸ್ಕೃತಿ ಅಥವಾ ಮನೆತನ. ಎಸ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮುಳ್ಳೋಡು ಪಾತ್ರೆ ಸಂಜೀವ ಬಂದದ್ದು. ಸಂಜೀವ ಒಂದು ಪಾತ್ರೆ ಸರ್, ಪಾತ್ರೆ ತುಳುವ ಆದಿತ್ಯರಿಗೆ ತುಳು ಪಾತ್ರೆ ಸರ್. ಗೊತ್ತಿಲ್ಲ ಸರ್, ನಮ್ಮ ಅವು ಒಂದು ಪಕ್ಷ ಒತ್ತು ಮಾಡ್ತಾರೆ, ನಮ್ಮ ನಾಟ ಒಂದು ಮಾಡ್ಕೊಂಡು ಇರ್ತದೆ. ಆಗಲೇ ಎಟ್ಟೆ ಜಾಗಡೆ ಬಂದು ಬಿಡ್ಲಕ್ಕ ನಾಗದೇವ್ರನ್ನ ಅದೆಲ್ಲ ನಂಬಡಕ್ಕ ನಂಗೆ ನಾಡ ತೊಂದರೆ ನಂಬರಾಗಿಲ್ಲ ಕೊನೋರು ಕಲ್ಲು ಕೊಂತೆ ಅದೇ ಸರಿ ಅತ್ತೆ. ನಮ್ಮ ಹಿಂದೂ ಈತ ದೇವರು ಬಂದಾಗ ನಮ್ಮ ಈತ ಭಯ ಭಕ್ತಿ ನಡಪ್ಪುವ ಆಗಲೇ ಬೋರ್ಡ್ ಕೊಂತ ಕೊಂಡು ರಾಯಲ ನಂಬರ್ ನಾಗನ ಬಗ್ಗೆ ರಾಯಲ ಅಂತ ಗೊತ್ತಾಡೆ ಕೊಂತಿನ ಹೇಗೆ. ಓಕೆ, ನಿಜ. ಎಸ್ ಸರ್, ಓಕೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇದು ನಂಬಿಕೆಯ ಆಧಾರದ ಮೇಲೆ ಆ ಭಾಗದ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಬಂದಾಗ, ಮುಖ್ಯಸ್ಥರು ಕೂಡ ಬಂದಾಗ ಹೇಳಿರುವಂತದ್ದು ಇಷ್ಟೇ. ಅಂದ್ರೆ ಈ ರೀತಿ ನಾಗನ ಕಲ್ಲನ್ನ ಹಾನಿ ಮಾಡಿದ್ರಂತ ಬಂದಾಗ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲವೂ ಕೂಡ ದೇವರು ನೋಡ್ತಾರೆ, ನಾಗದೇವರು ನೋಡ್ತಾರೆ. ನಾವು ಅದನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾಗನನ್ನ ಆರಾಧನೆ ಮಾಡ್ಕೊಂಡು ಬಂದವರು ಪ್ರಾರ್ಥನೆ ಮಾಡ್ತೇವೆ, ಆತ ಯಾರು ತಪ್ಪು ಮಾಡಿದ್ದಾನೆ, ತಪ್ಪಿತಸ್ಥ, ಆತನಿಗೆ ಶಿಕ್ಷೆ ಆಗ್ಲಿ ಅನ್ನುವಂಥದ್ದು. ಈ ಹಿಂದೆ ದೈವಸ್ಥಾನಗಳಲ್ಲಿ ಕೂಡ ನಡೆದಾಗ್ಲೂ ಕೂಡ ಇದನ್ನೇ ಹೇಳಿರುವಂಥದ್ದು ಆ ಭಾಗದ ಮುಖ್ಯಸ್ಥರು. ಕಾರಣ ದೇವರ ಮೇಲಿರುವಂತಹ ನಂಬಿಕೆ, ಆ ನಂಬಿಕೆ ಯಾವತ್ತೂ ಕೂಡ ಉಳಿತದೆ, ಅದೊಂದು ಸತ್ಯ. ಇಂಥವ್ರು ಎಷ್ಟು ಬೇಕಾದ್ರೂ ಮಾತಾಡಬಹುದು, ಯಾವುದೇ ರೀತಿ ಅಜೆಂಡಾಗಳು ಇರಬಹುದು. ಎಸ್, ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? 4 ಜನ ಕ್ಲಾಸ್ ಮೇಲೂ. ನಮಸ್ತೆ ಸರ್, ಬರ್ತೀರಾ ಸರ್? ಒಂದು ನಾಗನ ಒಂದು ಉಂಡತಿ, ನಾಗನ ಒಂದು ಮುಸ್ಲಿಮರಿಗಳ ಒಂದು ನಾವು ಪೆಟ್ಟು ಕೊರ್ತುನು ಏತ ಮುಸ್ಲಿಮರಿಗಳ ಕೊರ್ತುನು ಪೆಟ್ಟು ಅನ್ನಂಡ ಒಂದು ನಿಘಂಟ ಆತಿದಾಲ ಪಾತ್ರದ ಅರ್ಥೋಡು ಮಾತ್ರ ಬನ್ನಿ ಆಕಳಿಗಳ ಪೆಟ್ಟು ಕೊರ್ತುನು ನಿರ್ದುಂಬು ಮಾತ್ರೆಗಳ ಕೊರ್ತುನು ಪೆಟ್ಟು ನಾಗದೇವಿಯರು ಪೆಟ್ಟು ಕೊರನ್ನ ಏರೆಗಳ ಜನ ಕಣ್ಣೆದುಡುಂಡು ಆನೆ ಒಂಜಿ ವಿಷಯ ಕೇಳುವೇರು ಬಂದಿರು ಮುರನ್ನಿಂದ ಬತ್ತೊಂದು ರಾಜಕೀಯವಾದ ಆ ಒಂದು ಲೆಕ್ಕ ಉದಾಹರಣೆ ಕೆಲ ಉಂಡು. ನಾನು MLA ಎಲೆಕ್ಷನ್ 2 ತರ ಹೋಗುದು ದಕ್ಷಿಣ ಜಿಲ್ಲೆಯ ಮಾಮೂಲಿ ಒಂಜಿ ಬ್ಯಾರ್ನ ಒಂಜಿ ಪೂಜಾರ್ನ ಒಂದು ಮಾಮೂಲಿದ ಸಂಗತಿ ನಡ್ತೊಂದು ಹೋಗ್ತಿನ ಅವು ಎಂತ ಹೋಗುನು ಆ ರಾಜಕೀಯದ ಹೋಗುನು ಅಂದಾಜು ಅಪ್ಪು ಜಂಕ್ಲೆ ರಾಜಕೀಯ ಇಲ್ಲ ಬನ್ನಿ ರೆಡಿಜಿ ಬಿಜೆಪಿ ಬನ್ನಿ ರೆಡ್ಜಿ ಕಾಂಗ್ರೆಸ್ ಆನ 2 ತರ ನಿಗಂಟು ಹೋಗುನು 2 ತರ ಹೋಗಿ ಎಲೆಕ್ಷನ್ ಹಾಕುನು ಪುನಃ ಮಿತ್ತಿ ಒಂದು ಮಾಮೂಲಿ ಸಂಗತಿ ಅಂಚಾದ ನೇನು ರಾಜಕೀಯ ಮಲ್ಪ ಅಂದೆ ದೇವರನ್ನ ಮಿತ್ತು ನಂಬಿಕೆ ತೀರ್ಸಿ ನೇನು ಮಾತ ಪಕ್ಷದ ಕೊಳ್ಳ ಇನ್ನು ಆಯ್ತದಿತ್ತು ಒಂದು ದೀಪನ ಇಟ್ಟೆ ಅಂದು ತೋಜುನೆ ಮಾಡ್ತೀವಿ ಅನ್ನ ಕಾನೂನು ವ್ಯವಸ್ಥೆ ಸರಿ ಇದ್ದಿ ಸರಿಯಾದ ಶಿಕ್ಷೆ ಕೊರನ ಪೂರ್ವ ಉಂಟು ಗುಡ್ಲಾಡು ಉಂಟಂದಿನ ಓಡಜ್ಜಿ ಶಿಕ್ಷೆ ಕರೆಕ್ಟ್ ಅವರಿಗೆ ಉಂಟಂದೆ ದಾಣೆ ಬಲ್ಲೆ ಕರೆಕ್ಟ್ ಶಿಕ್ಷೆ ಅವರು 25 ವರ್ಷ ಬಂದಾಡು ಕರೆಕ್ಟ್ ಮಲ್ತಿನ ಬಂದು ಅಪರಾಧಿಗೆ ಶಿಕ್ಷೆ ಆವಾಡು ಗಂಗಾಧರ್ ಪೂಜಾರ್ಲತೆ. ಸರಿ ಸರ್, ಓಕೆ ಧನ್ಯವಾದ ಸರ್. ಇರೊಂಜಿ ಪನ್ನ ಪಾತೆರ. ಎಸ್, ಓಕೆ. ಇದೇ ವಿಚಾರಗಳನ್ನ ನಾವು ಹೇಳುವಂತದ್ದಲ್ಲ, ಇದು ಜನರು ಹೇಳುವಂತಹ ವಿಚಾರ. ನಮ್ಗೆ ಗೊತ್ತಿಲ್ಲ ಯಾಕೆ ಈ ಮಾತು ಬರುತ್ತೆ ಅನ್ನುವಂಥದ್ದು, ನಾವು ಗೊತ್ತಿಲ್ಲ. ಪದೇ ಚುನಾವಣೆ ಅಂತ ಬಂದಾಗ ಈ ಮಾತುಗಳು ನಮ್ಮ ಮಂಗಳೂರಲ್ಲಿ ಕೇಳಲಿಕ್ಕೆ ಸಿಗುತ್ತೆ, ಯಾಕಂತ ಗೊತ್ತಿಲ್ಲ. ಇದನ್ನೇ ಹೇಳಿರುವಂತದ್ದು ಗಂಗಾಧರ ಪೂಜಾರಿ ಅನ್ನುವಂತಹ ಕಾಲರ್ ಕೂಡ. ಯಾಕಂತ ಗೊತ್ತಿಲ್ಲ. ಈ ಒಂದು ಕಳಕಳಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಅಷ್ಟೇ ಹೇಳುವಂಥದ್ದು ಯಾರು ಸಾದಿಕ್ ಅವರಿಗೆ. ಜೊತೆಗೆ ಅವರ ಜೊತೆ ನಿಜವಾಗಿರುವಂತಹ ಮಾತುಗಳನ್ನ ಹೇಳಿದವರು ಅರ್ಥ ಮಾಡ್ಕೊಳ್ಳಿ. ಪ್ರಸಕ್ತ ಸಮಾಜ ಏನಿದೆ, ಸ್ವಸ್ಥ ಸಮಾಜ ಆಗ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕಮೆಂಟ್ ಮಾಡಿರೋದು ರಫೀಕ್ ಅವರು. ಜೊತೆಗೆ ಶಂಶೀರ್ ಅವರು ಹೇಳಿದ್ದಾರೆ, ಎಸ್ ಅಜೀಜ್ ಅವರು ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸದ್ಯದ ಪರಿಸ್ಥಿತಿ. ಎಸ್ ಸರ್, ಜಗದೀಶ್ ಶೆಣೆ ಅವರ ಜೊತೆ ನಾನು ಮತ್ತೆ ಬರ್ತೇನೆ ಸರ್. ಈ ಒಂದು ಕರೆಗಳನ್ನ ತಾವು ಗಮನಿಸಿದ್ದೀರಾ? ಇದು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಬಟ್ ಏನು ಪ್ರಸಕ್ತ ವಿಚಾರನ ಗೊತ್ತಿಲ್ಲ. ಆದ್ರೆ ಇಂತಹ ಕರೆಗಳು ಬರುವಂತದ್ದು, ಇಂತಹ ಒಂದು ಜನರಿಂದ ಬರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಕಚೇರಿ ಕೂಡ ಬರುವಂತದ್ದು. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ಏನ್ ಹೇಳ್ತಾರೆ? ಅದರಲ್ಲಿ ಅವರೊಂದು ಜಾತಿ ವಿಚಾರ ಹೇಳಿದರು, ಅವರಿಗೆ ಬ್ಯಾರಿ ಸೈಪಿ, ಅವರಿಗೆ ಪೂಜಾರಿ ಸೈಪಿ ಅಂತ. ಅವರ ಒಂದು ತಿಳುವಳಿಕೆಗೆ ಮೊನ್ನೆ ಚುನಾವಣೆಯಲ್ಲಿ 2 ಜನ ಸತ್ತರು. ಅಂದರೆ ಒಬ್ಬರು ಮಡಿವಾಳ, ಮತ್ತೊಬ್ಬರು ಕ್ಷತ್ರಿಯ. ದೀಪಕ್ ಎನ್ನುವರು ಕ್ಷತ್ರಿಯ, ಅಂದರೆ ಕೋಟೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಸತ್ತವರು ಮಡಿವಾಳರು. ದಯವಿಟ್ಟು ಆ ಜಾತಿಯನ್ನು ಹಿಂದೂಗಳು ಅಂತ ನಾವು ಹೇಳುವುದು. ಹಿಂದೂಗಳು ಸತ್ತಿದ್ದಾರೆ ಹೊರತಾಗಿ ಜಾತಿಯನ್ನು ಅಲ್ಲಿಗೆ ತರಬೇಡಿ. ಇದರ ಇಂಥ ತುಂಬ ಅಭ್ಯಾಸ ತುಂಬ ಜನರಿಗಿದೆ. ಪೂಜಾರು ಸಾಯ್ಪಿನಿ, ಬಿಲ್ಲೆಯವರು ಸಾಯ್ಪಿನಿ ಅಲ್ಲ, ದಯವಿಟ್ಟು ಅಲ್ಲ. ಅದರಿಂದ ಅದನ್ನೊಂದು ಬಿಡಿ. ಮತ್ತು ಇದು ಕಾಕತಾಳೀಯ ಅಂತ ಆಗ್ತದೆ. ಚುನಾವಣೆಗಾಗಿ ಯಾರೋ ರಾಜಕಾರಣಿ ಯಾರನ್ನು ಕೊಲ್ಲಿಕ್ಕೆ ತಯಾರಿಲ್ಲ. ಇದನ್ನು ನಾನು ಒಬ್ಬ ಸಂಘಟನೆಯಲ್ಲಿದ್ದ ಹೇಳ್ತೇನೆ. ಚುನಾವಣೆಗೋಸ್ಕರ ಯಾರು ಕೊಲ್ಲಿಕ್ಕೆ ತಯಾರಿಲ್ಲ. ಆ ಸಂದರ್ಭಕ್ಕೆ ಹಾಗಿರ್ಬೋದು ಹೊರತಾಗಿ ಯಾವುದೇ ರಾಜಕಾರಣಿಯಾಗಿ ಆಗಲಿ, ಜಿಲ್ಲೆಯಲ್ಲಿ ಯಾವುದೇ ಸಂಘಟನೆಯ ಪ್ರಮುಖ ಆಗಲಿ ಚುನಾವಣೆ ಬಂತು ನೀನೊಬ್ಬ ಮುಸಲ್ಮಾನನನ್ನು ಕೊಲ್ಲು ಅಂತ ಹೇಳುವುದಿಲ್ಲ. ಅದು ನಾನು ಇಲ್ಲಿ ಎದೆತಟ್ಟಿ ಹೇಳ್ತೇನೆ. ಆ ಸಂದರ್ಭಕ್ಕಾಗಿ ಆಗಿರ್ಬೋದು, ಅದರಿಂದ ಈ ಜನ ಮಾತು ಆಡಿರ್ಬೋದು, ಅದು ಸತ್ಯ ಆಗಿರ್ಬೋದು. ಆದರೆ ಯಾವುದೇ ರಾಜಕೀಯದ ದೊಡ್ಡ ಮಟ್ಟದವಾಗಲಿ ಸಣ್ಣ ಮಟ್ಟದವಾಗಲಿ, ಸಂಘಟನೆಯ ಜಿಲ್ಲಾ ಮಟ್ಟದವಾಗಲಿ ಒಬ್ಬ ತಾಲೂಕು ಮಟ್ಟದವಾಗಲಿ ಯಾರು ಕೂಡ ಚುನಾವಣೆ ಬಂತು ನಾವು ಗಲಾಟೆ ಮಾಡುವ, ಒಬ್ಬ ಮುಸಲ್ಮಾನನನ್ನು ಕೊಲ್ಲುವ ಅಂತ ಹೇಳುವುದಿಲ್ಲ. ಇದು ನನ್ನ ಜನರಿಗೆ, ಇದನ್ನು ನೋಡುವ ವೀಕ್ಷಕರಿಗೆ ನನ್ನ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಆ ಕಾಕತಾಳೀಯವಾಗಿ ಇದು ಆಗಿದೆ. ಜನ ಹೇಳುದು ತಪ್ಪು ಅಂತ ಹೇಳುದಿಲ್ಲ. ಆದರೆ ನಾನು ಇವರಿಗೆ ಉದಾಹರಣೆ ಕೊಡ್ತೇನೆ. ಪೂಜಾರಲು ಸೈಪಿನಿ ಅಂತ ಹೇಳ್ತಾರೆ. ಮೊನ್ನೆ ಸತ್ತವರು ಪೂಜಾರಿ ಅಲ್ಲ, ಒಬ್ಬ ಮಡಿವಾಳ ಮತ್ತೊಬ್ಬ ಕ್ಷತ್ರಿಯ. ಪೂಜಾರಿಗಳು ಸತ್ತಿಲ್ಲ ಅಂತ ಖಂಡಿತವಾಗಿ ಸತ್ತಿದ್ದಾರೆ. ಬಂಟ್ರು ಸತ್ತಿದ್ದಾರೆ, ಎಲ್ಲರೂ ಸತ್ತಿದ್ದಾರೆ. ಹಿಂದುತ್ವಕ್ಕಾಗಿ ಸತ್ತದ್ದು, ಜಾತಿಗಾಗಿ ಸತ್ತದಲ್ಲ. ಅದರಿಂದ ಅದನ್ನು ದಯವಿಟ್ಟು ಜಾತಿ ಸಮೀಕರಣದಲ್ಲಿ ನೋಡಬೇಡಿ. ಹಿಂದೂಗಳು ಸತ್ತಿದ್ದಾರೆ,
ಹಿಂದೂಗಳು ಸತ್ತಿದ್ದಲ್ಲ, ಹಿಂದೂಗಳು ಅದಕ್ಕೆ ಬೇಕಾಗಿ ಹಿಂದುತ್ವಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳುವ ಅವರ ಏನು ಅವರ ಮರಣ ಆಗಿದೆ ಅದನ್ನಷ್ಟು ನಾವು ಚೀಪಾಗಿ ಯಾರು ರಾಜಕಾರಣಿಗಳು ಕೊಂದದ್ದು, ಯಾರು ಸಂಘಟನೆಯವರು ಕೊಂದದ್ದು ಅಂತ ಹಾಗೆ ಹೇಳುವುದು ಬೇಡ. ಹಿಂದುತ್ವಕ್ಕಾಗಿ ಅವರು ವೀರ ಮರಣ ಹೊಂದಿದ್ದಾರೆ ಅಂತ ಆ ಮಾತನ್ನು ಹೇಳಬೇಕು ಹೊರತಾಗಿ ಅಂತ ಮಾತನ್ನು ಹೇಳಬಾರ್ದು. ಓಕೆ ಓಕೆ ಎಸ್ ಸರ್. ಹಿಂದೂ ಮಹಾಸಭಾದ ರಾಜ್ಯ ವಕ್ತಾರರು. ಎಸ್ ಸರ್. ಸರ್, ಇವರು ನಮ್ಮ ಶ್ರೇಣವರ ಮಾತನ್ನು ಕೇಳೋ ಭಾಳ ಆಶ್ಚರ್ಯ ಆಗುತ್ತೆ. ಒಂದು ಪ್ರಾರಂಭದ ಅವಾಗ ಹೇಳಿದರು ಸಣ್ಣ ಪುಟ್ಟ ಘಟನೆಗಳು ಅಂತ. ನಾನು ಕೇಳ್ತೇನೆ, ಒಂದು ನಾಗನ ನಮ್ಮ ಶ್ರದ್ಧಾ ಕೇಂದ್ರ ಮೇಲೆ ದಾಳಿ ಆಗುತ್ತೆ, ಇದು ಭಾರತೀಯ ಜನತಾ ಪಕ್ಷದ ವಕ್ತಾರಿಗೆ ಸಣ್ಣ ಪುಟ್ಟ ಘಟನೆಗಳು. ಇದಕ್ಕೇನು ಉತ್ತರ ಕೊಡಬೇಕಂತ ಗೊತ್ತಿಲ್ಲ ನನಗೆ. ನಾನು ಕೇಳ್ತಿದ್ದೆ, ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಆಗುತ್ತೆ ಅಂದ್ರೆ ನಾನು ಅದನ್ನ ಸಣ್ಣ ಪುಟ್ಟ ಘಟನೆ ಅಂತ ಖಂಡಿತವಾಗಿ ಮಾಡಲ್ಲ. ಇದೇ ಘಟನೆಗಳು ಒಂದು ವೇಳೆ ಇಂಥ ವಿಚಾರದಲ್ಲಿ ಮಸೀದಿಯ ಮೇಲೆ ಅಥವಾ ಒಂದು ಚರ್ಚಿನ ಮೇಲೆ ದಾಳಿ ಆಗಿದ್ರೆ ಅವರು ಇದೇ ತರ ಮಾತಾಡ್ತಾ ಇದ್ರೆ ಸಣ್ಣ ಪುಟ್ಟ ಘಟನೆ ಅಂತ. ಒಂದು. ಎರಡನೇದಾಗಿ ಕಾಕತಾಳೀಯದಲ್ಲಿ ಮೃತ್ಯು ಆಗಿದೆ ಅಂತ ಹೇಳ್ತಾರೆ. ನಾನು ಕೇಳ್ತಾ ಇದ್ದೇನೆ, ಇಡೀ ರಾಜ್ಯದಲ್ಲಿ ಎಲ್ಲರನ್ನು 28ಕ್ಕಿಂತ ಮೇಲ್ಪಟ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಚುನಾವಣೆ ಸಮಯದಲ್ಲಿ ಇವರು ಘೋಷಣೆ ಮಾಡ್ತಾರೆ, ನಾವು ಎಲ್ಲ ವಿಚಾರದಲ್ಲಿ ತನಿಖೆ ಮಾಡ್ತೇವೆ, ನ್ಯಾಯ ದೊರಕಿಸಿಕೊಡ್ತೇವೆ ಅಂತ. ಇವತ್ತಿಗೆ 3.5 ವರ್ಷಗಳು ಮೇಲಾಯಿತು. ಇನ್ನು ಚುನಾವಣೆಗೆ ಇರೋದು ಕೇವಲ 1 ವರ್ಷ ಚಿಲ್ಲರೆ. ಚುನಾವಣೆ ಬಹಳ ದೂರ ಏನಿಲ್ಲ, ಪ್ರಾರಂಭ ಆಗ್ತಾ ಇದೆ. ಮೊನ್ನೆ ಕೊಣಜೆಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತರ ಮೇಲೆ ಚೂರಿ ಎರಿತಾ ಇತ್ತು. ಕೊಟ್ಟಾರದಿಂದ ಬಂದು ಕೊಂಚಾಡಿ ಹತ್ರ ಚೂರಿ ಎರಿತಾ ಇತ್ತು. ಘಟನೆಗಳು 2-3 ಆಯಿತು. ಈಗ ನಮ್ಮ ಮಿತ್ರರು ಗಂಗಾಧರರು ಹೇಳಿದ ಮಾತಿಗೆ ಯಾಕೆ ತಾಳೆ ಆಗ್ತಾ ಇಲ್ಲ? ಚುನಾವಣೆ ಬರುವಾಗಲೇ 3.5 ವರ್ಷದಲ್ಲಿ ಯಾಕೆ ಸಂಘರ್ಷಗಳು ನಡೆದಿಲ್ಲ? ಯಾಕೆ ಚೂರಿ ಇರಿತ ಆಗಿಲ್ಲ? ಯಾಕೆಂದ್ರೆ ಚುನಾವಣೆ ಹತ್ರ ಬರುವಾಗ ಯಾಕೆ ಚೂರಿ ಇರಿತ ಆಗತ್ತೆ? ಯಾಕೆ ಸಂಘರ್ಷಗಳಾಗತ್ತೆ? ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಯಾಕಾಗತ್ತೆ? ಪೊಲೀಸರ ವೈಫಲ್ಯವನ್ನು ಮತ್ತೆ ಅರ್ಚನೆ ಮಾಡೋಣ, ಇದು ಯಾಕಾಗತ್ತೆ? ಯಾರ ಸರ್ಕಾರ ಇದೆ? ನೀವೇನು ಮಾಡ್ತಾ ಇದ್ದೀರಿ? ನಾನು ಕೇಳ್ತಾ ಇರೋದು, ಜಾತಿ ವ್ಯವಸ್ಥೆಯಲ್ಲೇ ಭಾರತೀಯ ಜನತಾ ಪಕ್ಷ ಇಡೀ ಹಿಂದೂ ಧರ್ಮವನ್ನು ಒಡೆದಾಯ್ತು. ಇವರೇ ಹೇಳ್ತಾ ಇದ್ದಾರೆ, ಒಬ್ಬ ಮಡಿವಾಳ ಒಬ್ಬರು ಅಂತ. ಅವ್ರು ಏನೇ ಹೇಳ್ಕೊಳ್ಳಿ, ಅವ್ರಿಗೆ ಏನು ಬೇಕು ಅನ್ಕೊಳ್ಳಿ, ಅವರೊಬ್ರು ಪಬ್ಲಿಕ್, ಒಬ್ರು ವೀಕ್ಷಕರಾಗಿ ಮಾತಾಡ್ತಾ ಇದ್ದಾರೆ, ಇವರೊಬ್ರು ಜವಾಬ್ದಾರಿತ ಸ್ಥಾನದಲ್ಲಿ ಕೂತವ್ರಲ್ಲ, ಒಂದು ರಾಜಕೀಯ ಪಕ್ಷದ ವಕ್ತಾರಲ್ವಾ, ವೇದಿಕೆ ಇದು ಮೀಡಿಯಾವನ್ನು ಫೇಸ್ ಮಾಡೋರಲ್ಲ, ಯಾಕೆ ಜಾತಿ ವ್ಯವಸ್ಥೆ ಅಡಿಯಲ್ಲಿ ಬಂದ್ರು ಅವರು? ಹಿಂದೂ ಎಂಬುದಕ್ಕೆ ನಾನು ಕೇಳ್ತಾ ಇರೋದು, 28 ಜನ ಮೃತ್ಯು ಆಗಿದೆ, ತನಿಖೆಯಲ್ಲಾಗಿದೆ, ತನಿಖೆ ತೋರಿಸಿ. ಯಾಕೆ ಸಾವಾಯ್ತು? ಇದರ ಹಿಂದೆ ಯಾರಿದ್ದಾರೆ? ಯಾಕಾಯ್ತು? ಒಂದಾದ್ರೂ ಬಂದಿದೆ ಇಲ್ಲಿವರೆಗೆ? ಓಕೆ ಸರ್, ಈಗ ತಮ್ಮಲ್ಲಿ ನಾನು ಕೇಳ್ತಾ ಇರುವಂತದ್ದು, ಎಸ್, ಶ್ರದ್ಧಾ ಕೇಂದ್ರಗಳ ಬಗ್ಗೆ ವಿಚಾರವಾಗಿ ಮಾತನಾಡಿದಾಗ ಜಗದೀಶನ್ ಅವರು ಕೂಡ ಹೇಳಿದ್ರು, ಕೊರಗಜ್ಜನ ಕಟ್ಟೆಯಲ್ಲಿ ಹಿಂದೆ ನಡೆದಿರುವಂತಹ ಘಟನೆಗಳಲ್ಲೂ ಕೂಡ ಆ ವ್ಯಕ್ತಿಗಳು ಸರೆಂಡರ್ ಆಗಿದ್ದಾರೆ ಅನ್ನೋದು ಇಲ್ಲೊಂದು ಕಮೆಂಟ್ಸ್ ಕೂಡ ಬಂದಿತ್ತು. ಎಮ್ಮೆಕೆರೆಯಲ್ಲಿ ನಡೆದಿರುವಂತಹ ವಿಚಾರ ಕಮೆಂಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಸರ್, ಇಸ್ ಇಟ್ ಎಫೆಕ್ಟಿವ್? ಅಂತಹ ಶಿಕ್ಷೆಗಳು ಎಫೆಕ್ಟಿವ್ ಆಗುತ್ತಾ? ಯಾಕಂದ್ರೆ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ ಅಂತ ಬಂದಾಗ ಇದು ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡ್ತಾ ಇರುವಂತಹ ಸಣ್ಣ ಮಟ್ಟಿನ ಶಿಕ್ಷೆ, ಆ ಸಣ್ಣ ಮಟ್ಟಿನ ಕೇವಲ 1 ದಿನದ ಶಿಕ್ಷೆ ಅಲ್ಲ, ಅದು ಕಾನೂನು. ನಾವು ನಮ್ಗೆ ದೊಡ್ಡ ಇಶ್ಯೂ ಆಗ್ಬೋದು. ಕಾನೂನಿಗೆ ಒಂದು 153A ಅಂತ ಒಂದು ಸೆಕ್ಷನ್ ಉಂಟು ಅಷ್ಟೇ, ಅದು ಅಷ್ಟೇ ಹಾಕ್ಲಿಕ್ಕೆ ಆಗುದು. ಅದಕ್ಕೆ ಈಗ ಸಮಾಜದಲ್ಲಿ ದೊಡ್ಡ ಶಾಂತಿ ಕದಡುವುದು ಅಂತ ಅದಕ್ಕೆ ಅದು ಅರ್ಥ. ಒಂದು ನಿಮಿಷ, 153Aಗೆ ಒಂದು ದಿನ ಅಲ್ಲ, ಒಂದು ವಾರ ಇಲ್ಲಿ ಬಂದಿರುವಂತ ಒಂದು ಪ್ರಶ್ನೆ, ಆ ಪ್ರಶ್ನೆ ಆಧಾರದ ಮೇಲೆ ನಿಮ್ಮನ್ನ ನಾನು ಕೇಳ್ತಾರೆ. ತಾವು ಲಾಯರ್, ಜನರಿಗೆ ನಾನು ಈ ಉತ್ತರವನ್ನು ಕೊಡಬೇಕಾಗುತ್ತೆ, ಅದಕ್ಕೋಸ್ಕರ ಇಲ್ಲೊಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಒಬ್ರು ವೀಕ್ಷಕರು, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು ಸರ್. ಎಸ್, 153A ಅಂತ ಹೇಳಿದ್ರೆ ಅದು ಅದಕ್ಕೆ 1 ವಾರದೊಳಗೆ ಜಾಮೀನು ಕೊಡ್ತಾರೆ, ನ್ಯಾಯಾಧೀಶರು ಕೊಡ್ತಾರೆ. ನಾವು ನ್ಯಾಯಾಧೀಶರನ್ನು ಕೊಡಬೇಡಿ ಅಂತ ನಾವು ಹೇಳಲಿಕ್ಕಾಗ್ತದೆ? ಅದು ಕಾನೂನು ವ್ಯವಸ್ಥೆ. ಎಲ್ಲದಕ್ಕೆ ಮಾತ್ರ ಇದು ಅಟೆಂಪ್ಟ್ ಮಾಡ್ರೆ 307 ಹಾಕ್ಲಿಕ್ಕೆ ಆಗುತ್ತಾ? ಇಲ್ಲ. ಅಟೆಂಪ್ಟ್ ಮಾಡ್ರೆ 1 ವರ್ಷಗಟ್ಟಲೆ ಕೂತ್ಕೊಳ್ಬಹುದು. ಆದ್ರೆ ಸೆಕ್ಷನ್ ನ ಪ್ರಕಾರ ಅದಕ್ಕೆ ಜಾಮೀನು ಆಗ್ತದೆ, ಅನಂತರ ಶಿಕ್ಷೆ. ಅದು ಪ್ರೂವ್ ಆದರೆ ಶಿಕ್ಷೆ 3 ವರ್ಷ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಜಾಮೀನು 1 ವಾರದೊಳಗೆ ಸಾಮಾನ್ಯವಾಗಿ, ಅದು ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಕ್ರಿಶ್ಚಿಯನ್ರಾಗಲಿ ಕಾನೂನಿಗೆಲ್ಲ ಒಂದೇ, ಎಲ್ಲರಿಗೂ 1 ವಾರದೊಳಗೆ ಜಾಮೀನು ಆಗುವ ಪದ್ಧತಿ ಇದೆ. ಅದು ಕಾನೂನು, ನಾನೇನು ಅಲ್ಲಿ ಮಾಡಿದಲ್ಲ, ಅದು ಕಾನೂನು. ಅದರಿಂದ ಅದಕ್ಕಿಂತ ಹೆಚ್ಚು ಹಾಕಿದ್ರೆ ಸರ್ಕಾರದ ಮೇಲೆ ಆಗಲಿ, ಈಗ 153A ಹೆಚ್ಚು ಹಾಕಿದ್ರೆ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದಕ್ಕೊಂದು ಮತ್ತೆ ಸರ್ಕಾರದ ಮೇಲೂ ಅವರು ಕೋರ್ಟಿಗೆ ಹೋಗ್ತಾರೆ, ಯಾರು ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಕೋರ್ಟಿಗೆ ಹೋಗ್ತಾರೆ. ಆಗ ಸರ್ಕಾರಕ್ಕೂ ಇದು ಕೋರ್ಟ್ ಚೀಮಾರಿ ಆಗ್ತದೆ, ಎಂತದಕ್ಕೆ ನೀವು ಅದಕ್ಕಿಂತ ದೊಡ್ಡ ಇದು ಹಾಕಿ ಕೇಸ್ ಹಾಕಿದ್ದೀರಿ ಅಂತ.
ಪ್ರೂವ್ ಆದರೆ 3 ವರ್ಷವರೆಗೆ ಶಿಕ್ಷೆ ಆಗ್ಬೋದು. ಅದು ಪ್ರೂವ್ ಆದ ನಂತರ. ಸಾಮಾನ್ಯವಾಗಿ ಪ್ರೂವ್ ಆಗುದು ಇಂಥದ್ದೆಲ್ಲ ಕಷ್ಟ. ಆದ್ರಿಂದ ಜಾಮೀನು ಆಗೋದು 7 ದಿನ 10 ದಿವಸ ಜಾಮೀನು ಯಾರಿಗೂ ಆಗ್ತದೆ ಅದರಲ್ಲಿ. ಓಕೆ ಓಕೆ. ಆದ್ರೂ ಕೂಡ ಇಲ್ಲಿ ಆಗಿರುವಂತದ್ದು ಕೊರಗಜ್ಜನ ಕಟ್ಟೆಯ ಮೇಲೆ, ಕಟ್ಟೆಯ ಒಳಗಡೆ ದುಷ್ಕೃತ್ಯ ಮಾಡಿರುವಂತಹ ವಿಚಾರ, ಅದು ಕೂಡ ಇಸ್ ಇಟ್ ಓಕೆ ಅನ್ನುವಂಥದ್ದು? ಓಕೆ, ನಾವು ಹೇಳುದಲ್ಲ ಸ್ವಾಮಿ, ಕಾನೂನಲ್ಲಿ ಪ್ರಶ್ನೆ ನಾನು ಕೇಳ್ತಾ ಇರುವಂತ ಕಾನೂನು. ನನಗೆ ಅವನನ್ನು ಸೌದಿ ಅರೇಬಿಯಾದಾಗಿ ತಲೆಗೊಡೆದು ಕೊಲ್ಬೇಕು ಅಂತ ಆಗ್ತದೆ. ಅದೇ ನಾನು ಹೇಳುದು, ಜನರಿಗೆ ಹಾಗೆ ಉಂಟು. ಅವನನ್ನು ಹಿಡಿದು ಸಾರ್ವಜನಿಕವಾಗಿ ಅವನನ್ನು ಕೊಲ್ಲಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸರ್ ಶೆಣೆವ ಅವರೇ, ಈ ಪ್ರಕರಣ ನಡೆದಾಗ, ಆ ಪ್ರಕರಣ ನಡೆದಾಗ ಆರೋಪಿಗಳು ಬಂದ್ರು, ಎಸ್ ತಪ್ಪು ಒಪ್ಪಿಗೆ ಹಾಕಿದ್ರೆ ಎಲ್ಲವೂ ಕೂಡ ಓಕೆ, ಒಳ್ಳೆಯ ವಿಚಾರ, ದೈವ ಕಾರಣಿಕವನ್ನು ತೋರಿಸಿದೆ. ತದನಂತರ ಈ ಘಟನೆಗಳು ಮರುಕಳಿಸಬಾರದಿತ್ತು. ಅವನಲ್ಲ ಮಾಡಿದ್ದು, ಬೇರೆನೇ ಅಲ್ಲ. ಅವನಿಗೆ 153 ಏನೇ ಹಾಕುದಲ್ಲ, ಬೇರೆ ಅದನ್ನೇ ಮಾಡ್ತೀರಾ? ನಾವು ಅಲ್ಲ ಸರಿ. ಇಲ್ಲ, ನಾನು ಕೇಳ್ತಾ ಇರೋದು ಸರ್ಕಾರ ಪೊಲೀಸರು ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಆಗುದಿಲ್ಲ. ಕಾನೂನಿನ ಮಿತಿಯೊಳಗೆ, ಕಾನೂನಿನ ಮಿತಿಯೊಳಗೆ. ಸರಿ ಸರ್, ಸರಿ ಸರ್. ಈಗ ಪದೇ ಪದೇ ಮರುಕಳಿಸ್ತಾ ಇರುವಂತಹ ದೇವಸ್ಥಾನಗಳ ಮೇಲಿರುವಂತಹ ಇದು ಅಪಕೀರ್ತಿ ಮಾಡುವಂತದ್ದು, ಜೊತೆಗೆ ನಾಗನಕಟ್ಟೆ ಏನ್ ಮಾಡಿದೆ ತಮ್ಮ ಸರ್ಕಾರ, ಏನ್ ಮಾಡಿದೆ ಇಲಾಖೆ? ಅಲ್ಲ, ಈಗ ನೋಡಿ, ಈಗ ಆ 2 ಇದು ಇನ್ಸಿಡೆಂಟ್, ಮುಂಚಿನ ಇನ್ಸಿಡೆಂಟ್, ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥ ಮಾಡಿದ್ದಾನೆ, ಅವನು ಹಿಂದೂ ಅಂತ ಆಗಿದೆ. ಯಾವುದು ಇದಕ್ಕಿಂತ ಮುಂಚಿನ ಘಟನೆಗಳು, ಒಬ್ಬ ಮಾನಸಿಕ ಅಸ್ವಸ್ಥ ಒಂದು ಮಾಡಿದ್ದು ಅಂತ ಅದು ಆಗಿದೆ. ಹಿಂದೂ ಸಂಘಟನೆಯವರು ಹೇಳ್ತಾ ಇದ್ದಾರೆ ಆತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು, ಆ ಮಾನಸಿಕ ಅಸ್ವಸ್ಥ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೈಕಂಪಾಡಿಯ ಘಟನೆಯನ್ನ ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳು ಹೇಳಿವ, ಅದು ಒಪ್ತೇನೆ. ಆದ್ರೆ ಅವರೇ ಹೇಳ್ತಾ ಇದ್ದಾರೆ, ನಮ್ಗೆ ಯಾರನ್ನು ಮುಚ್ಚಿ ಯಾರನ್ನು ಅದಕ್ಕೆ ಬಲಿ ಕೊಟ್ಟು ನಮ್ಗೆ ಸರ್ಕಾರಕ್ಕೆ ಏನಾಗ್ಲಿಕ್ಕಿದೆ ಇಲ್ಲ. ಯಾರಾದ್ರೂ ಹಿಡಿದ್ರೆ ಸರಿಯವನ್ನ ಹಿಡಿದ್ರೆ ಒಳ್ಳೇದು. ಸರಿ ಸರ್, ಓಕೆ. ಹಿಂದೂ ಸಂಘಟನೆ ಮಾಡಿದ್ದಾನೆ, ಸಾರಿ ಹಿಂದುವೇ ಮಾಡಿದ್ದಾನೆ ಅಂತ ಪೊಲೀಸರ ವರದಿ ಹಿಂದುವೇ ಮಾಡಿದ್ದಾನೆ ಅನ್ನುವಂಥದ್ದು. ಆತ ಎಲ್ಲಿದ್ದಾನೆ? ಬಂಧನದಲ್ಲಿದ್ದಾನೆ. ಓಕೆ, ಬಂಧನದಲ್ಲಿದ್ದಾನೆ ಅಂತ ಬಂದಾಗ ಬೈಕಂಪಾಡಿಯಲ್ಲಿ ನಡೆದ ನಂತರ ಕೂಳೂರಿನಲ್ಲಿ ನಡೆಯುತ್ತೆ, ಕೋಡಿಕಲ್ನಲ್ಲೂ ಕೂಡ ನಡೆಯುತ್ತೆ. ಯಾರು ಮಾಡ್ತಾರೆ ಸರ್ ಹಾಗಾದ್ರೆ ಇದನ್ನ? ಅಲ್ಲ, ನಾವು ಒಂದು ಯಾರಾದ್ರೂ ಜಾತಿಯವನ ಮೇಲೆ ಹಾಕಿದ್ರೆ ಅದು ಅಪವಾದ ಸರ್ಕಾರದ ಮೇಲೆ ಬರ್ತದೆ. ಆದ್ರಿಂದ ಇವರು ಹಾಕ್ಬೋದು ಹೊರತಾಗಿ ನಾನು ಯಾವುದೇ ಅದರಲ್ಲಿ ಮತಾಂಧ ಶಕ್ತಿಯನ್ನು ನಾನು ಹೇಳಲಿಕ್ಕೆ ಆಗುದಿಲ್ಲ. ಅದು ಯಾರು ಈಗ ಒಬ್ಬ ಅದರಲ್ಲಿ ಅನೇಕ ಇದು ಇದೆ, ಏನು ಆಂಗಲ್ ಇದೆ. ಯಾರೋ ಒಬ್ಬ ಇದು ಒಟ್ಟಾರೆ ಒಂದು ಗಲಭೆಗೆ ಸೃಷ್ಟಿ ಮಾಡಬೇಕು ಅಂತ ಮಾಡಿರ್ಬೋದು, ಇಲ್ಲ ಹಿಂದೂ ಮುಸ್ಲಿಂ ಗಲಾಟೆ ಮಾಡಬೇಕು ಅಂತ ಇರ್ಬೋದು, ಅಂತ ಅನೇಕ ಆಂಗಲ್ ಇದೆ. ನಾನು ಯಾರೋ ಒಬ್ಬನನ್ನು ಹಿಡಿಯದೆ ನಾನು ಇಂಥವನೇ ಮಾಡಿದ್ದಾನೆ, ಯಾರೇ ಆಗಲಿ ಅವನನ್ನು ಹಿಡಿತೇವೆ ಅಂತ ಅಷ್ಟೇ ಹೇಳ್ಬೋದು ಸರ್ಕಾರ ಆಗಿ, ಹೊರತಾಗಿ ಇಂಥವನೇ ಮಾಡಿದ್ದಾನೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಓಕೆ ಓಕೆ. ಯಾರ ಸಮಸ್ಯೆ ಆಗಿರ್ಬೋದು? ಯಾಕಂದ್ರೆ ಪದೇ ಪದೇ ಮರುಕಳಿಸ್ತಾ ಇದೆ, ಆರೋಪಿಗಳನ್ನ ಹಿಡಿದಿದ್ದೀರಾ. ಬರ್ತೇನೆ. ಬಿಫೋರ್ ದಟ್ ಎಸ್ ಹರೀಶ್ ಮಟ್ಟಿ ಅವರು, ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಸ್, ಎಲ್ಲಾ ಪ್ರಕರಣಗಳ ನಡುವೆ ಗಮನಿಸಿದ್ರೆ ಎಸ್ ಸರ್. ಇತ್ತೀಚೆಗೆ ನಾವು ದಕ್ಷಿಣ ಕನ್ನಡದಲ್ಲಿ ಗಮನಿಸುತ್ತಿರುವುದು ಇದು ಕೇವಲ ಮೊದಲಲ್ಲ, ಇದಕ್ಕಿಂತ ಹಿಂದೆಯಿಂದಲೂ ಒಂದು ಇಂಥ ತುಂಬಾ ನಡೀತಾ ಬರ್ತಾ ಇದೆ. ಈ ಕೊರಗಜ್ಜನ ಕಟ್ಟೆ ಆಗೋದು ಅಲ್ಲ, ಇದು ಕೋಡಿಗಲ್ಲ ವಿಷಯದಲ್ಲಿ. ಇದು ಒಂದು ಸಮಾಜದಲ್ಲಿ ಇವತ್ತು ಮಂಗಳೂರಲ್ಲಿ ಶಾಂತಿಯನ್ನು ಕದಡಬೇಕು, ಇಲ್ಲಿ ಗಲಭೆ ಸೃಷ್ಟಿಯಾಗಬೇಕಂತ ಒಂದು ಸನ್ನಿವೇಶ ಆಗ್ತಾ ಇದೆ. ನಾವು ಈ ಇಂದು ಘಟನೆಗಳಿಗೆ ಮೂಲ ಕಾರಣ ಏನೆಂದರೆ ಪೊಲೀಸ್ ಇಲಾಖೆ ಅವರನ್ನು ಕಿಡಿಗಳ ಪತ್ತೆ ಹಚ್ಚದ್ದರಿಂದಲೇ ಪದೇ ಪದೇ ಆಗ್ತಾ ಇದೆ. ಈ ಕಿಡಿಗೇಡಿಗಳೇನಾಗ್ತದೆ, ಏನು ಮಾಡಿದ್ರು ನಡೆಯುತ್ತದೆ, ಈ ಕಾನೂನು ಹಾಗೆ ಉಂಟಂತ ಉಂಟು. ಖಂಡಿತವಾಗಿ ಇನ್ನೊಂದು ನಾನು ಹೇಳ್ತೇನೆ, ಇದನ್ನು ನಾವು ಬಿಜೆಪಿಯ ಕಾಂಗ್ರೆಸ್ ಪಕ್ಷವಾಗಿ ತಗೊಂಡು ಹೋಗುವುದಕ್ಕಿಂತಲೂ ಇದು ಸಮಸ್ತವಾದ ಹಿಂದೂಗಳಿಗೆ ಆಗುವಂತ ಅನ್ಯಾಯ. ಈ ಅನ್ಯಾಯ ಈಗ ನಾವು ಖಾಲಿ ಪ್ರತಿಭಟನೆ ಮಾಡ್ತೇವೆ, ಶಾಂತಯುತವಾಗಿ ವರ್ತಿಸ್ತೇವೆ, ಎಲ್ಲರಿಂದ ನಾವು ಮಾಡ್ತಾ ಇದ್ದೇವೆ. ಇವರಿಗೆ ಏನಾಗಿದೆ, ಇದು ಹಿಂದೂಗಳು ಶಾಂತಿ ಪ್ರಿಯರು, ಶಾಂತಿಯಿಂದಲೇ ಪ್ರತಿಭಟನೆ ಮಾಡಿ ಮುಗಿಸ್ತಾರೆ ಅಂತ ಹೇಳ್ತೇವೆ. ಈ ಮೂಲಕ ನಾನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ಇಷ್ಟರ ತನಕ ಈ ಎಲ್ಲ ಘಟನೆಗಳನ್ನು ನಾವು ಸಹಿಸಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಇಂಥ ಘಟನೆ ಮರುಸೃಷ್ಟಿಯಾದಲ್ಲಿ ಸಮಸ್ತ ಹಿಂದೂಗಳು ಬೀದಿಗೆಳಿತಾರೆ. ಈ ಒಂದು ಮಂಗಳೂರಲ್ಲಿ ದೊಡ್ಡ ಒಂದು ಹೋರಾಟನೇ ಆಗ್ತದೆ. ಆವಾಗ ಏನ್ ಮಾಡ್ತೀರೋ ನೀವೇ ಯೋಚನೆ ಮಾಡಿ. ಯಾಕಂದ್ರೆ ನಾಳೆ ಎಲ್ಲ ಹಿಂದೂಗಳು ಬೀದಿಗಳಿದಾಗ ಅಲ್ಲಿ ಘರ್ಷಣೆ ಆಗುವುದೇ, ಸಂಘರ್ಷ ಆಗುವುದೇ. ಅಲ್ಲಿ ಎಷ್ಟು ದಿನ ಅಂತ ನಾವು ಸಹಿಸಿಕೊಳ್ಬಹುದು? ನಾವೆಲ್ಲ ಹಿಂದೂ ಕಾರ್ಯಕ್ಕೆ ಫೋನ್ ಮಾಡ್ತಿದ್ದೆ, ನಾವ್ ಯಾಕೆ ಪ್ರತಿಭಟನೆಗೆ ಸೀಮಿತವಾಗಿದ್ದೆ? ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇಷ್ಟರ ತನಕ ನಾವು ಶಾಂತಿ ಅಂತ ನಾವು ಕೂತ್ಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ನಮ್ಗೆ ಸಾಧ್ಯವಿಲ್ಲ. ಖಂಡಿತವಾಗ್ಲಿ ಇದನ್ನು ಪೊಲೀಸ್ ಇಲಾಖೆಯಾಗಿ ತೀಕ್ಷ್ಣವಾಗಿ ಗಮನ ವಹಿಸಲಿ. 24 ಗಂಟೆಗಳ ಅವಧಿಯನ್ನ, ಯಾಕಂದ್ರೆ ಇವಾಗಲೂ ವಜ್ರ ಸ್ವಾಮೀಜಿಗಳು ಕೂಡ ಘಟಾನುಘಟ ಖಂಡಿಸಿದ್ದಾರೆ. ಶರಣ್ ಪಂಪಲ್ಜಿ ಅವರು ಕೂಡ ಇವತ್ತು ಘಟನೆಯನ್ನು ಇನ್ನು ನಾವು ಕಣ್ಣಿಗೆ ಸಹಿಸುವುದಿಲ್ಲ. ಯಾಕಂದ್ರೆ ನಾವು ಆರಾಧಿಸಿಕೊಂಡಂತ ದೇವರುಗಳಿಗೆ ಅಪವಿತ್ರ ಆಗ್ತದೆ ಅಂದ್ರೆ ನಾವು ಇದ್ದೇನು ಈ ಸಂಘಟನೆಯಲ್ಲಿ ಇದ್ದು ಏನು ಪ್ರಯೋಜನ? ಇದು ಒಂದು. ಇನ್ನೊಂದು ನಾನಿದು ಇದು ಮತಾಂತರ ಇದು ಯಾವುದು ಅನ್ಯವರು ಮಾಡುದಂತ ನಾನು ಹೇಳ್ತೇನೆ. ಯಾಕಂದ್ರೆ ಮೊನ್ನೆ ಒಂದು 14 ವರ್ಷದ ಒಂದು ಹುಡುಗಿ, ಸಣ್ಣ ಮಗು ನನಗೆ ಫೋನ್ ಮಾಡ್ತೇವೆ, ಮಾಮ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಕೊರಗಜ್ಜನನ್ನು, ನಮ್ಮ ದೈವವನ್ನು ಎಲ್ಲ
ಅವಹೇಳನ ಮಾಡಿದ ಆ ಚಿತ್ರಣ ಅದು ನೋಡ್ಲಿಕ್ಕೆ ಆಗುದಿಲ್ಲ. ಅಂತ ಸಣ್ಣ ಮಕ್ಕಳಿಗೂ ಆ ಭಾವನೆ ಬರ್ತದೆ ನೋಡಿ. ಎಷ್ಟಾಗಿ ಆ ಮನಸ್ಸು ಅವರಿಗೆ ನೊಂದಿಸಬಹುದು. ಅದನ್ನು ನಾವೀಗ ಕಾನೂನು ಪ್ರಕಾರ ಆದ್ರೆ ಈ ಕೆಲವೊಂದು ಸನ್ನಿವೇಶಗಳು ಹೊರ ದೇಶದಲ್ಲೆಲ್ಲ ಕೂತ್ಕೊಂಡು ಯಾವ್ದಾವ್ದು ನಂಬರ್ ಇದ್ರಲ್ಲಿ ಮಾಡ್ತಾರೆ. ಅವರಿಗೇನು ಇಲ್ಲಿ ನಮ್ಮ ಈ ಇದಕ್ಕೆ ಸಿಗುದಿಲ್ಲ, ಅವರು ಕಾನೂನಿಗೆ ಹೊರ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಇದು ಇಲ್ಲಿ ನಮ್ಮಲ್ಲಿ ಇರುವವರು, ಈಗ ಮಂಗಳೂರಿನಲ್ಲಿ ಇರುವವರು ಮಾಡಿ, ಹೊರಗಿಂದ ಬಂದವರು ಮಾಡಿದಲ್ಲ. ಯಾವುದು ಕಲ್ಲನ್ನು ತೆಗೆಯುವುದು ಇದೆಲ್ಲ ಮಾಡೋದು. ಅದಕ್ಕೋಸ್ಕರ ನಾವು ಇದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ನಾವು ಹಿಂದೂ ಸಮಾಜ ಸಹಿಸಲ್ಲ. ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸತೀಶ್ ಬಂಟ್ವಾಳದಿಂದ ಮಾತಾಡ್ತೀನಿ. ಸತೀಶ್ ಬಂಟ್ವಾಳದಿಂದ. ಎಸ್ ಸರ್, ಮಾತಾಡಿ. 10 ನಿಮಿಷದಿಂದ ವೇಟ್ ಮಾಡ್ತಿದ್ದೇನೆ. ಓಕೆ ಓಕೆ, ಎಸ್ ಸರ್. ಸಾರಿ, ಕೆಲವು ಅನೇಕ ಕರೆಗಳು ಬರ್ತಾ ಇದೆ. ಎಸ್ ಸರ್, ಮಾತಾಡಿ ಸರ್. ಏನಿಲ್ಲ, ಈಗ ನೋಡಿ ಈ ಪ್ರಕರಣ ಯಾವುದು, ಇದು ಒಂದಲ್ಲ, ಅನೇಕ ತರಗಳು ಪ್ರಕರಣಗಳು ನಡೀತಾ ಇರ್ತವೆ. ಇದಕ್ಕೆ ಮೂಲ ಕಾರಣಗಳು ಏನು? ನಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಶಿಕ್ಷಣದ ಕೊರತೆ. ನಾವು ಎಷ್ಟು ಮಂದಿ ವಾರದಲ್ಲಿ ಒಂದ್ ದಿವಸದಲ್ಲಿ ಎಷ್ಟು ದಿವಸ ಹೋಗ್ತೀವ ದೇವಸ್ಥಾನಕ್ಕೆ, ಮಂದಿರಕ್ಕೆ, ಮಠಗಳಿಗೆ, ಅಥವಾ ತಿಂಗಳಿಗೆ ಒಂದ್ಸಲ ಹೋಗ್ತೀವ? ಇಲ್ಲ, ನಮ್ಮಲ್ಲಿ ಎಷ್ಟು ಮಂದಿ ಇದ್ದವರಿದ್ದಾರೆ? ಬರುವಂತ ವಸ್ತ್ರಗಳು, ಹಾಕುವಂತ ವಸ್ತ್ರಗಳು, ಆ ಬರುವಂತ ಭಕ್ತರು ಹಾಕುವಂತ ವಸ್ತ್ರಗಳು. ಈಗ ಏನು ವಸ್ತ್ರ ಸಮಿತಿ ಅನ್ನುವಂತ ಒಂದು ಸಂಘಟನೆಯವರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಇದನ್ನೇ ಅವರು ಇಟ್ಕೊಳ್ಳೋದು ಏನಂತ ಹೇಳಿದ್ರೆ, ಈ ಎಲ್ರಲ್ಲ, ಸಮಾಜದಲ್ಲಿ ಈ ತರದ ದ್ರೋಹಗಳನ್ನು ಮಾಡಿದ್ದಾರೆ, ಧಾರ್ಮಿಕತೆ ಧಕ್ಕೆ ಮಾಡ್ಬೇಕಂತೇಳಿ ಯಾವ ಮನಸ್ಥಿತಿದ್ದಾರೆ, ಅವರ ಇಟ್ಕೊಳ್ಳೋದು ಏನಂತ ಹೇಳಿದ್ರೆ ಅವರು ಇಂಥದನ್ನೇ ಅವ್ರಿಗೆ ಅಟ್ಲಿ ದಾಲಮಂತ್ರ ಲಾಪನು ಮಾರ ಅಂತ ಹೇಳುವಂತದ್ದು. ಇದನ್ನ ನಾವು ನಮ್ಮ ಸಮಾಜದ ನ್ಯೂನ್ಯತೆನ ನಾವೇ ಸರಿ ಮಾಡ್ಬೇಕು ವಿನಃ ಇನ್ನೊಬ್ಬರಿಗೆ ದೂರುದಲ್ಲ ನಾವು. ಹೌದಲ್ವ ಹೇಳಿ? ಈಗ ಇಲ್ಲಿ 3 ಮುಖಂಡರು ಕೂತಿದ್ದಾರೆ. ಒಬ್ರು ನಮ್ಮ ಬಿಜೆಪಿ ವಕ್ತಾರರು, ಇನ್ನು ಜಾಗರಣೆಯವರು, ಇನ್ನೊಬ್ರು ಹಿಂದೂ ಮಹಾಸಭಾದವರು. ಈ ಸಂಘಟನೆ 3 ಸಂಘಟನೆ ಒಟ್ಟಾಗಿ ಯಾಕೆ ನಾವು ಈ ಸಮಾಜದಲ್ಲಿ ಈ ರೀತಿಯ ಧಾರ್ಮಿಕತೆಯ ಬಗ್ಗೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ? ನಾವು ಸಂಘಟನೆಗಳು 3 4 ಹಿಂದೂ ಸಂಘಟನೆಗಳನ್ನು ಮಾಡಿಕೊಂಡು ಇದರಿಂದ ಯಾರಿಗೆ ಅದನ್ನ ಅವರು ತಿಳಿಬೇಕು ಮೊದಲು. ಈ ರೀತಿಯಾದಾಗ ಸರಿಯಾದಂತ ಧಾರ್ಮಿಕತೆ ಶಿಕ್ಷಣ ಕೊಟ್ಟಾಗ ಎಲ್ರಿಗೂ ಕೂಡ ಜಾಗೃತರಾಗ್ತಾರೆ. ಈ ರೀತಿ ಇದೆ ಓಕೆ. ಎಸ್, ಇದು ಬಂಟ್ವಾಳದಿಂದ ಕರೆ ಮಾಡಿರುವಂತಹವರು ಹೇಳುವಂತಹ ಮಾತು. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಮಾತಾಡಿ ಸರ್. ತಮ್ಮ ಹೆಸರು? ನಾಗರಾಜ್ ಸರ್. ನಾಗರಾಜ್, ಎಲ್ಲಿಂದ ಸರ್? ತುಳುಟು ಪಾತರ್ಲೆ ಸರ್. ದಾರಿ ಗೊತ್ತಲಿ. ಹಲೋ, ಪಾತರ್ಲೆ ಪುರಾಣಿ ಕುಲ ಇದ್ದಾರೆ, ರೋಹಿತ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಬರ್ತೇನೆ. ಇನ್ನೊಂದು ಕರೆ ಇದೆಯಾ? ಓಕೆ, ಕೋಡಿಕಲ್ನಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಬಸ್ಸಿಗೆ ಕಲ್ಲನ್ನ ಹಾಕಿರುವಂತಹ ಕಿಡಿಗೇಡಿಗಳು, ನೋಡ್ಕೊಂಬನ್ನಿ. ಖಾಸಗಿ ಬಸ್ಗೆ ಕೋಡಿಕಲ್ನಲ್ಲಿ ಕಲ್ಲೆಸೆತ. ಮಣಿಪಾಲ ಉಡುಪಿಯಿಂದ ಮಂಗಳೂರಿಗೆ ಬರ್ತಾ ಇದ್ದ ಖಾಸಗಿ ಎಕ್ಸ್ಪ್ರೆಸ್ ಬಸ್ಸಿಗೆ ಕಿಡಿಗೇಡಿಗಳು ಕಲ್ಲೆಸೆದ ಘಟನೆ ಕೂಡ ಇಂದು ನಡೆದಿದೆ. ಇದು ಮಧ್ಯಾಹ್ನ ನಡೆದಿರುವಂತಹ ಘಟನೆಯಾಗಿದ್ದು, ಉಡುಪಿಯಿಂದ ಮಂಗಳೂರಿಗೆ ಬರ್ತಾ ಇದ್ದ ಎಕೆಎಂಎಸ್ ಎಕ್ಸ್ಪ್ರೆಸ್ ಬಸ್ ಕೋಡಿಕಲ್ ಕ್ರಾಸ್ ತಲುಪಿದಾಗ ದ್ವಿಚಕ್ರ ವಾಹನದಲ್ಲಿ ಬಂದ ಕಿಡಿಗೇಡಿಗಳು ಬಸ್ಸಿನ ಗಾಜಿಗೆ ಕಲ್ಲೆಸೆದು ಪರಾರಿಯಾಗಿದ್ದಾರೆ. ಕಲ್ಲೆಸೆತದಿಂದ ಬಸ್ಸಿನ ಗಾಜಿಗೆ ಹಾನಿಯಾಗಿದೆ. ಕಿಡಿಗೇಡಿಗಳು ದ್ವಿಚಕ್ರ ವಾಹನದ ನಂಬರ್ ಪ್ಲೇಟ್ ಕಾಣದಂತೆ ಮರೆಮಾಚಿದ್ದಾರೆ. ಕಳೆದ ಶನಿವಾರ ಸಹ ಇದೇ ಪರಿಸರದಲ್ಲಿ ಖಾಸಗಿ ಸಿಟಿ ಬಸ್ಸಿಗೆ ಕಲ್ಲೆಸೆತವಾಗಿತ್ತು. ಇದೀಗ ಈ ಪರಿಸರದಲ್ಲಿ 2ನೇ ಬಾರಿಗೆ ಈ ಘಟನೆ ನಡೆದಿದೆ. ಕೋಡಿಕಲ್ನಲ್ಲಿ ದೈವದ ಮುಖವಾಡ ನಾಪತ್ತೆ. ಇನ್ನು ಕೋಡಿಕಲ್ನ ಸಮೀಪದ ಮನೆಯೊಂದರ ಬಳಿ ದೈವದ ಮುಖವಾಡ ಅಂದ್ರೆ
ಪಾಪೆ ನಾಪತ್ತೆಯಾದ ಬಗ್ಗೆ ಇಂದು ವರದಿಯಾಗಿದೆ. ಇಂದು ಬೆಳಗ್ಗೆ ಈ ಘಟನೆ ವರದಿಯಾಗಿದ್ದು, ಮನೆಯೊಂದರ ಬಳಿ ಇದ್ದಂಥ ಪರಿವಾರದ ದೈವದ ಮುಖವಾಡ ನಾಪತ್ತೆಯಾಗಿದೆ. ಸ್ಥಳಕ್ಕೆ ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಭೇಟಿ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನಿರೀಕ್ಷಿಸಲಾಗಿದೆ. ಸ್ಥಳೀಯ ಪೊಲೀಸರು ಸಹ ಭೇಟಿ ನೀಡಿದ್ದಾರೆ. ಕೋಡಿಕಲ್ನ ನಾಗನಕಲ್ಲಿಗೆ ಹಾನಿಯಾದ ದಿನವೇ ಇದು ನಾಪತ್ತೆಯಾದ ಬಗ್ಗೆ ಸಂಶಯವಿದೆ. ಪೂಜೆ ಮಾಡಲು ಅಂತ ದೈವಸ್ಥಾನದ ಬಾಗಿಲು ತೆರೆದಾಗ ಈ ಕೃತ್ಯ ಕಂಡುಬಂದಿದೆ. ಎಸಿದು ಕಾಕತಾಳೀಯವೆಂಬಂತೆ ಇವತ್ತು ಕೋಡಿಕಲ್ನಲ್ಲಿ ಒಂದು ಮನೆಯೊಂದರ ಬಳಿ ಇರುವಂತಹ ದೈವದ ಮುಖವಾಡ ಪಾಪೆ ನಾಪತ್ತೆಯಾಗಿರುವಂತಹ ಘಟನೆ ಇಂದು ಬೆಳಕಿಗೆ ಬಂದಿದೆ. ಜೊತೆಗೆ ಕೋಡಿಕಲ್ನಲ್ಲಿ ಒಂದು ಖಾಸಗಿ ಬಸ್ಸಿಗೆ ಕಲ್ಲನ್ನ ಕೂಡ ಎಸೆದಿದ್ದಾರೆ ದುಷ್ಕರ್ಮಿಗಳು. ಇದು ಇವತ್ತಿನ ಘಟನೆ ಮಾತ್ರ ಅಲ್ಲ, 2 ಬಾರಿ ನಡೆದಿದೆ ಇಂಥದ್ದೇ ಘಟನೆ ಕೋಡಿಕಲ್ ಪರಿಸರದಲ್ಲಿ. ಯಾಕೆ ಗೊತ್ತಿಲ್ಲ ಕೋಡಿಕಲ್ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಈ ಹಿಂದೆ ಮಂಗಳೂರಿನ ಇನ್ನೊಂದು ವಿಧಾನಸಭಾ ಕ್ಷೇತ್ರವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿ ಇತ್ತು ಅನ್ನುವಂಥದ್ದು. ಇದೀಗ ನೋಡಿದಾಗ ಮತ್ತೊಂದು ಕೋಡಿಕಲ್ ಉತ್ತರ ವಿಧಾನಸಭಾ ಕ್ಷೇತ್ರ. ಜಗದೀಶ್ ಅವರು ಹೇಳಿದಾಗೆ ಭರತ್ ಶೆಟ್ಟಿ ಅವರು ಶಾಸಕರ ಅವರ ಕ್ಷೇತ್ರ. ಈ ಹಿಂದೆ ಕೂಡ ಕಳೆದ ಕಾರ್ಯಕ್ರಮದಲ್ಲಿ ಭರತ್ ಶೆಟ್ಟಿ ಅವರ ಜೊತೆ ನಾನು ಮಾತನಾಡಿದ್ದೆ ಈ ವಿಚಾರವಾಗಿ. ಎಸ್ ಸರ್, ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಎಸ್, ಎಲ್ಲಾ ವಿಚಾರಗಳ ಬಗ್ಗೆ ನಾವು ನೋಡಿದಾಗ ಪದೇ ಪದೇ ಆಗ್ತಾ ಇರುವಂತಹ ಘಟನೆಗಳು, ಜೊತೆಗೆ ಈ ಎಲ್ಲಾ ಘಟನೆಗಳು ನೋಡಿದಾಗ ಎಸ್ ಸರ್ ಇಲ್ಲ, ನಾನು ಇದನ್ನೇ ಹೇಳುವಂಥದ್ದು. ಒಂದು ನನ್ನ ಮಿತ್ರರು ಹೇಳಿದ್ರು ಧರ್ಮ ಶಿಕ್ಷಣದ ಕೊರತೆ ಇದೆ ಅಂತ. ಪ್ರಾಯಶಃ ಈ ಘಟನೆಯನ್ನು ಹಿಂದೂಗಳೇ ಮಾಡಿದ್ರೆ ನಾನು ಈ ವಿಚಾರವನ್ನು ಒಪ್ಕೊಳ್ತಾ ಇದ್ದೆ. ಧರ್ಮ ಶಿಕ್ಷಣ ಹೌದು, ಒಂದು ವಿಚಾರ ಸತ್ಯ, ನಮ್ಮ ಹಿಂದೂಗಳಿಗೆ ಇನ್ನೂ ಕೂಡ ಧರ್ಮ ಶಿಕ್ಷಣದ ಕೊರತೆ ಇದೆ. ಆ ವಿಚಾರದಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ವಿಶ್ವಸಂತರ ಸಮಾವೇಶವನ್ನು ಮಾಡಬೇಕೆಂಬುದೊಂದು ನಿರ್ಧಾರ ಆಗಿದೆ. ಆ ಸಂತ ಸಮಾವೇಶದಲ್ಲಿ ಧರ್ಮ ಶಿಕ್ಷಣದ ಬಗ್ಗೆ ಚರ್ಚೆಗಳಾಗಬೇಕು. ಇದರ ಬಗ್ಗೆ ಪೂರ್ವಭಾವಿ ತಯಾರಿಗಳು ಕೂಡ ಆಗ್ತಾ ಇದೆ. ಇದೊಂದು ಪಕ್ಕಕ್ಕಿರಲಿ, ಅಂತೂ ಆಗಲೇಬೇಕೆಂಬುದು ಸತ್ಯ. ನಮ್ಮ ಹಿಂದೂಗಳಿಗೆ ಧರ್ಮ ಶಿಕ್ಷಣದ ಕೊರತೆ ಇದೆ, ಅದನ್ನು ನಾವು ಮಾಡಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ, ಇದು ನಾನು ಕೇಳ್ತಾ ಇರೋದು, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ, ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ, ಜಿಲ್ಲೆಯಲ್ಲಿ ಇದಿದೆ ಅಧಿಕಾರದಲ್ಲಿ. ಯಾಕೆ ಪೊಲೀಸ್ ಇಲಾಖೆ ಮೇಲೆ ಇವರು ಒತ್ತಡವನ್ನು ತರ್ತಾ ಇಲ್ಲ? ಯಾಕೆ ಪೊಲೀಸ್ ಇಲಾಖೆಗೆ ಒಂದು ಇದು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ? ಯಾಕೆಂದ್ರೆ ಹೇಗೂ ನಡೀತದೆ, ಏನು ಮಾಡಿದ್ರು. ಈಗ ನಾನು ಕೇಳ್ತೇನೆ, ಆಯ್ತಪ್ಪ ಮುಸ್ಲಿಮರೇ ಮಾಡಿದ್ರು, ಯಾಕೆ ಹಿಡಿದಿಲ್ಲ? ಹಾಗಾದ್ರೆ ಅವ್ರಿಗೆ ಯಾವ ಹೆದರಿಕೆ ಇಲ್ವಾ? ಅವರಿಗೆ ಯಾವ ಕಾನೂನು ಅಪ್ಲೈ ಆಗಲ್ವಾ? ಹೇಳಿ. ಕೇವಲ ಚುನಾವಣೆಗೋಸ್ಕರ ಮುಸ್ಲಿಮರನ್ನು ವಿರೋಧಿಸ್ತಾ ಇದ್ದೀರಾ ನೀವು? ಅಧಿಕಾರಕ್ಕೋಸ್ಕರ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದೀರಾ? ಅಥವಾ ಕಾನೂನಿನ ದೃಷ್ಟಿಯಲ್ಲಿ ಕೂಡ ಮುಸಲ್ಮಾನ್ರೆ? ಈಗ ಒಂದು ಹೇಳಿದ್ರು ನನ್ನ ಮಿತ್ರರು, 153A ಶಾಂತಿ ಭಂಗ ಅಂತ ಹೇಳಿದ್ರು. ನಾನು ಕೇಳ್ತಾ ಇದ್ದೇನೆ, ಇದಕ್ಕೆ ಬೇಲ್ನ ವಿಚಾರದಲ್ಲಿ ಉದಾಹರಣೆ ನನ್ನ ಮೇಲೆ ನಡೆದಿರುವಂಥದ್ದು. ನಾವು 5 ದಿನಕ್ಕೆ ಜೈಲಲ್ಲಿ ಇರುವಂಥದ್ದು ಅಥವಾ ಕಸ್ಟಡಿಯಲ್ಲಿ ಇರುವಂಥದ್ದು, ನಮಗೆ ಬೇಲ್ ಸಾಕ್ಲಿಕ್ಕೆ ಕಷ್ಟ ಆಯ್ತು. ಅದೇ ಒಬ್ಬ ತಮ್ಮ ಮೇಲೆ ಯಾವ ಕೇಸ್ ಆಗಿರುವಂತದ್ದು? ನನಗೆ ಇದೆ ಕೂಡ ಶಾಂತಿ ಭಂಗ. ಓಕೆ, ಶಾಂತಿ ಭಂಗ 153A. ಓಕೆ, ಇನ್ನಿತರ ಒಂದು ಜೈಲಲ್ಲಿ ಇದ್ರಿ? ನಾವು 4 ದಿನ 5 ದಿನ ಇದ್ದೇವೆ. ನಾವು 4-5 ದಿನದಲ್ಲಿ ಇದ್ದೇವೆ ಅಲ್ವಾ? ಏನ್ ಮಾಡಿರುವಂತ ತಮ್ಮ ಅಪರಾಧ? ಹೌದು, ನನ್ಗೆ ಗೊತ್ತಿಲ್ಲ ಅಪರಾಧ. ಏನ್ ಅಪರಾಧ ಮಾಡಿದ್ರಿ? ದೇವಸ್ಥಾನದ ಧ್ವಂಸ ಪ್ರಕರಣದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದು ಬಿಟ್ಟು ನಾವು ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ನೀವು ಅದನ್ನು ಓಡಿದ್ರೆ ನಾವು ನಿಮ್ಮನ್ನು ವಿಚಾರಿಸ್ಕೋತೇವೆ ಎಂಬುದನ್ನ. ಇದು ಶಾಂತಿ ಭಂಗ ಆಗತ್ತೆ ಅಂತ ಹೇಳಿದ್ರೆ, ನಾನು ಕೇಳ್ತಾ ಇದ್ದೇನೆ, ಮೊನ್ನೆ ನಮ್ಮ ಕಡಬದಲ್ಲಿ ನಡೆದಿರುವಂಥದ್ದು, ಕಬಕದಲ್ಲಿ ಸ್ವಾತಂತ್ರ್ಯ ಉತ್ಸವಕ್ಕೆ ಅಡ್ಡಿ ಮಾಡಿದಂಥವ್ರು, ದೇಶದ್ರೋಹ ಇದು ಮಾಡಿದವರಿಗೆ 1 ದಿನದಲ್ಲೇ ಬೇಲಾಗತ್ತೆ ಮುಸಲ್ಮಾನರಿಗೆ, SDPI ಕಾರ್ಯಕರ್ತರಿಗೆ. ಇದೇ ಸರ್ಕಾರ ಇರುವಾಗ ಹೇಳ್ತಾ ಇತ್ತು PFI ಅನ್ನು ಬ್ಯಾನ್ ಮಾಡಿ ಅಂತ. ಇವರು ಅಧಿಕಾರದಲ್ಲಿದ್ದಾರೆ, ಇವತ್ತಿನವರೆಗೆ ಅವರ ಒಂದು ಕೂದಲು ಮುಟ್ಟಕ್ಕೆ ಇವರಿಗೆ ಆಗಿಲ್ಲ. ನಾನು ಕೇಳ್ತಾ ಇದ್ದೇನೆ, ಅವ್ರ ಮೇಲೆ ಏನಾಯ್ತು? ಅವ್ರು ಮರುದಿವಸ ಬೇಲ್ ಹಾಕಿ ಹೊರಗೆ ಬಂದ್ರು. ಹಾಗಾದ್ರೆ ನಮ್ಮ ಈ ಭಾರತೀಯ ಜನತಾ ಪಕ್ಷದ ಆಡಳಿತ ಸಮಯದಲ್ಲೇ ಹಿಂದೂಗಳಿಗೆ ಒಂದು ಕಾನೂನು, ಮುಸಲ್ಮಾನರಿಗೆ ಒಂದು ಕಾನೂನು. ಅವ್ರು ಏನು ಮಾಡಿದ್ರು ನಡೀತದೆ, ಹಿಂದೂಗಳು ಏನು ಮಾಡಿದ್ರು ತಪ್ಪೇ ಆಗುತ್ತೆ. ಇದು ಯಾವ ನ್ಯಾಯ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಇದು ಒಂದು ವ್ಯವಸ್ಥಿತವಾದ ಹುನ್ನಾರ. ಮುಸಲ್ಮಾನನೇ ಇರಲಿ ಅಥವಾ ಯಾರೇ ಇರಲಿ, ನೀವು ಯಾಕೆ ಹಿಡಿಲ್ಲ? ನಿಮ್ಗೆ ಆಗುದಿಲ್ಲ ಆದ್ರೆ ಪೊಲೀಸ್ ಇಲಾಖೆಯಿಂದ ನಿಮ್ಮನ್ನ ತನಿಖೆ ಮಾಡಿ ಅವ್ರನ್ನ ಹಿಡಿಯಕ್ಕಾಗುದಿಲ್ಲ ಆದ್ರೆ ರಾಜೀನಾಮೆ ಕೊಡಿ. ಅಲ್ಲ, MP ಕೊಡಿ, MLA ಕೊಡಿ ರಾಜೀನಾಮೆ. ಇದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಎಸ್ ಸರ್ 153 ಇವರು 4 ದಿನ ಕೂತ್ಕೊಂಡಿದ್ದಾರೆ ಸರ್. ಅಲ್ಲ, 4 ದಿವಸ 1 ದಿವಸ, ಯಾಕಂದ್ರೆ ಇದು ಆಯಾ ನ್ಯಾಯಾಧೀಶರ ಮೇಲೆ ಹೊಂದಿಕೊಂಡುಂಟು. ಕೆಲವು ಪ್ರಯತ್ನ ಪಡಲಿಲ್ಲ. ಅಲ್ಲ, ಆರೋಪಿಗಳಿಗೆ ಸ್ವಲ್ಪ ಆದ್ರೂ ಕಠಿಣ ಶಿಕ್ಷೆ ಸಿಗಬೇಕು. 302 ಅಲ್ಲಿ 1 ತಿಂಗಳಲ್ಲಿ ಬೇಲಾದವರಿದ್ದಾರೆ, 3.5 ವರ್ಷ ಒಳಗಿದ್ದವರು ಇದ್ದಾರೆ. ಅದೇ ಕೇಸಲ್ಲಿ ಒಂದೇ ಕೇಸಲ್ಲಿ. ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ? ಸರ್ ಸುಧಾಕರ್ ಅಂತ ಕುಳಯಿಂದ ಸುಧಾಕರ್ ಮಾತಾಡಿ ಸರ್. ಸರ್ ಈಗ ರೋಹಿ ಅಂತ ಒಬ್ಬರ ವಿಷಯ ಬಂತಲ್ಲಿ ನೋಡಿ. ಹಲೋ, ಮಾತಾಡಿ. ಹೌದು, ಈಗಾಗಲೇ ಬಂಧನ ಮಾಡಿದಾರಲ್ಲ ರೋಹಿ ಅಂತ. ರೋಹಿತ್ ಅಶ್ವ ಅವರು, ಕರೆಕ್ಟ್. ತಾವು ಹೇಳುವಂತದ್ದು ಬೈಕಂಪಾಡಿಯಲ್ಲಿ ನಡೆದಿರುವಂತಹ ಘಟನೆ. ಅದೇ ನಾನು ಕೂಡ ಬೈಕಂಪಾಡಿಗೆ ಹೋಗಿದ್ದೆ. ಅದೇ ಆ ಜಾಗದಲ್ಲಿ ಎಲ್ಲ ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ದೇವೆ ನಾವು. ಆ ಘಟನೆಯನ್ನು ತಿಳಿಸಿದ್ದೇವೆ. ಅದರ ನಂತರ ಇವನ ಬಂಧನ ಆಗಿದೆ, ಆ ರೋಹಿಯನ್ನು. ಆಕ್ಚುಲಿ ಅವನು ರೋಹಿಯವನು ಅವನು ₹1 ₹10 ಕೇಳಿ ಪಡೆಯುವ ವ್ಯಕ್ತಿ. ಅವನು ಮಾನಸಿಕ ಅಸ್ವಸ್ಥ ಆದ್ರೂ ಆತರ ಎಲ್ಲ ಮಾಡುವ ವ್ಯಕ್ತಿಯೇ ಅಲ್ಲ. ಅಂದ್ರೆ ನಾವು ಲೋಕಲ್ ನಾವು ನೋಡ್ತಾ ಇರುವ ವ್ಯಕ್ತಿ ಅವನು. ಸೊ ಈ ತರ ಘಟನೆ ಆದಾಗ ನಮ್ಗೆ ತುಂಬಾ ಬೇಸರ ಆಯ್ತು. ಎಲ್ಲ ಇಡೀ ಕುಲೈ, ಸುರತ್ಕಲ್, ಇವನ್ ಬೈಕಂಪಾಡಿ ಎಲ್ಲ ಪ್ರದೇಶದವರು ಕೂಡ ಅವನನ್ನು ನೋಡಿದವರೇ ಇರುದು. ಅವನು ಆತರ ಮಾಡುವ ಕೆಲಸ ಮಾಡುವವನೇ ಅಲ್ಲ. ಅವನು ಪೊಲೀಸರು ವೆರಿಫಿಕೇಶನ್ಗೆ ಬಂದಾಗ ಆ ಶಿವಲಿಂಗವನ್ನು ಎತ್ತಲಿಕ್ಕೆ ಹೇಳ್ತಾರೆ ಪೊಲೀಸರು ಅವನನ್ನು ಬಿಸಾಡ್ಲಿಕ್ಕೆ ಅಂತ. ಆ ಸಂದರ್ಭದಲ್ಲಿ ಇವನಿಗೆ ಅದನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಕೈಕಾಲೆಲ್ಲ ನಡುಕ್ತಾ ಉಂಟು. ಇವನು ಯಾವ ತರ ಬಿಸಾಡಿದಾನೆ. ಅವರು ವೆರಿಫಿಕೇಶನ್ ಅಲ್ಲಿ ಕೂಡ ಅವನು ಫೈಲ್ ಆಗಿದ್ದಾನೆ ಆ ದಿನ. ಅವನನ್ನು ಕರ್ಕೊಂಡು ಹೋದ್ರು. ಅತ್ಯಂತ ಪ್ರಮುಖವಾದ ಹೇಳಿಕೆ ಇದಕ್ಕೆ. ನಿಜ ಸರ್, ಇದು ಮಾಧ್ಯಮದ ಮೂಲಕ ತಾವು ಹೇಳುವಂತದ್ದು ಸತ್ಯ ಅಂತ ಹೇಳಿದ್ರೆ ಮಾಧ್ಯಮದ ಮುಖಾಂತರ ತಾವು ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಗಮನಕ್ಕೆ ಬರುತ್ತೆ, ನಮ್ಮ ಪೊಲೀಸ್ ಇಲಾಖೆಯ ಗಮನಕ್ಕೆ ಬರುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಗೈಡ್ ಆಗುತ್ತೆ ಅಂತ ಬಂದಾಗ ಎಸ್ ಮಿಸ್ಗೈಡ್ ಆಗ್ತಾ ಇದೆ, ಸಮಾಜಕ್ಕೆ ತಪ್ಪು ಸಂದೇಶ, ಸುಳ್ಳು ಆರೋಪಿಯನ್ನ. ಈ ಸಂದರ್ಭದಲ್ಲಿ ನಾನೇನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ಅದರ ನಂತರ ಅವನ ಬಂಧನ ಆಗುತ್ತೆ, ಅವನು ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾಗುತ್ತೆ. ಎಲ್ರು ಇಡೀ ಪ್ರತಿಯೊಂದು ಮೊಬೈಲ್ ಗ್ರೂಪ್ ಗಳಲ್ಲಿ ಕೂಡ ಆ ವಿಷಯದ ಬಗ್ಗೆ ಚರ್ಚೆಗಳಾಗುತ್ತೆ. ಅವನಲ್ಲ ಅಂತ. ಆದ್ರೆ ಅದರ ನಂತರ ಕೂಡ ಅದೇ 1 ವಾರದ ನಂತರ ಕೂಡ ಇನ್ನೊಂದು ಕೂಲೂರಲ್ಲಿ ಅದೇ ಇನ್ಸಿಡೆಂಟ್ ಆಯ್ತು. ನಾಗಬನಕ್ಕೆ ಹಾನಿ ಮಾಡಿದ್ರು, ಎಲ್ಲ ಇನ್ಸಿಡೆಂಟ್ ಆಯ್ತು. ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಅಲ್ಲಿಂದ ಸ್ವಾಮೀಜಿ ಮತ್ತೆ ನಾವು ಎಲ್ಲ ಕರ್ಕೇರ ಮೂಲ ಸ್ಥಾನಕ್ಕೆ ಬಂದಿದ್ದೇವೆ. ಆವಾಗ್ಲೂ ಕೂಡ ಎಲ್ಲ ವಿಷಯ ಗೊತ್ತಿದ್ದು ಈ ತರ 3 ಘಟನೆ ಆದಾಗ ಕೂಡ ನಾವು ಹಿಂದೂಗಳು ಏನ್ ಮಾಡ್ತಿದ್ದೇವೆ ಅಂತ ನಮ್ಗೇನೆ ಬೇಜಾರಾಗುತ್ತೆ. ಮಾತೇ ಬರ್ತಾ ಇಲ್ಲ ಈಗ. ಯಾಕಂದ್ರೆ ಅಷ್ಟು ತುಂಬಾ ಫೀಲ್ ಆಗುತ್ತೆ ಈ ತರ ಎಲ್ಲ ಆಗುವಾಗ. ಈಗ ಆ ವ್ಯಕ್ತಿ ರೋಹಿತ್ ಅಶ್ವ ಅವರು ಜೈಲಲ್ಲಿ ಇದ್ದಾರೆ ಅಲ್ವಾ ಸರ್? ಅದೇ ರೋಹಿತ್ ಅಶ್ವ ಅವರು ಜೈಲಲ್ಲಿ ಇದ್ದಾರೆ ಇವಾಗ. ಅವರು ಅಲ್ಲ ಅಂತ ಕನ್ಫರ್ಮ್ ಆಗಿದೆ. ಆದ್ರೂ ಅವನ ಬಿಡುಗಡೆ ಆಗಿದೆ ಇಲ್ವಾ ಅಂತ ಗೊತ್ತಿಲ್ಲ ನಮ್ಗೆ. ಸುಧಾಕರ್ ಅವರೇ, ತಮ್ಮ ಒಂದು ಈ ಮಾಹಿತಿ ಏನಿದೆ ನೋಡಿ, ಎಲ್ಲರೂ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಬೈಕಂಪಾಡಿ ನಡೆದಿರುವಂತಹ ಪ್ರಕರಣದಲ್ಲಿ ಆರೋಪಿ ಸಿಕ್ಕಿದ್ದಾನೆ, ಮಾನಸಿಕ ಅಸ್ವಸ್ಥ ಅನ್ನುವಂತಹ ವಿಚಾರ ಇದೆ. ಸೊ ಹಾಗಾಗಿ ತಾವು ಹೇಳಿರುವಂತಹ ಈ ಒಂದು ಹೇಳಿಕೆಗಳು ಪ್ರಮುಖವಾಗಿರುವಂತಹ ವಿಚಾರ ಗಮನಕ್ಕೆ ಬಂದಿದೆ, ಪ್ರತಿಯೊಬ್ಬ ನಾಗರಿಕನ ಗಮನಕ್ಕೆ ಬಂದಿದೆ. ಜೊತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್, ಅವನು ರೋಹಿತ್ ಅಶ್ವ ಅದಕ್ಕಿಂತ 1 ತಿಂಗಳ ಮುಂಚೆ ಅವನು ಆ ಕಡೆ ಬರ್ಲೇ ಇಲ್ಲ, ಆ ಒಂದು ಪ್ರದೇಶಕ್ಕೆ. ನಾನು ಅದು ಲೋಕಲಿಟಿ, ನಾನು ಕೂಡ ಅಲ್ಲೇ ಸುತ್ತಾಡ್ತಾ ಇರುವವನು. ಆ ಪ್ರದೇಶಕ್ಕೆ ಅವನು ಬರ್ಲೇ ಇಲ್ಲ 1 ತಿಂಗಳ ಮುಂಚೆ ಕೂಡ. 1 ತಿಂಗಳ ಆಗಿದೆ ಅಂತ ಅವನು ಬರ. ಹಾಗಾದ್ರೆ ಮಿತ್ರರೇ, ಒಂದಂತೂ ಸತ್ಯ, ಪೊಲೀಸ್ ಅಲ್ಲಿ ಅಪರಾಧಿ ಯಾರೋ ಇನ್ನೊಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತ ಗುರುತಿಸ್ಬಿಟ್ಟು ಒಳಗೆ ಹಾಕಿದ್ದಾರೆ ಅಂತ ತುಂಬಾ ಬೇಸರ ಆಗುದು. ಅದೇ ಇದು ಆಡಳಿತ ವ್ಯವಸ್ಥೆ ವೈಫಲ್ಯ ಅಲ್ಲ. ನಾನು ಹೇಳ್ತಾ ಇದ್ದೇನೆ ಮಿತ್ರರೇ, ಇದು ಆಡಳಿತ, ಭಾರತೀಯ ಜನತಾ ಪಕ್ಷದ ಆಡಳಿತ ವೈಫಲ್ಯವೇ ಹಿಂದೂ ಸಮಾಜದ ಮೇಲೆ ಆಗಿರುವಂತಹ ದಾಳಿಗೆ ಮೂಲ ಕಾರಣ ನಾನು ಹೇಳ್ತೇನೆ. ಅಲ್ಲ, ಆಡಳಿತ ವೈಫಲ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆ ಪೊಲೀಸರು ಏನ್ ಮಾಡ್ತಾ ಇದ್ದಾರ, ಸರ್ಕಾರ ಏನ್ ಮಾಡ್ತಿದೆಯಾ ಅದು ನಮ್ಗೆ ಗೊತ್ತಿಲ್ಲ ಸರ್. ಓಕೆ ಸರ್, ಸುಧಾಕರ್ ಅವರೇ ದಯಮಾಡಿ ಲೈನ್ ಅಲ್ಲಿ ತಾವು ಹೇಳಿರುವಂತಹ ಮಾತು, ಹೇಳಿರುವಂತಹ ವಿಚಾರಗಳು ಪ್ರತಿಯೊಬ್ಬರ ಗಮನಕ್ಕೆ ಬಂದಿದೆ ಕೂಡ. ಹೌದು, ಜಗದೀಶ್ ಅವರು ತಾವು ಹೇಳಿದಾಗಲೇ ಹೇಳಿದ್ರಿ, ಬೈಕಂಪಾಡಿ ಪ್ರಕರಣದಲ್ಲಿ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ, ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಕಣ್ಣಾರೆ ನೋಡಿರುವಂತಹ ಸಾಕ್ಷಿ, ನೈಜವಾಗಿರುವಂತಹ ಸಾಕ್ಷಿ. ಒಬ್ಬರು ಕರೆ ಮಾಡಿ ಮಾಧ್ಯಮಕ್ಕೆ ಹೇಳ್ತಾರೆ ಅಂತ ಬಂದಾಗ ಇಟ್ಸ್ ನಾಟ್ ಅ ಜೋಕ್ ಅನ್ನುವಂಥದ್ದು ಸರ್, ಅಲ್ವಾ? ಖಂಡಿತವಾಗಿ ಅವರ ಭಾವನೆಯನ್ನು ನಾನು ಗೌರವಿಸ್ತೇನೆ. ಯಾಕಂದ್ರೆ ಅವರಿಗೆ ಅವನಲ್ಲ ಅಂತ ಅವರ ಮನಸ್ಸಿನಲ್ಲಿ ಬಲವಾಗಿದೆ, ಖಂಡಿತವಾಗಿದೆ. ಆದರೆ ನಾವು ಅನೇಕ ಸಲ ಇನ್ಕ್ಲೂಡಿಂಗ್ ನಳಿನ್ ಕುಮಾರ್ ನೋಡಿ, ಯಾರೋ ನೀವು ನಾನು ಒಂದು ವಿಷಯ ಹೇಳ ಶೇನವ್ರೆ, ನಾನು ಒಂದು ವಿಷಯ ಹೇಳ್ತೀನಿ ಜಿ. ಅವನು 10 ರೂಪಾಯಿ ಸಿಕ್ಕಿದ್ರು ತಕೊಂಡು ಹೋಗುವವನು. ಅದೇ ಡಬ್ಬದಲ್ಲಿ 500 ರೂಪಾಯಿ ನೋಟು, 10 ರೂಪಾಯಿ ನೋಟು ಎಲ್ಲ ರಾಶಿ ಇತ್ತು ಅದ್ರಲ್ಲಿ. ಅದು ಯಾಕೆ ಬಿಟ್ಟು ಹೋಗಿದ್ದಾನೆ ಅವನು? ಅದೇ ಒಂದು ಕ್ವಶನ್ ಮಾರ್ಕ್ ನಮ್ಗೆ. ಅಂದ್ರೆ ಕರ್ಕೇರ ಮೂಲ ಸ್ಥಾನದಲ್ಲಿ 500 ರೂಪಾಯಿ ನೋಟು ಇತ್ತು, 10 ರೂಪಾಯಿ ನೋಟುಗಳು ಇತ್ತು. ಅದನ್ನು ಬಿಟ್ಟು ಇವನು ಯಾಕೆ ಹೋದ? ಅವನಿಗೆ ಬೇಕಿರುವುದು ಕುಡಿಲಿಕ್ಕೆ ಮಾತ್ರ. ಅವನು ಡ್ರಿಂಕ್ಸ್ ಮಾಡ್ತಾನೆ.
ರೋಯಿ ಅನ್ನುವ ಇದು ಬಾರಿ ಮೆಂಟಲ್ ಅಂದ್ರೆ ಸ್ಪಷ್ಟವಾದ ಮಾತಿದೆ. ಓಕೆ 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 ಸುಧಾಕರ್ ಅವರೇ ಓಕೆ ಓಕೆ ಎಸ್ ಎಸ್ ಸರ್. ಅಲ್ಲ ಜಗದೀಶ್ ಅಲ್ಲ, ಅವರ ಮಾತು ಹೇಳುವಾಗ ಅವ್ರು ಭಾರಿ ಮನಸ್ಸಿನ ಒಳಗಿಂದ ಬೇಜಾರಾದಾಗೆ ಮಾತಾಡ್ತಾರೆ. ಖಂಡಿತವಾಗಿ ಆ ಮಾತುಗಳು ನಾವು ತಿಂಗಳು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಅಲ್ಲಿ ಸಿಯಾಳನ ಏನೋ ಕೊಡ್ತಾ ಇದ್ದೇವೆ ಆ ಒಂದು ಕರ್ಕೇರ ಮೂಲಸ್ಥಾನಕ್ಕೆ. ಅಂದ್ರೆ ತುಂಬಾ ಪವರ್ಫುಲ್ ಪ್ಲೇಸ್ ಅದು. ಅದಕ್ಕೋಸ್ಕರ ನನಗೆ ಇಷ್ಟು ಫೀಲ್ ಆಗ್ತಾ ಇದೆ ಅಂದ್ರೆ ಕನಸಲ್ಲಿ ಎಣಿಸ್ಲಿಲ್ಲ ಆ ತರ ಎಲ್ಲ ಆಗುತ್ತೆ ಅಂತ. ಅಲ್ಲ ಖಂಡಿತವಾಗಿ ಆದ ಕೂಡಲೇ ಗೊತ್ತಾದ ಕೂಡಲೇ ವಿದಿನ್ ಮಿನಿಟ್ಸ್ ನಮ್ಮ ಶಾಸಕರಲ್ಲಿ ಹೋಗಿದೆ. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿಯೇ ಕೂತಿದ್ದಾರೆ. ನನ್ನ ಸರ್ಕಾರ ಆದರೂ ನಾನು ಇದನ್ನು ಬಿಡುವುದಿಲ್ಲ, ನಿಮ್ಮ ಮೀಡಿಯಾ ಎದುರು ಹೇಳಿದ್ದಾರೆ ನಮ್ಮ ಸರ್ಕಾರ ಅಂತ ನಾನೇನು ನೋಡೋದಿಲ್ಲ. ಯಾಕಂದರೆ ಹಿಂದೂಗಳ ಮನಸ್ಸಿಗೆ ಈಗ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗೋದ್ರಿಂದ ನಾನು ನನ್ನ ಸರ್ಕಾರ ಅದು ಅದರ ವಿರುದ್ಧವೇ ಮಾತಾಡ್ತೇನೆ ಅಂತ ಖುದ್ದು ಶಾಸಕರಲ್ಲಿ ಹೇಳಿದ್ದಾರೆ. ನಂತರ ಇಲ್ಲಿ ಕೋಡಿಕಲ್ಗೆ ನಿನ್ನೆಲ್ಲ ಮೊನ್ನೆ MP ಕೂಡ ಹೋಗಿದ್ದಾರೆ. ಅಂದರೆ ಯಾರು ಇದನ್ನು ಲೈಟ್ ಆಗಿ ತೆಗೆದುಕೊಂಡಿದ್ದ ನೀವು ಎನಿಸಬೇಡಿ, ಖಂಡಿತವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಾನು ಖುದ್ದು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಸರ್ ಈಗ ಶರಣವರೇ ಅವರಲ್ಲಿ ಹೌದು ನಾನು ಒಪ್ಪಿಕೊಡ್ತೇನೆ ಸರ್. ಒಂದು ನಿಮಿಷ, ಶಾಸಕರು ಹೋಗಿರ್ಬೋದು, ಸಂಸದರು ಹೋಗಿರ್ಬೋದು, ಆದ್ರೆ ನಿಜವಾದ ಅಪರಾಧಿಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಇವರ ಮಾತಿನ ಪ್ರಕಾರ ಪ್ರತಿಯೊಂದು ಒಂದು ನಿಜವಾದ ಆರೋಪಿ ಸಿಕ್ಕಿದಾನ, ಅಲ್ಲಿ ಅಪರಾಧಿ ಸಿಕ್ಕಿದಾನೆ. ಯಾಕಂದ್ರೆ ಯಾರನ್ನೋ ಫಿಟ್ ಮಾಡಿರುವಂತಹ ಪ್ರಸಂಗ ಬರಲ್ವಾ ಸರ್? ಯಾಕಂದ್ರೆ ಗೊತ್ತಾ, ಖಂಡಿತವಾಗಿ ಪ್ರಕರಣ ಮತ್ತೆ ಮರುಕಳಿಸ್ತಾ ಇದೆ. ಖಂಡಿತವಾಗಿ ಸರ್ಕಾರ ಮತ್ತೊಬ್ಬನನ್ನು ಫಿಟ್ ಮಾಡಿ ಅಥವಾ ಶಾಸಕರು ಮತ್ತೊಬ್ಬ ಫಿಕ್ಸ್ ಮಾಡಿ ಯಾರು ಹೇಳುವುದಿಲ್ಲ. ಪೊಲೀಸ್ ಇಲಾಖೆ ಅಲ್ಲ, ಖಂಡಿತ ಇಲಾಖೆ ಯಾರ ಅಧೀನದಲ್ಲಿದೆ ಸ್ವಾಮಿ? ಈಗ ಒಂದು ನಿಮಿಷ ಅಲ್ಲ, ಅವರು ಹೇಳುವಾಗ ಆಗ್ತದೆ ಹಾಗಂತೇಳಿ ನಾನು ಇಷ್ಟು ರಾಜಕೀಯ ಜೀವನದಲ್ಲಿ ಮತ್ತು ಸಂಘಟನೆಯಲ್ಲಿ ಇದ್ದಿದ್ದವ. ಇಂಥದ್ರಲ್ಲಿ ಹಿಂದುವನ್ನು ಈಗ ಹೇಳುವಾಗ ಮುಸಲ್ಮಾನರೊಬ್ಬ ಯಾರನ್ನಾದ್ರೂ ಹಿಡಿಬಹುದು ಹೊರತಾಗಿ ಹಿಂದುವನ್ನೇ ಹಾಗೆ ಹಿಡಿಯುವುದು ನಾನು ಮುಸಲ್ಮಾನ ನಿರಪರಾಧಿ ವಾದಕ್ಕೆ ಬೇಕಾದ ನಾನು ಹೇಳುದು, ಹಿಂದುವನ್ನು ಒಬ್ಬ ಯಾವುದೇ ಇಲ್ಲದವನನ್ನು ಹಿಡೀಲಿಕ್ಕೆ ನನ್ನ ಲೆಕ್ಕದಲ್ಲಿ ಸಾಧ್ಯ ಇಲ್ಲ. ಆದರೆ ಕೆಲವು ಸಲ ಏನಾಗ್ತದೆ ಗೊತ್ತುಂಟ, ಒಂದು ಇನ್ಸಿಡೆಂಟ್ ನಾವು ಎನಿಸುವುದೇ ಇಲ್ಲ ಇಂಥವನು ಇಂಥ ಮಾಡ್ತಾನೆ ಅಂತ. ಅನೇಕ ಘಟನೆಗಳು, ಒಂದು ಯಾವುದೋ ಒಂದು ರಾಬರಿ ಮಾಡ್ತಾನೆ, ನನ್ನ ಕೇಸುಗಳಿವೆ, ನಾನು ಅಂಥವನನ್ನು ನಾನು ಕನಮನಸ್ಸಿನಲ್ಲಿ ಎನಿಸಲಿಲ್ಲ ಅಂಥವನು ಮಾಡ್ತಾನಂತ. ಇದು ಹೌದು ಅಂತಂದರೆ ಅದು ಅಕ್ಷಮ್ಯ ಅಪರಾಧ. ಯಾರನ್ನಾದ್ರೂ ಫಿಕ್ಸ್ ಮಾಡಿದೆ ಅಂದರೆ ನಾವು ಮತ್ತೊಮ್ಮೆ ಶಾಸಕರ ಹತ್ರ, ನಾವು ನಮ್ಮ ಸಂಸದರ ಹತ್ರ ಮತ್ತೊಮ್ಮೆ ಇವರ ಮಾತನ್ನು ನಾನೇ ಖುದ್ದಾಗಿ ಹೇಳ್ತೇನೆ. ನೋಡಿ ಅಂತವನು ಅಲ್ಲ ಅಂತ ಮತ್ತೊಮ್ಮೆ ನೀವು ಪೊಲೀಸರ ಹತ್ರ ಪ್ರೆಷರ್ ಹಾಕಿ ಅಂತ ನಾನೇ ಖುದ್ದಾಗಿ ಹೇಳ್ತೇನೆ. ಇದಕ್ಕಿಂತ ಹೆಚ್ಚು ನಾನೇನು ಹೇಳಲಿಕ್ಕಾಗ್ತದೆ? ಅಲ್ಲಿಯ ನಾನೊಂದು ನಾನು ಅದೇ ವಿಚಾರಿಸಿದ್ದೇನೆ. ಅಲ್ಲಿಯ ಲೋಕಲ್ ಮುಸ್ಲಿಂ ಒಬ್ರು ಇದ್ರೆ ಅವರಲ್ಲಿ ಹೀಗೆ ನೀವು ಮಾತಾಡುವಾಗ ಹೇಳ್ತಾ ಇದ್ರು, ಅಲ್ಲ ಅವನು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಇವರೇ ಸುಧಾಕರ್, ಅವನು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ, ಅವನು 10 ರೂಪಾಯಿ ತಗೊಂಡು ಕುಡಿಲಿಕ್ಕೆ ಹೋಗುವವನು, ಎಲ್ಲರ ಹತ್ರ 10 ರೂಪಾಯಿ ಬೇಡ್ತಾ ಹೋಗ್ತಾ ಇದ್ದವನು. ಎಸ್ ಸರ್, ಓಕೆ, ಥ್ಯಾಂಕ್ ಯು. ತಾವು ಈ ವಿಚಾರವನ್ನ ಗಮನಕ್ಕೆ ತಂದಿದ್ದೀರಾ ಸರ್. ನೋಡೋಣ, ಇದು ಆಗ್ತಾ ಇರುವಂತಂದ್ರೆ ದೊಡ್ಡ ಮಟ್ಟದ ಒಂದು ಜಾಲ ಇದೆ, ಷಡ್ಯಂತ್ರ ಇದೆ, ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ ಸರ್. ಸರ್, ಜನರು ನೋಡ್ತಾ ಇದ್ದಾರೆ, ಏನ್ ಹೇಳ್ತಾರೆ ಸರ್? ಹಾಗಾದ್ರೆ ತಾವು ಹೇಳಿದ ಆರೋಪಿನ ಹಿಡಿದಿದ್ದಾರೆ, ಅದೇ ಪದೇ ಘಟನೆಗಳು ಮರುಕಳಿಸ್ತಾ ಇದೆ. ಅಲ್ಲಿ ಇನ್ನೊಂದು ವಿಚಾರ ಹೇಳಿದ್ರಿ, ಎಮ್ಮೆಕೆರೆಯಲ್ಲಿ ನಡೆದಿರುವಂತಹ ವಿಚಾರ. ಅದರಲ್ಲೂ ಕೂಡ ಆರೋಪಿಯ ವಿಚಾರವಾಗಿ ಮಾತನಾಡಿದಾಗ ಅಡ್ಡಗೋಡೆಯ ಮೇಲಿರುವಂತಹ ದೀಪವೇ ಹೊರತು ತದನಂತರ ಆಗಿರುವಂತದ್ದು ಕೊಂಡಾಣದಲ್ಲಿ ನಡೆದಿರುವಂತದ್ದು, ತದನಂತರ ಬಬ್ಬು ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿರುವಂತದ್ದು, ಪ್ರತಿಯೊಂದು ವಿಚಾರಗಳು ನೋಡಿದಾಗ, ಅನೇಕ ವಿಚಾರಗಳು ನೋಡಿದಾಗ ಎಲ್ಲೂ ಕೂಡ ಸರಿಯಾಗಿರುವಂತಹ ನೈಜ ಆರೋಪಿಗಳು ಸಂಗತಿ ಏನಂದ್ರೆ ಇದ್ರ ಹಿಂದ್ ಕಡೆ ರಾಜಕೀಯ ವ್ಯವಸ್ಥೆ. ಇವ್ರು ಇಲ್ಲ ಅಂತ ಇದ್ದಾರೆ, ಇವ್ರು ಇಲ್ಲ ಅಂತ ಹೇಗೆ ಹೇಳ್ತಾರೆ? ರಾಜಕೀಯ ಅಂದ್ರೆ ಬಿಜೆಪಿ ಅವರಿಗೆ ಹಾಗೆ ಮಾಡಿ ಏನಾಗ್ಲಿಕ್ಕಿಲ್ಲ, ಅದೊಂದು ರಾಜಕೀಯ ಇರಬಹುದು, ಆದ್ರೆ ನಮ್ದಲ್ಲ. ಬಿಜೆಪಿ ಅವರಿಗೆ ಇಂಥದನ್ನು ಮಾಡಿ ಏನಾಗ್ಲಿಕ್ಕಿಲ್ಲ, ಇದು ಮಾತ್ರ ಸತ್ಯ. ರಾಜ್ಯಕ್ಕೆ ಬೇರೆಯವ್ರದ್ದು ಏನಿದೆ ಸರಿ, ಬಿಜೆಪಿ ಅವರು ಓಕೆ, ಈ ರಾಜಕೀಯ ವ್ಯವಸ್ಥೆ ಅಲ್ಲ ಅಂತ ಹೇಳಿ, ಆದ್ರೆ ಬಿಜೆಪಿ ಅವರಿಗೆ ಒಂದು ಜನರ ಋಣ ಇದೆ. ಹಿಂದೂಗಳ ಋಣ ನಮ್ಗೆ ಇದೆ, ಜನರ ಋಣ ಇದೆ, ಹಿಂದೂಗಳ ಅನ್ನೋದು ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತೇನಲ್ಲ, ನೀವು ಒಪ್ಪದಿದ್ರು ನಾನು ಒಪ್ತೇನೆ. ಹಿಂದುತ್ವದ ಆಧಾರದಲ್ಲಿ ನಾವು ಇಲೆಕ್ಷನ್ ನಿಂತಾವು ಬಂದವರು ಇಲ್ಲಿ. ನಾನು ಹೇಳಿರುವಂತಹ ಮಾತು ಪ್ರತಿಯೊಬ್ಬರ ಋಣದ ಮೇಲೆ ತಾವುಗಳಿದ್ದೀರ ಅನ್ನೋದು. ತಾವು ಹೇಳ್ತಾ ಇದ್ರೆ ಹಿಂದೂಗಳ ಋಣದ ಮೇಲೆ ತಾವುಗಳಿದ್ದೀರ ಅನ್ನುವಂಥದ್ದು. ಆದ್ರೆ ಇಲ್ಲಿ ದಾಳಿ ಆಗ್ತಾ ಇರೋದು ಹಿಂದೂಗಳಿಗೆ. ಯಾಕೆ ತಾವು ಈಗ ಇಲ್ಲ ಹಿಂದೂಗಳ ಮೇಲೆ? ನಮ್ಗೆ ಋಣ ಇದೆ. ಹಾಗಾದ್ರೆ ಯಾರನ್ನ ಬಂಧನ ಮಾಡಿದ್ದೀರಾ ಸರ್? ಯಾರ್ಯಾರನ್ನು ಬಂಧನ ಮಾಡ್ಲಿಕ್ಕೆ ಬಾರ್ದಲ್ಲ, ಯಾರ್ಯಾರನ್ನು ಬಂಧನ ಮಾಡ್ಲಿಕ್ಕಿಲ್ಲ. ಆದ್ರಿಂದ ನೈಜ ಆರೋಪಿಗಳನ್ನು ಹುಡುಕ್ಲಿಕ್ಕೆ ನೈಜ ಆರೋಪಿಗಳು ಇವತ್ತಿನಿಂದ ನಾಳೆಗೆ ಹುಡುಕ್ತೆ ಅಂತ ನಾನು ಹೇಳುದಿಲ್ಲ. ನೋಡಿ, ಸ್ವಾಮೀಜಿಗಳು 24 ದಿವಸ ಟೈಮ್ ಕೊಟ್ಟಿದ್ದಾರೆ. ನಾವು ಯಾರು?
ಸ್ವಾಮೀಜಿಗಳಲ್ಲಿ ಬಂದು ಸರ್ ಸ್ವಾಮೀಜಿಗಳು ಒಂದು ನಿಮಿಷ, ಸ್ವಾಮೀಜಿಗಳು ಹಿಂದುತ್ವದ ಪ್ರತಿಪಾದನೆ ಮಾಡಿದವರು ಅವರು ಒಂದು 24 ದಿನದ ವಾಯ್ದೆ ಕೊಟ್ಟಿದ್ದಾರೆ, ನಾನಲ್ಲ ಸರ್. ಅವರು 24 ದಿನ ಕೊಟ್ಟಿದ್ದಾರೆ, ಹಿಂದೂ ಸಂಘಟನೆಗಳು 24 ಗಂಟೆ ಕೊಟ್ಟಿದ್ರಿ ತಾವುಗಳು. ಭರತ್ ಶೆಟ್ಟಿ ಅವರಿದ್ರು, ಶರಣ್ ಪಂಪೇಲ್ ಅವರಿದ್ರು, ಹಿಂದೂ ಸಂಘಟನೆಯವರು ಇದ್ದ ಇದರಲ್ಲಿ ಅವರು ಭಾಷಣ ಮಾಡಿದ್ದು. ಹಿಂದೂ ಸಂಘಟನೆ ಶನಿವಾರದ ದಿನ 24 ಗಂಟೆ ಒಳಗೆ ನಾನು ಹೇಳುದಿಲ್ಲ ಸರ್. ಶನಿವಾರದ ದಿನ ಸಂಘ ಪರಿವಾರ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಯಾರು ತಮ್ಮ ಬಿಜೆಪಿ ಅವರು ಅಲ್ವಾ, ಶರಣ್ ಪಂಪೇಲ್ ಅವರು ಹೇಳಿದ್ದಾರೆ 24 ಗಂಟೆಯೊಳಗೆ ಆರೋಪಿಯ ಬಂಧನ ಆಗ್ಬೇಕು. ಪೊಲೀಸ್ ಕಮಿಷನರ್ ಇದ್ದಾರೆ ಶಶಿಕುಮಾರ್ ಅವರನ್ನ ನಿಲ್ಲಿಸಿದ್ದಾರೆ, ಹೇಳಿದ್ದಾರೆ ಸರ್. ನೋಡಿದ್ದೇನೆ ಎಷ್ಟು ಪ್ರಕರಣಗಳು ಆಗ್ತಾ ಇದೆ, ಯಾರೊಬ್ಬರನ್ನು ಕೂಡ ತಾವು ಹಿಡಿಲಿಲ್ಲ. ಹಾಗಾಗಿ 24 ಗಂಟೆಗಳನ್ನ ಸಮಯ ಕೊಡ್ತೇವೆ, 24 ಗಂಟೆಯಲ್ಲಿ ಆರೋಪಿಯನ್ನ ಬಂಧನ ಮಾಡಬೇಕು, ಇಲ್ಲದಿದ್ರೆ ಬಂದ್ ಆಗುತ್ತೆ ಅನ್ನುವಂಥದ್ದು. 24 ಗಂಟೆಗಳು ಬಂಧನ ಆಗಿಲ್ಲ. ಅವರ ಆತಂಕ ಭಾರಿ ಸ್ವಾಭಾವಿಕ, ಖಂಡಿತವಾಗಿ ಆಗ್ಲೇಬೇಕು. ಆದ್ರೆ 24 ಗಂಟೆ ಒಳಗೆ ನಾನು ಹಿಡಿದಿದ್ದೇನೆ ಅಂತ ಮತ್ತೊಬ್ಬ ಹಿಡ್ಕೊಂಡು ಬಂದು ಅದಕ್ಕೆ ನಾವು ಒಪ್ಪುದಿಲ್ಲ. ಯಾರೋ ಒಂದು 24 ಗಂಟೆ ಅವ್ರು ಟೈಮ್ ಕೊಟ್ಟಿದ್ದಾರೆ, ನಾನು ಹಿಡಿದುಕೊಂಡು ಬಂದೆ ಅಂತ ಮತ್ತೊಬ್ಬರನ್ನು ಹಿಡ್ಕೊಂಡು ಬರೋದಕ್ಕೆ ನಾನು ಒಂದು ವಿಷಯ ಹೇಳ್ತೇನೆ. 24 ಗಂಟೆ ಅಲ್ಲ, ಅದರ ಹಿಂದೆ ಬೀಳಿ ನೀವು ಪೊಲೀಸ್ನವರಿಗೆ ಇದು ಜಿಲ್ಲಾಡಳಿತ, ನಮ್ಮ ಸಂಸದರಿಂದ, ಶಾಸಕರಿಂದ, ಮಂತ್ರಿಗಳಿಂದ, ಗೃಹ ಮಂತ್ರಿಗಳವರೆಗೆ ಹೋಗಿದೆ. ಇದು ನೀವು ಇದನ್ನು ನೀವು ಲೈಟ್ ಆಗಿ ತಗೊಳ್ಳೇಬಾರ್ದು. 24 ಗಂಟೆ ಅಂತ ಯಾರಿಗೂ ಸಂಘಟನೆಯವರು ಈಗ ನಾವು ಸಂಘಟನೆ ಕೊಟ್ಟಿರ್ಬೋದು, ಆದರೆ ಒಂದು ಆಡಳಿತ ಪಕ್ಷವಾಗಿ, ಒಂದು ರಾಜಕೀಯ ಒಂದು ಆಡಳಿತ ಪಕ್ಷವಾಗಿ, ಆಡಳಿತದ ಒಂದು ಭಾಗವಾಗಿ ನಾವು 24 ಗಂಟೆಯಲ್ಲಿ ಹಿಡಿತೇವೆ ಅಂತ ನಾನು ಹೇಳುವುದಿಲ್ಲ. ಖಂಡಿತವಾಗಿ ಆದಷ್ಟು ಶೀಘ್ರ, ಅಂದ್ರೆ ಇದರಲ್ಲಿ ಯಾವುದೇ ಒಂದು ಯಾವುದೇ ಒಂದು ಇದರಲ್ಲಿ ಲೋಪವಿಲ್ಲದೆ ಇದನ್ನು ಆರೋಪಿಗಳನ್ನು, ನೈಜವಾದ ಆರೋಪಿಗಳನ್ನು ಹಿಡಿತೇವೆ, ಆ ಭರವಸೆ ನಿಮಗೆ. ನಿಮ್ಮ ಇದೇ ವೇದಿಕೆಯಲ್ಲಿ ಮೈನಾರಿಟಿ ಸೆಲ್ಲಿನ ಅವತ್ತು ಯಾವುದೋ ಒಂದು ಬಬ್ಬುಸ್ವಾಮಿಯ ಪ್ರಕರಣ ಆಗಿರುವಾಗ ಅವರು ಭಾರತೀಯ ಜನತಾ ಪಕ್ಷದ ಏನು ಅಲ್ಪಸಂಖ್ಯಾತ ಯಾವುದೋ ಒಂದು ಘಟಕದ ಇವರಾಗಿದ್ರು. ಅವರು ಹೇಳಿದ್ರು ನಾವು ಹಿಡಿತೇವೆ ಅಂತ. ಇವತ್ತಿಗೆ ಎಷ್ಟು ಸಮಯ ಆಯ್ತು ಸ್ವಾಮಿ, ಇವತ್ತಿನವರೆಗೆ ಆ ಏನು ಘಟನೆಯನ್ನು ತನಿಖೆ ನಡೆಸ ಆಗಿಲ್ಲ ಇವರಿಗೆ. ಇವ್ರು ಹಾಗಾದ್ರೆ ನನಗೆ ಅನಿಸ್ತದೆ ಇದರ ಕಡೆ ಎಲ್ಲೋ ಒಂದು ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ದೃಷ್ಟಿ ಇದೆಯೇ ಎಂಬ ಸಂಶಯ ನನಗೆ ಮೂಡುತ್ತೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಬಿಫೋರ್ ದಟ್, ಭಾರತೀಯ ಜನತಾ ಪಾರ್ಟಿಯ ಮೇಲೆ ಯಾಕೆ ಸರ್ ತಾವುಗಳು ಆರೋಪವನ್ನ ಮಾಡ್ತಿರೋ ಪ್ರಶ್ನೆ. ಯಾಕಂದ್ರೆ ಹಿಂದೂಗಳು ಅವರು ಹೇಳಿದ್ರು ಹಿಂದೂಗಳ ಋಣ ಇದೆ, ಹಿಂದೂಗಳ ಋಣ ಇದೆ ಅಂತ ಬಂದಾಗ ಹಿಂದೂಗಳ ಋಣದ ಮೇಲೆ ಅವರು ಬದುಕಬೇಕಾಗುತ್ತೆ. ಈ ಸಂದರ್ಭ ಹಿಂದೂಗಳಿಗೆ ಬದ್ಧರಾಗಿ ಅವರುಗಳು ಇರಬೇಕು. ಇಲ್ಲಿ ದಾಳಿಗಳು ಹಿಂದೂ ಕ್ಷೇತ್ರಗಳ ಮೇಲೆ ಆಗ್ತಾ ಇರುವಂತದ್ದು ಅವರುಗಳಿಗೆ ಬ್ಯಾಡ್ ಮಾರ್ಕ್ ಆಗುವಂಥದ್ದು, ಅವರುಗಳಿಗೆ ಬ್ಲಾಕ್ ಮಾರ್ಕ್ ಆಗುವಂಥದ್ದು. ಒಂದು ಅಂದ್ರೆ ತಮ್ಗಳಿಗೆ ಓಟ್ ಹಾಕಿದ್ದೇವೆ ಆದ್ರೆ ನಮ್ಗಳನ್ನೇ ನೀವು ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರುಗಳಿಗೆ ಬ್ಲಾಕ್ ಮಾರ್ಕ್ ಆಗ್ತಾ ಇರುವಂಥದ್ದು. ಅವರುಗಳಿಗೆ ಹೇಗೆ ಪ್ಲಸ್ ಆಗುತ್ತೆ? ಇಡೀ ರಾಜ್ಯದ ವಿಚಾರವನ್ನು ತಗೊಂಡಾಗ ಇಲ್ಲಿವರೆಗೆ ನಡೆದಿರುವಂತಹ ಘಟನೆಗಳು, ಈಗ ಅವರು ಹೇಳಿದ್ರು 153A, ನಾನು ಇನ್ನೂ ದಾಖಲೆಗಳನ್ನು ಕೊಡಬಹುದು, ಅನೇಕ ವಿವರಣೆಗಳನ್ನು ಕೊಡಬಹುದು. ಬೇಲಾಗದೆ ಇವತ್ತಿನ ಕೂಡ ಹಿಂದೂ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತುಮಕೂರು ಜೈಲಲ್ಲಿದ್ದಾರೆ. ಇದೇ ಬಜರಂಗ ದಳದವರು ಯಾವುದೋ ಒಂದು ನಮ್ಮ ಮಂಜು ಭಾರ್ಗವ್ ಮೇಲೆ, ಬಜರಂಗ ದಳದ ತುಮಕೂರು ವಿಭಾಗದ ಕಾರ್ಯಕರ್ತನ ಮೇಲೆ ಹಲ್ಲೆ ಆದಾಗ ಅದನ್ನು ಹಿಂದೂ ಮಹಾಸಭಾ ಖಂಡಿಸ್ತು. ಇಡೀ ಹುಡುಗನ ಆ ಭಾಷಣ ಮಾಡಿದಾಗ ಇಡೀ ವೇದಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಮೇಲೆ ಕೇಸನ್ನು ದಾಖಲು ಮಾಡಲಾಗಿದೆ. ಆದರೆ ಹಿಂದೂ ಮಹಾಸಭಾದ ಹುಡುಗರು ಅಲ್ಲಿ ಕೇವಲ ಘೋಷಣೆಗೆ ಹೋಗಿದ್ದಾರೆ. ಇಡೀ ವ್ಯವಸ್ಥೆ ಎಲ್ಲರನ್ನ ಬಿಟ್ಟಿದೆ. ಹಿಂದೂ ಮಹಾಸಭಾದ ಹುಡುಗನನ್ನು ಅರೆಸ್ಟ್ ಮಾಡಿದೆ. ಇವತ್ತಿಗೆ 15 ದಿನದಿಂದ 20 ದಿನ ಆಯ್ತು, ಇನ್ನು ಕೂಡ ಬೇಲಾಗಿಲ್ಲ. ಸೋಮವಾರ ಬೇಲಾಗುತ್ತೆ ಎಂಬ ಒಂದು ಹೇಳಿಕೆ. ನಾನು ಕೇಳ್ತಾ ಇದ್ದೇನೆ, ಏನು ನಡೀತಾ ಇದೆ ಇಲ್ಲಿ ಈ ವ್ಯವಸ್ಥೆ? ಸರ್ ಒಂದು ನಿಮಿಷ, ನನ್ನ ಮಾತು ಮುಗಿಸ್ತೇನೆ. ಇವರು ಹೇಳಿದ್ರು ಹಿಂದುತ್ವದ ಋಣ ಇದೆ. ನಾನು ಕೇಳ್ತಾ ಇದ್ದೇನೆ, ನಿಮಗೆ ನಿಜಕ್ಕೂ ಋಣ ಇದ್ರೆ, ಹಿಂದುತ್ವದ ಪರವಾಗಿ ನೀವಿದ್ರೆ 28 ಜನ ನಮ್ಮ ಶರತ್ ಮಡಿವಾಳಿಂದ ಹಿಡಿದು ಕುಟ್ಟಪ್ಪನಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಹಿಂದುತ್ವಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರ ಕೇಸೇನು ಮಾಡಿದ್ರಿ ಸ್ವಾಮಿ? ಯಾಕೆ ತನಿಖೆ ನಡೆಯಿಲ್ಲ? ಯಾಕೆ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ? ಹಾಗಾದ್ರೆ ಅವರ ಸಾವು ಏನು ಬಿಕ್ಕಟೆ? ಅದು ಏನು ನಡೆದೋಗುತ್ತೆ? ನಾವು ಅಧಿಕಾರಕ್ಕೆ ಬಂದೆವು, 3.5 ವರ್ಷದವರೆಗೆ ನಡೆಯದಿರುವಂತ ಗಲಾಟೆಗಳು ಚುನಾವಣೆ ಹತ್ತಿರ ಬರುವ 1.5 ವರ್ಷದಲ್ಲಿ ಯಾಕಿದೆಲ್ಲ ನಡೀತದೆ? ತಾವುಗಳು ಹೇಳುವಂತಹ ವಿಚಾರ. ಹಾಗಾದ್ರೆ ನಾನು ಕೇಳುವಂತದ್ದು ಅವರಿಗೆ ಬ್ಲಾಕ್ ಮಾರ್ಕ್ ಆಗುತ್ತೆ. ಹೇಗೆ ಹೇಳ್ತಾ ನಾನು ಹೇಳ್ತಾ ಇರೋದು ಬ್ಲಾಕ್ ಮಾರ್ಕ್ ಎಂಬುದು ನೀವು ಆಲೋಚನೆ ಮಾಡಿದಾಗಿಲ್ಲ. ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ನಾವು ಹಿಂದೂಗಳ ಪ್ರತಿಪಾದಕರು, ಯಾಕೆಂದ್ರೆ 3.5 ವರ್ಷದಲ್ಲಿ ಹಿಂದೂಗಳ ಪ್ರತಿಪಾದಕರು ಅಂತ ಹೇಳಿದ ಮೇಲೆ ನಾವು ನಮ್ಮವರಿಗೆ ರಕ್ಷಣೆ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇರುವಾಗ ಇಷ್ಟೊತ್ತಿಗೆ ಯಾವ ರೀತಿಯಲ್ಲಿ ನಡೀತಾ ಇತ್ತು? ಉರಿತಾ ಇತ್ತು ಮಂಗಳೂರು.
ಅಲ್ಲ, ಈಗ ಇದರಿಂದ ನಮ್ಗೇನ್ ಲಾಭ ಹೇಳಿ? ಇವರು ಕೇವಲ ಹೋರಾಟವನ್ನು ಮಾಡ್ತಿದ್ದಾರೆ. ಇದರಿಂದ ನಮ್ಗೇನ್ ಲಾಭ? ನೀವು ವಿಮರ್ಶೆ ಮಾಡಿ. ನಿಮ್ಮ ಕಲ್ಲಡ್ಕ ಘಟನೆಗಳಿರ್ಬೋದು ಅಥವಾ ಸಾರಿ ಇದು ಕಬಕದ ಘಟನೆಗಳಿರ್ಬೋದು ಅಥವಾ ಮೊನ್ನೆ ಹರೀಶ್ ಅವರು ಈ ಒಂದು ವಿಚಾರವನ್ನು ತಾವು ಗಮನಿಸಿದ್ದೀರಾ? ಸೂಕ್ಷ್ಮವಾಗಿ ಕರೆಗಳು ಬರ್ತಾ ಇದೆ. ಆದ್ರೆ ಬಿಫೋರ್ ದಟ್ ಹರೀಶ್ ಅವರು, ಈ ಭಾಗದಲ್ಲಿ ದಿನನಿತ್ಯ ಇಂಥ ಘಟನೆಗಳು ಆಗ್ತಾ ಹೋಗ್ತಾ ಇದೆ. ನಾವು ಮೀಡಿಯಾದಲ್ಲಿ ಎಲ್ಲ ನೋಡಿ ಯಾರಿಂದ ಆಗಿದೆ ಇದು? ಹಿಂದೂಗಳಿಂದ ಎಲ್ಲೇ ನೋಡಿ ಯಾವಾಗ ಸ್ವಲ್ಪ ಮತಿ ಇದರಿಂದ ಅವನಿಂದ ಏನಾಗಿದೆ ಅಂತ ಏನೋ ಆವಾಗ ಯಾರ ಹೆಸರು ಹೇಳಿದವರು ಒಬ್ಬ ವ್ಯಕ್ತಿಯಿಂದ ಹಿಂದೂಗಳಿಂದ ಆಗಿದೆ. ಆದರೆ ಈ ಅನೇಕ ಈ ಕಾರ್ಯಗಳು ಯಾರಿಂದ ಆಗಿದೆ ಸ್ಪಷ್ಟವಾಗಿ ನೋಡ್ತಾ ಇದೆ, ಅನ್ಯ ಮತೀಯರಿಂದ ಆಗಿದೆ, ಅನ್ಯ ಧರ್ಮೀಯರಿಂದ ಆಗಿದೆ. ಎಷ್ಟು ಘಟನೆಗಳಿಗೆ ನೋಡಿ, ಕಾರಿಂಜ ಕ್ಷೇತ್ರದ ನೋಡಿ, ಕಾರಿಂಜ ಕ್ಷೇತ್ರದಲ್ಲಿ ಚಪ್ಪಲಿ ಹಾಕಿಕೊಂಡು ಒಳಗೆ ಹೋದಂತ ಘಟನೆಗಳು ಮೊನ್ನೆ. ಈಗ ನಾಡ್ದು ಪ್ರತಿಭಟನೆ ಆಗ್ತಾ ಇದ್ದಕ್ಕೆ ಜಗದೀಶ್ ಕಾರಂತರು ಬರ್ತಾ ಇದ್ದಾರೆ ಅನ್ಯ ಧರ್ಮರಿಂದ. ಹಾಗಾದ್ರೆ ಇದಕ್ಕೆ ಯಾರು ಹೊಣೆ? ಈಗ ನಾವೇನು ಹಿಂದೂಗಳು ಇವರು ಮುಸ್ಲಿಮರದ್ದು ಏನು ಮಸೀದಿ ಒಳಗೆ ನಾವು ಪ್ರವೇಶ ಮಾಡ್ತೇವೆ ಚಪ್ಪಾಳೆ ಹಾಕೊಂಡು, ಬಿಡ್ತಾರೆ ಇವರು? ಹಾಗಾದ್ರೆ ಯಾರು ಕೇಳುವವರಿಲ್ಲ, ಹೇಳುವವರಿಂದ. ಹಾಗೆ ಆ ರೀತಿ ನಾವು ಹಿಂದೂಗಳು ಸುಮ್ಮನೆ ಕೂತ್ಕೊಂಡೆ ಇಂಥದನ್ನು ನಾವು ಸಹಿಸಿ ಕೂತ್ಕೊಂಡದ್ದು ಇಷ್ಟರ ತನಕ. ಇನ್ನೂ ಸಹಿಸುವುದಿಲ್ಲ. ಅದಕ್ಕೆ ನಾನು ಮೊದಲಾಗಿ ಹೇಳುದು, ನಾನು ಇಲ್ಲದ್ರೆ ಕಾರಿಂಜ ಕ್ಷೇತ್ರಕ್ಕೆ ಯಾಕೆ ಪ್ರವೇಶ ಮಾಡಬೇಕಿತ್ತು? ಅಲ್ಲಿ ಬಂದು ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು ಮಾಡುದು ಎಲ್ಲ ಫೇಸ್ಬುಕ್. ಹಿಂದೂ ಜಾಗರಣ ವೇದಿಕೆಯವರು ತಾವು ಹಿಂದೂಗಳ ಋಣದಲ್ಲಿದ್ದಾರೆ, ಬಿಜೆಪಿ ಅವರು ಒಪ್ಕೊಳ್ತೀರಾ ತಾವು? ಅಲ್ಲ, ಹಿಂದೂಗಳು ಯಾರ ಋಣದಲ್ಲಿ ಇಲ್ಲ. ಒಂದೊಂದು ಒಪ್ತಿರ್ತೀವಿ ಸ್ಪಷ್ಟ. ಬಿಜೆಪಿ ಹಿಂದೂಗಳ ರಕ್ಷಣೆ ಮಾಡ್ತಾ ಇದೆ, ಮಾಡಿದ್ದೆ. ಅದು ಭಾರತೀಯ ಜನತಾ ಪಕ್ಷ ಎಂಬುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಡಿಯಲ್ಲಿ ಹೇಗೆ ಇವುದು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಜಾಗರಣ ವೇದಿಕೆ ಪರವಾಗಿಲ್ಲ ಅಂತೀರಿ ನೀವು? ಯಾರು? ಹಾಗಾದ್ರೆ ಮುಸ್ಲಿಂ ಮಂಚ್ ಯಾಕೆ, ಇಸಾಯಿ ಮಂಚ್ ಯಾಕೆ, ನಿಮ್ಮಲ್ಲಿ ಅಲ್ಪಸಂಖ್ಯಾತರ ಘಟಕ ಯಾಕೆ? ನೋಡಿ, ಇಷ್ಟೆಲ್ಲ ನಡೆದಿರುವಾಗ ನಾನು ಹೇಳ್ತೇನೆ ನೋಡಿ, ಜಾಗರಣ ವೇದಿಕೆ ಹಿಂದುತ್ವವಾದಿಗಳಲ್ಲ. ಯಾವಾಗ ಮುಸಲ್ಮಾನರಿಗೆ ಇವರ ಬೆಂಬಲ ಇದೆ ಪೂರ್ತಿ, ಇವರು ಹೇಳ್ತಾ ಇದ್ದಾರೆ ನಾವು ಹಿಂದುತ್ವವಾದಿಗಳು. ಯಾವ ಹಿಂದುತ್ವವಾದವನ್ನು? ಭಾರತೀಯ ಜನತಾ ಪಕ್ಷ ಹಿಂದೂಗಳಿಗೆ ಹೇಗೆ ರಕ್ಷಣೆ ಗೌರವವನ್ನು ಕೊಟ್ಟಿದೆ ನಾವು ನೋಡ್ತಾ ಇರಬಹುದು. ಮೊನ್ನೆ ಹಾಜಬ್ಬರ್ ಅವರು ಮುಸ್ಲಿಮರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರನ್ನು ಗುರುತಿಸಿದೆ ಯಾವುದು ಭಾರತೀಯ ಜನತಾ ಪಕ್ಷ. ಹಾಳು ಮಾಡಿದ್ರೆ, ತಪ್ಪು ಮಾಡಿದ್ರೆ ಅದು ತಪ್ಪೇ ಅದು. ಸರಿ, ಈಗ ಹಿಂದೂಗಳ ಋಣದಲ್ಲಿದೆ ಬಿಜೆಪಿ, ಒಪ್ಕೊಳ್ತೀರಾ ತಾವು? ಬಿಜೆಪಿ ಹಿಂದೂಗಳ ಋಣದಲ್ಲಿದೆ ಅಂತ ಹೇಳ್ತಾರೆ. ತಾವು ಹೇಳ್ತಾ ಇದ್ದೀರಾ? ಆ ಋಣಕ್ಕೆ ತಕ್ಕಂತೆ ಕೆಲಸಗಳು ಮಾಡ್ತಾ ಇದಾರ ಬಿಜೆಪಿ ಅವರು? ಇಲ್ಲ, ನಮಗೆ ಕೆಲವೊಂದು ಘಟನೆಗಳು ನಮಗೆ ಯಾವುದು ಇಂಥ ಘಟನೆಗಳು ನಡೆದಾಗ ಭಾವನೆ ಆಗ್ತದೆ, ಯಾವುದು ಸಣ್ಣ ಮಟ್ಟದಲ್ಲಿ ಏನೋ ನಮ್ಗೆ ನೋವಾಗ್ತದೆ. ಅದನ್ನು ನಾವು ಇದು ನಮ್ಮ ಹಿರಿಯರ ಗಮನಕ್ಕೆ ನಾವು ತರ್ತೇವೆ. ನಾವು ಯಾವ್ದಕ್ಕೆ ರಾಜ್ಯಾಧ್ಯಕ್ಷರು ನಮ್ಮವರು ಇದ್ದಾರೆ, MLA ಗಳು ನಮ್ಮ ನೋಡಿ ಹೋರಾಟಗಳು ಇರುವಾಗ ನಮ್ಮೊಟ್ಟಿಗೆ ಇದ್ದಾರೆ. ಅವರು ನಮ್ಮನ್ನು ಹಿಂದೂಗಳನ್ನು ಅಂಗಡಿಯನ್ನು ಬಿಟ್ಟುಕೊಡ್ಲಿಲ್ಲ, ಎಲ್ಲ ನಮ್ಮೊಟ್ಟಿಗೆ ಇದ್ದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ ಕಾರಣ ನಾವು ಅವರನ್ನು ಏನು ನೇರವಾಗಿ ನಾನು ದೂಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಓಕೆ, ಕೆಲಸವನ್ನ ಮಾಡ್ತಾ ಇದ್ದಾರೆ ತಾವು ಹೇಳ್ತಾ ಇದ್ದೀರಾ. ಎಸ್ ಸರ್, ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮೇಡಮ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನೆಕ್ಸ್ಟ್ ಕಾಲರ್ ಕೊಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಿತಿನ್ ಪಾತ್ರ ವಾಯ್ಸ್ ಕೇನುಂಡೆ ಪಲ್ಲೆ ಸರ್, ಪಲ್ಲೆ ಪಾತಿರ್ಲೆ ಸರ್, ಪಾತಿರ್ಲೆ ಪಲ್ಲೆ ಪಲ್ಲೆ ಪಾತಿರ್ಲೆ ಸರ್, ಪಾತಿರ್ಲೆ ಬಂದ ಇತ್ತ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಪೂರ ಪಿದಾಡು ಬರುತ್ತೆ. ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಪಿದಾಡು ಬರುತ್ತೆ. ನೆಕ್ಕ ತುಂಬ ಇತ್ತಲ್ಲ ಮತಾಂತರ ಬೊಕ್ಕ ಎರಡು ಡ್ರಗ್ಸ್ ಅವುಗಳ ಇತ್ತಲ್ಲ. ಸರಿ ಸರಿ, ಓಕೆ ಸರ್, ಥ್ಯಾಂಕ್ ಯು. ಎಸ್ ಇನ್ನೊಂದು ಕರೆ ಇದೆ, ಸಾಯಿನಾಥ್ ಬೋಳೂರ್ ಅವರು. ಸಾಯಿನಾಥ್ ಅವರು ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ ನಿತಿನ್ ಅವರೇ. ನಮಸ್ತೆ ಸರ್. 3 ಜನ ಬಿಟ್ಟು ನಿಮ್ಮ ಹತ್ರ ಒಂದು ಮಾತಾಡ್ಲಿಕ್ಕೆ ಮಾತಾಡಿ ಸರ್. ಏನಿಲ್ಲ ಸರ್, ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಒಂದು CRP ಅನ್ನು ತುಕಡಿಯನ್ನು ಇಲ್ಲಿ ತಂದು ಇಟ್ಟು 60 ವಾರ್ಡಿಗೆ 4 ಜನರಾಗಿ ರಾತ್ರಿದು ಉಂಟಲ್ಲ ಅವರಿಗೆ ಒಂದು ಪೆಟಲಿಯನ್ ಅಂದ್ರೆ ಇದು ವಾಕಿಂಗ್ ಅದನ್ನೊಂದು ಮಾಡಿದ್ರೆ ಇದೆಲ್ಲ ಕೃತ್ಯ ಮತ್ತು ನಿಮ್ದು ರೌಡಿಸಮ್ ಮತ್ತೆ ಕೊಲ್ಲೆ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು ಕಮ್ಮಿ ಆಗ್ತದೆ ಅಂತ ನನ್ನ ಒಂದು ಆಸೆ ಆಕಾಂಕ್ಷೆ. ಯಾಕೆಂತ ಹೇಳಿದ್ರೆ
ಗಾಡಿಯಲ್ಲಿ ತಿರುಗಬಾರ್ದು. ಓಕೆ. ನಂದು ಒಂದು ರಿಕ್ವೆಸ್ಟ್ ಸರ್. ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಎಂತ ಅಂತ ಹೇಳಿದ್ರೆ, ಒಂದು ಒಳ್ಳೆ ಅವರ ಕೆಲಸ ಮಾಡ್ತಾರೆ, ಯಾವಾಗ ಎಂತ ಹೇಗೆ ಮಾಡ್ಬೇಕಂತ ಅವ್ರಿಗೆ ಗೊತ್ತಿತ್ತು. ಗೊತ್ತಿಲ್ಲದೆ ಮಾಡುದೇ ಇಲ್ಲ ಅವ್ರು. ಯಾಕೆಂತ ಹೇಳಿದ್ರೆ ನಾನು ಹತ್ತಿರದಿಂದ ನೋಡಿದ ಹುಡುಗ. ನಂಗೆ ಈಗ ವಯಸ್ಸಾಯ್ತು, 57 ವರ್ಷ ಆಯ್ತು. ನಾನು ಹತ್ತಿರದಿಂದ ನೋಡಿದ ಹುಡುಗ. ಅವ್ರಿಗೆ ಇಲ್ಲಿ ಯಾರು ಎಂತದೆಲ್ಲ ಗೊತ್ತುಂಟು. ಹೇಳಿ ಹೇಳಿ. ಎಸ್ ಸರ್. ಆದ್ರೆ ಒಂದು ಸರ್, ನಂಗೆ ಒಂದು 60 ವಾರ್ಡಿಗೆ ಒಂದು ಪೆಟೇಲಿಯನ್ ಅಂದ್ರೆ ಆದ್ರೆ ಒಂದು ರೈಡ್, ಅದನ್ನೊಂದು ನಮ್ಮ ಡಿ.ಸಿ ಅವರೊಂದು ಮಾಡ್ಬೇಕಂತ ತುಂಬಾ ಒಂದು ಆಸೆ. ನಾನ್ ಸಹ ಒಂದು ತಪ್ಪಿ ಒಂದು 10 ಗಂಟೆ ಹೋಗುವಾಗ ಎಲ್ಲಿ ಓದೋದು ಎಂತದ್ದು ಅಂತ ಕೇಳುವಂತ ಅವ್ರಿಗೆ. ಸರಿ ಸರಿ, ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್ ಸರ್, ಜಗದೀಶ್ ಶೆಣೆ ಅವರು ಈಗ ತಮ್ಮ ಜೊತೆ ಈ ಪ್ರಶ್ನೆಯನ್ನ ಕೇಳಬೇಕು. ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಸರ್. ನಿನ್ನೆ ಪ್ರತಿಭಟನೆ ಆಯ್ತು ಶನಿವಾರ. ಅಲ್ಲಿ ಕಮಿಷನರ್ ಬಂದಿದ್ರು, ಜೊತೆಗೆ ಶರಣ್ ಪಂಪೇಲ್ ಅವರು, ಜೊತೆಗೆ ಶಾಸಕರು ಬಂದಿದ್ರು. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೋದ್ರು, ಬಿಜೆಪಿ ರಾಜ್ಯಾಧ್ಯಕ್ಷರು, ನಮ್ಮ ಸಂಸದರು ಕೂಡ ಹೌದು. ಇದೆಲ್ಲವೂ ಕೂಡ ನೋಡಿದಾಗ ತಾವುಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಾ. ಈ ಹಿಂದೆ ನಡೆದಿರುವಂತಹ ಪ್ರತಿಭಟನೆಗಳು, ದೈವ ದೇವಸ್ಥಾನಗಳ ಮೇಲೆ ಹಾನಿ ನಡೆದಾಗ ಬಿಜೆಪಿಯ ಶಾಸಕರು, MLAಗಳು ಎಲ್ಲರೂ ಕೂಡ ಸೇರಿಕೊಂಡು ಪ್ರತಿಭಟನೆ ಮಾಡ್ತೀರಾ. ರಾಜ್ಯ ಸರ್ಕಾರ ತಮ್ದಿದೆ, ಕೇಂದ್ರ ಸರ್ಕಾರ ತಮ್ದಿದೆ, ಎಲ್ಲ ನಾಯಕರು ತಾವುಗಳಿದ್ದೀರಾ. ಎಲ್ಲವೂ ತಮ್ಮ ಕೈಯಲ್ಲಿದೆ. ಪವರ್ ಅನ್ನುವಂಥದ್ದು ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಪವರ್ ಅನ್ನುವಂಥದ್ದು ಈಗ ಸದ್ಯದ ಪರಿಸ್ಥಿತಿ. ಯಾರಿಗೆ ತಾವುಗಳು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಯಾರ ಜೊತೆ ತಾವುಗಳು ಹಕ್ಕುಗಳನ್ನ ಕೇಳ್ತಾ ಇದ್ದೀರಾ? ಯಾರ ಜೊತೆ ತಾವುಗಳು ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀರಾ? ಪೊಲೀಸ್ ಇಲಾಖೆಯೂ ಕೂಡ ಇದೆ. ತಾವುಗಳು ಯಾವ ರೀತಿ ತಾವುಗಳು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬಹುದಿತ್ತು ಅನ್ನುವಂಥ ಪ್ರಶ್ನೆಯೂ ಕೂಡ ಜನರು ಕೇಳ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಆಭಾಸಕರ ಪರಿಸ್ಥಿತಿಯೇ. ಯಾಕಂದ್ರೆ ಬಿಜೆಪಿಯವನ್ನೇ ಹೋಗಿ ಅಲ್ಲಿ ಪ್ರತಿಭಟನೆಯಲ್ಲಿ ಕೂತ್ಕೊಳ್ಳೋದು ಖಂಡಿತವಾಗಿ ಒಂದು ದ್ವಂದ್ವ ಆಗ್ತದೆ. ನಮ್ದೇ ಸರ್ಕಾರ ಇದು, ಯಾರ ಜೊತೆ ಪ್ರತಿಭಟನೆ. ಆದ್ರೆ ನೀವು ಹೇಳಿದಾಗೆ ಹಿಂದೂ ಸಮಾಜದ ಋಣ ಇದೆ ನಮ್ಗೆ. ಆದ್ರಿಂದ ಹಿಂದೂ ಸಮಾಜದೊಟ್ಟಿಗೆ ನಾವಿದ್ದೇವೆ. ಆಗ ಶಾಸಕರು ಕೂಡ ಹೇಳಿದರೆ ನಮ್ಮ ಸರ್ಕಾರ ಇದ್ರೂ ತೊಂದರೆ ಇಲ್ಲ, ಈ ಆರೋಪಿಗಳನ್ನು ಹಿಡಿಬೇಕು ಅಂತ ನಾನೇ ಇಲ್ಲಿ ಕೂತ್ಕೊಳ್ತೇನೆ, ನೆಲದಲ್ಲಿ ಕೂತರು. ನಮ್ಮ ಸರ್ಕಾರದ ಆದ್ರೂ ತೊಂದರೆ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರೆಷರ್ ಹಾಕ್ಲಿಕ್ಕೆ ಖುದ್ದು MLA ಹೋಗಿ ಅಲ್ಲಿ ಕೂತಿದ್ದಾರೆ. ಯಾಕಂದ್ರೆ ನೀವು ಹೇಳಿದಾಗೆ ನಾನು ಬಿಡಿ, MLA ಹತ್ರ ಸರ್ಕಾರದ ಅಂಗ MLA ಕೂತ್ಕೊಳ್ತಾರೆ. ಅಂದ್ರೆ ಏನು ಅಂತ ಹೇಳಿದ್ರೆ ಖಂಡಿತವಾಗಿ ಹಿಂದೂ ಸಮಾಜದ ನಮಗೆ ಋಣ ಇದೆ. ಆ ಋಣವನ್ನು ತೀರಿಸಬೇಕು ನಾವು. ನಮ್ಮ ಸರ್ಕಾರದ ವಿರುದ್ಧ ನಾವು ಮಾತಾಡುವುದೇ ಖಂಡಿತವಾಗಿ ಅನೇಕ ವಿಚಾರಗಳಲ್ಲಿ ನಮ್ಮ ಏನು ಈಗ ಮೇಲ್ನವರಿಗೆ ಇದು ಒಂದು ಚಿಕ್ಕ ವಿಷಯ ಅಂತ ಆಗ್ಬೋದು. ಈಗ ರಾಜ್ಯದ ಮಟ್ಟಿಗೆ ಏನೊಂದು ಕಲ್ಲು ಹೋಯ್ತು ಅಂತ ನಾಗಾರದ ದೊಡ್ಡ ನಮ್ಗೆ ಎಷ್ಟು ಗಂಭೀರ ಉಂಟು. ಇಲ್ಲ, ರಾಜ್ಯದವ್ರಿಗೆ ಗೊತ್ತಿದೆ ಮಂಗಳೂರು ಅಂತ ಹೇಳಿದ್ರೆ ಎಷ್ಟು ಪ್ರದೇಶ. ಆಗಲ್ಲ. ಒಂದು ಬಿಜೆಪಿ ಅವರು ಕೂಡ ಗೊತ್ತಿದೆ. ಮಂಗಳೂರು ಅಂತ ಬಂದಾಗ, ಕರಾವಳಿ ಅಂತ ಬಂದಾಗ ತಮ್ಮಗಳ ಪ್ರಯೋಗ ಶಾಲೆ ನಮ್ಮ ಮಂಗಳೂರು ಅಂತ ಬಂದಾಗ BL ಸಂತೋಷ್ ಅವರು ಕೂಡ ಬರ್ತಾರೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಯಾಕೆ ಬರ್ತಾರೆ? ಮಂಗಳೂರಿಗೆ ಬರ್ತಾರೆ. ಪ್ರತಿ ಬಾರಿಯೂ ಕೂಡ RSS ನಲ್ಲಿ ಅಮಿತ್ ಶಾ ಅವರು ಕೂಡ ಬರ್ತಾರೆ. ಯಾಕೆ ಬರ್ತಾರೆ? ಇದೊಂದು ಪ್ರಯೋಗ ಶಾಲೆ. ತಮಗೆ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಕರಾವಳಿ ಅಂತ ಬಂದಾಗ. ಆದ್ರಿಂದ ಅಲ್ವಾ ಸರ್? ಆದ್ರಿಂದ ನಮ್ಗೆ ವಿಶೇಷವಾಗಿ ನೀವು ಹೇಳಿದಾಗ ಹಿಂದೂಗಳ ಋಣ ಇದ್ದರಿಂದ ನಾವು ಪ್ರತಿಭಟನೆಯಲ್ಲೂ ಭಾಗವಹಿಸ್ತೇವೆ. ಯಾಕಂದ್ರೆ ಇದು ಆಗೋದು ಈಗ ಒಂದ್ ನಿಮಿಷ ಈಗ ಆಗೋದು ಏನು ನಾವು ಹೇಳಿ ಆಗುದಲ್ಲ, ಇದೆಲ್ಲ ನಮ್ಮ ಕೈ ಮೀರಿ ನಡೆಯುವಂತ ವಿಚಾರ. ಆದ್ರಿಂದ ಏನೋ ನಾವು ಮಾಡ್ಲೇಬೇಕಲ್ಲ. ಈಗ ನೀವು ಯಾರನ್ನು ಹಿಡಿದ್ರೆ ಹೇಳ್ತೀರಿ ಅವನಲ್ಲ ಅಂತ, ಯಾರೋ ಒಬ್ರು ಹಿಡಿದ್ರೆ ಹೇಳ್ತೀವಿ ಅವನಲ್ಲ ಅಂತ. ಇದೆಲ್ಲ ಅಂದ್ರೆ ಹಾಗಾದ್ರೆ ತಾವುಗಳು ಹಿಡಿಯುದೇ ಎಷ್ಟೊಂದು ಹಾಸ್ಯಾಸ್ಪದ ಮಾತಾಡ್ತಾರೆ ನಮ್ಮ ಶೇಣವರು. ಒಬ್ಬ MLA ನಿಮ್ಮ ಜೊತೆಲಿ ಈಗ ಓಕೆ, ನಾನು ಒಪ್ಕೊಳ್ತೇನೆ, ಕಾರ್ಯಕರ್ತ ಪ್ರತಿಭಟನೆಯಲ್ಲಿ ಭಾಗವಹಿಸೋದು ಒಪ್ಕೊಳ್ತೇನೆ, ಅಥವಾ ಬಿಜೆಪಿಯ ಇನ್ನಿತರ ಜವಾಬ್ದಾರಿಯಲ್ಲಿ ಕೂತವನು ಪ್ರತಿಭಟನೆಯಲ್ಲಿ ಭಾಗವಹಿಸೋದು ನಿಮ್ಮ ಮಾತಿಗೆ ಅದು ಕೂಡ ಒಪ್ಕೊಳ್ಳ. ಒಬ್ಬ ಶಾಸಕ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಹೋಮ್ ಮಿನಿಸ್ಟರ್ ಇರ್ತಾರೆ, ಇಲಾಖೆಗೆ ಸಂಬಂಧಪಟ್ಟ ಇರ್ತಾರೆ, ಎಲ್ಲರೂ ಇರ್ತಾರೆ. ನಿಮ್ಮ ಒಬ್ಬ ಶಾಸಕನನ್ನು ಆಯ್ಕೆ ಮಾಡಿ ಕೊಡೋದು ಪ್ರತಿಭಟನೆಯಲ್ಲಿ ಭಾಗವಹಿಸ್ಲಿಕ್ಕಲ್ಲ. ಅಲ್ಲಿ ಏನು ಅನ್ಯಾಯ ಆಗಿದೆ ಅವನನ್ನು ತನಿಖೆ ನಡೆಸಿ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟು ಇಮಿಡಿಯೇಟ್ಲಿ ಅದಕ್ಕೆ ನ್ಯಾಯ ತೊಡಗಿಸ್ಕೊಡು. ನೀವು ಕೂಡ ಪ್ರತಿಭಟನೆಯಲ್ಲಿ ಒಬ್ಬ MLA ಪ್ರತಿಭಟನೆಯಲ್ಲಿ ಕೂರ್ತಾರೆ ಅಂದ್ರೆ ಆ MLA ಆಯ್ಕೆ ಆಗಿರೋದಕ್ಕೆ ಅರ್ಥನೇ ಇಲ್ಲ. ಆ MLA ಇಸ್ ಯೂಸ್ಲೆಸ್ ಫೆಲೋ. ಅದು ಯೋಗ್ಯತೆ ಇಲ್ಲದಂತ ಆಗೋದಿಲ್ಲ. ಅದಕ್ಕೆ ಅರ್ಥ ಇದೆ. ಈಗ ಹಿಂದೂಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹಿಂದೂಗಳು ನಮ್ಮ MLA ಅಂತ ನಾವು ಕರೀತಿದ್ದೆ, ಅವರು ಬರೋದಿದ್ರೆ ಮತ್ತೆ ಯಾರು ಬರ್ಬೇಕು? MLA ಅಲ್ಲ, ಪ್ರತಿಭಟನೆಯಲ್ಲಿ ಭಾಗವಹಿಸುವುದಲ್ಲ, MLA ಅಲ್ಲಿ ಬರಬೇಕು. ಸತ್ಯ, ನೀವು ಕರೆದಿರುವುದು ಸತ್ಯ. ಅಲ್ಲಿ ಬಂದು ಉತ್ತರ ಕೊಡಬೇಕು. ಅಲ್ಲಿ ಉತ್ತರ ಕೊಡಬೇಕು. ಏನಾಗಿದೆ, ಯಾವ ಸಮಯದೊಳಗೆ ತನಿಖೆ ಮಾಡ್ತೇವೆ, ಯಾವ ಇದ್ರೊಳಗೆ ಆರೋಪಿಯನ್ನು ಇಡ್ತೇವೆ. ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ, ಪೊಲೀಸ್ನವರ ಹತ್ರ ಹೇಳ್ತಾ ಇದ್ರೆ ಹಿಡೀರಿ. ಯಾರಿಗೆ ನೀವು ಶಾಸಕರಿರ್ಲಿ ಸಂಸದರಿರ್ಲಿ
ಸಾರ್ವಜನಿಕರ ಎದುರೇ ಪೊಲೀಸ್ನವರಿಗೆ ಪ್ರೆಷರ್ ಹಾಕಿದ್ದಾರೆ. ಅಷ್ಟು ಪ್ರೆಷರ್ ನಮಗೂ ಉಂಟು, ಸರ್ಕಾರಕ್ಕುಂಟು, ಸಂಸದರಿಗುಂಟು, ಶಾಸಕರಿಗೂ ಅಷ್ಟು ಪ್ರೆಷರ್. ಸರ್ ಹಾಗಾದ್ರೆ ತಮ್ಮ ಮಾತುಗಳನ್ನ ಯಾರು ಕೇಳ್ತಾ ಇಲ್ಲ? ಯಾರು ಕೇಳ್ತಾ ಇಲ್ಲ? ಎಲ್ಲರೂ ಕೇಳ್ತಾರೆ. ಆದ್ರೆ ಅಧಿಕಾರದ ಮೇಲೆ ನಿಮ್ಮ ಹಿಡಿತ ಇಲ್ಲ, ಇಲಾಖೆಯ ಮೇಲೆ ನಿಮ್ಮ ಹಿಡಿತ ಇಲ್ಲ, ಭ್ರಷ್ಟಾಚಾರದ ಮೇಲೆ ನಿಮ್ಮ ಹಿಡಿತ ಇಲ್ಲ, ಯಾವುದೂ ಇಲ್ಲ. ನೋಡಿ, ಒಂದು ನಿಮ್ಗೆ ಗೊತ್ತಿರಬಹುದು, ಒಂದು ವಿಚಾರ ಹೇಳಿದ್ರೆ ಕಾಂಗ್ರೆಸ್ ಇರುವಾಗ ಕಾವೂರಿನಲ್ಲಿ ಒಂದು ಮುಸಲ್ಮಾನರ ತಾಯಿ ಮಗಳು ಒಂದು ಡೆತ್ ಆಯ್ತು. ಇಷ್ಟವರೆಗೆ ಹಿಡಿಲಿಕ್ಕಾಗಿಲ್ಲ. ಅಂದ್ರೆ 1000ದಲ್ಲಿ 1-2 ಕೇಸ್ ಹಿಡಿಯೋದೇ ಉಂಟು. ಬಿಜೆಪಿ ಅಂತಲ್ಲ, ಯಾವ ಸರ್ಕಾರ ಇದ್ರು ಪೊಲೀಸರು ಬೇರೆನೆ. ಸರ್ಕಾರದ ಅಂಗ ಹೌದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದು, ಆಯ್ತಾ? ಎರಡು ನಿಮ್ಗೆ ಗೊತ್ತಿರ್ಬೋದು, ತಾಯಿ ಮಗಳು ಡೆತ್ ಆದ್ದು, ಮರ್ಡರ್ ಆದ್ದು, ಇಷ್ಟು ಇವತ್ತಿಗೂ ಸಿಕ್ಕಿಲ್ಲ. ಯಾರನ್ನು ದೂರುದು? ಸರ್ಕಾರವನ್ನು ದೂರುದ? ಅಂದ್ರೆ ಯಾವುದೋ ಒಂದು 1000ದಲ್ಲಿ 1-2 ಘಟನೆ ಪತ್ತೆ ಹಚ್ಚದ್ದು ಉಂಟು. ಆದ್ರೆ ಇದರಲ್ಲಿ ನಾವು ಖಂಡಿತವಾಗಿ ಆದಷ್ಟು ಶೀಘ್ರ ನಾವು ಪ್ರೆಷರ್ ಹಾಕಿ ಬೇರೆ ಅವರನ್ನಲ್ಲ, ನೈಜ ಆರೋಪಿಯನ್ನು ಹಿಡಿಯಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಘಟನೆಯಲ್ಲಿ ಪತ್ತೆ ಹಚ್ಚದೆ ಇರಬಹುದು, ಆರೋಪಿಗಳು ಸಿಕ್ಕದೇ ಇರಬಹುದು. ಯಾಕಂದ್ರೆ ಇದ್ರ ಕಡೆ ಯಾವುದೋ ಒಂದು ಭಾರತೀಯ ಜನತಾ ಪಕ್ಷದ ವಕ್ತಾರರು ನೇರವಾಗಿ ಹೇಳಿದ್ದಾರೆ, ನಾವು ತನಿಖೆ ಮಾಡುವುದಿಲ್ಲ, ಆರೋಪಿಗಳನ್ನು ಪತ್ತೆ ಮೈಲೇಜ್ ಸಿಗ್ತದೆ ಹಾಗೆ ಹೇಳಿಕೊಳ್ಳಿ. ನಾನು ಕರೆಗೆ ಬರ್ತಾ ಇದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಾನು ಹರಿಕೃಷ್ಣ ಮಧ್ಯಾಹ್ನದ ಪಾತಲೆ ಸರ್. ದಾಳಿ ಗೊತ್ತುಂಟು ಸರ್, ಮುಕ್ಳೆ ನಮ್ಮ ನೆಟ್ ನಮ್ಮ ಹಿಂದುತ್ವ ಬಂದಂಗೆ ಇನ್ನು ಜಾಗ ನಾವು ವೇದಿಕೆದಾರಲ ಉಳ್ಳೇರು, ಬಿಜೆಪಿ ದಾರಲ ಉಳ್ಳೇರು ವಿಷಯ ಬಂದಿನಿ ಜಾಗ ಮಂಡ ವಿಷಯ ಬಂದಿನಿ ಮಂಡ ಇತ್ತು ಪೂರ ನಾ ಘಟನೆ ನಡತಂದು ಆಂಡ ಇಂಚಿ ಜೋಕ್ ಏನು ಪೂರ ರೇಪ್ ಮಂತಂದುಲ್ಲೇರಿ ಓ ವಿಷಯ ಬರ್ಪಿಜೇರಿ ಕಾಲಿ ಅವು ಆಯ್ತು ಮೊರಣಿ ಸುರತ್ ಕಲ್ದ ಅಂದ್ರಿ ಅವು ಅವತ್ತ ವಿಷಯ ಇಡತ್ತೆ ಐದು ಬುಕ್ಕಲ್ಲ ಐತೆ ಮುಗ್ಳು ಪಾತೇರು ಇರತ್ತೆ ಮಲ್ಪೆರ ಅಂಡಿ ರಾಜಕೀಯ ಪತಂದು ಮುಕ್ಳು ಎಂಜಿನ ಮಲ್ಪೆ ದಾದಾಳ್ನ ಒಂಜಿ ಕುಡ್ಲಾಗ ಎಂಜಿನಲ್ಲ ನಲ್ಲಿನ್ ಕುಮಾರ್ ಕಟ್ಲ ಅವಡಿ ಏರೆ ದಾದಾಳ್ನ ಎದ್ದನ್ನ ಅಂತಾರ ಇದು ಆಣಿ 10 ವರ್ಷ ದುಂಬು ಪುತ್ತೂರುಡು ಶ್ರೀರಾಮ್ ಸೇನೆ ಗಲಾಟೆ ಆಂಡಿ ಆ ಟೈಮ್ ಮುಟ್ಲ ಲಾಠಿ ಚಾರ್ಜ್ ಮನ್ಪಿಲ್ಲ ಬಂತಿನ ಡಿ.ವಿ. ಸಾಮಣ್ಣ ಗೌಡ್ರು ಇನಿ ಮುಟ್ಟಲ್ಲ ಎಂಜಿನಲ್ಲ ಬಂತಾರ. ಇನ್ನೊಂದು ಕರೆ ಇದೆಯಾ? ಓಕೆ, ಇದೆಯಾ? ಓಕೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ದಯಮಾಡಿ ತಮ್ಮ ಟಿವಿ ಮ್ಯೂಟ್ ಮಾಡಿ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಇಮ್ರಾನ್ ಅವರು. ಎಸ್ ಸರ್, ಮಾತಾಡಿ ಸರ್. ನೋಡಿ, ಲಾಸ್ಟ್ ಒಂದು ಕರೆ ಕೂಡ ಬಂತು, ಹಿಂದೂ ಸಮುದಾಯದ ಯುವಕನೇ ಅವರೇ ಬೇಸತ್ತು ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಹಣೆಬರ ಗೊತ್ತಾಗ್ತಾ ಇದೆ. ಅಲ್ಲಿ ಇವರು ರಾಜಕೀಯಕ್ಕೆ ಎಲೆಕ್ಷನ್ ಬರುವಾಗ ಇಂದ ನಾಟಕ ಆಡ್ತಾರೆ. ಅಲ್ಲಿ ಪ್ಯಾನೆಲ್ ಅಲ್ಲಿ ಕೂತವರಿಗೆ ಕ್ಲಾರಿಟಿ ಇಲ್ಲ. ಅವ್ರು ಮೂರು ಕೂಡ ಹಿಂದೂ ಸಮಾಜವನ್ನು ಅಥವಾ ಹಿಂದೂ ಸಂಘಟನೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರವರ ಒಳಗಡೆ ಕಚ್ಚಾಟ ನಡೀತಾ ಇದೆ. ಇವರು ಯಾರಿಗೋಸ್ಕರ ಇಂಥ ಕೆಲಸಕ್ಕೆ ನಾಟಕ ಮಾಡ್ತಾ ಇದ್ದಾರೆ? ಏನೋ ಒಂದು ಧಾರ್ಮಿಕ ಕೇಂದ್ರಗಳಿಗೆ ಇದಾದ್ರೆ ಅವ್ರದ್ದು ಸರ್ಕಾರ ಇದೆ, ಕಂಡು ಹಿಡಿಲಿ. ಇವತ್ತು ಹೇಗೆ ನಿನ್ನೆ ಬೋಳಿಯಾರಲ್ಲಿ ಏನೋ ಒಂದು ಮಸೀದಿ ಗುರುಗಳಿಗೆ ಹಲ್ಲೆ ಮಾಡ್ಲಿಕ್ಕೆ ಯತ್ನಿಸಿದಂತ ಸಂಘ ಪರಿವಾರದ ಕಾರ್ಯಕರ್ತರು ಅವರನ್ನು ಬಂಧಿಸಿದ್ದಾರೆ ಪೊಲೀಸ್ ಇಲಾಖೆ. ನಾವು 3 ಜನರು ವಿಚಾರ ಹಿಂದುತ್ವದ ವಿಚಾರ ಬರುವಾಗ ಮಾಡುವ ಅಧಿಕಾರ ಇಲ್ಲ. ನಾವು 3 ಜನ ಏನೇ ಇರ್ಬೋದು, ನಾವು ಒಂದೇ. ಅವ್ರ ಧರ್ಮದ ಬಗ್ಗೆ ಮಾತಾಡಲಿ, ಅವರು ನಮ್ಮ ಧರ್ಮದ ಬಗ್ಗೆ ಮಾತಾಡೋದು ಬೇಡ. ಅಧಿಕಾರ ಅವರಿಗೆ ನಾವು ಕೊಟ್ಟಿಲ್ಲ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡುವ ಅಧಿಕಾರ ಕೊಟ್ಟಿಲ್ಲ. ಇವರೇ, ನೀವು ನಿಮ್ಮ ಬಗ್ಗೆ ಮಾತಾಡಿ. ತಿಳ್ಕೊಂಡಿದ್ದೇವೆ, ಅದರಲ್ಲಿ ಏನಿದೆ ತಿಳ್ಕೊಳ್ಳಿಕ್ಕೆ. ಇತಿಹಾಸ ಕಳೆದೊಂದು ಇದರಲ್ಲಿ ಗೊತ್ತಾಗ್ಲಿಲ್ಲ ಧರ್ಮೇಂದ್ರ ಅವರೇ ಮತ್ತು ಜಗದೀಶ್ ಅವರಿಗೆ ಕೂಡ ಎಲ್ಲರ ಇತಿಹಾಸ ಗೊತ್ತಿದೆ. ಚುನಾವಣೆ ಬರುವಾಗ ಈ ತರ ಯಾವ್ದೋ ಒಂದು ಇಶ್ಯೂ ತರ್ತಾರೆ. ಹಿಂದೂ ಸಮಾಜ ಬೈತಾ ಇದೆ. ಇಮ್ರಾನ್ ಅವರೇ, ಈಗ ತಾವು ಹೇಳಿರುವಂತಹ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರಿ, ಎಲ್ಲೋ ಆಗಿರುವಂತಹ ಒಂದು ಘಟನೆ ಹೇಳಿ. ಬೋಳಿಯಾರಲ್ಲಿ ನಿನ್ನೆ ರಾತ್ರಿ 3 ಗಂಟೆಗೆ ಇಬ್ಬರು ಸಂಘ ಪರಿವಾರದ ಕಾರ್ಯಕರ್ತರು
3 ದಿವಸದಿಂದ ಸತತ ಅಲ್ಲಿನ ಇಮಾಮರನ್ಗೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನು ಅಲ್ಲಿನ ನಾಗರಿಕರು ಎಚ್ಚೆತ್ಕೊಂಡು ಹಿಡಿದುಕೊಂಡು ಅವರನ್ನು ಪೊಲೀಸ್ ತಕ್ಷಣ ಕಾರ್ಯಪ್ರವೃತ್ತರಾದ ಕಾರಣ ಇಬ್ಬರು ಸಂಘ ಪರಿವಾರದ ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದಾರೆ. ಸೊ ಇವರ ಸಂಘಟನೆಯಲ್ಲೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವರೇ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುವವರು, ಇವರು ಬಾಕಿ ವಿಚಾರಗಳನ್ನು ಇಟ್ಕೊಂಡು ಯಾವ ಕಲಿಸುವುದು ಒಳ್ಳೇದು ಸರ್. ಅಲ್ಲಿಂದ ಇಮ್ರಾನ್ ಅವರು ಇದೇ ವಿಚಾರ ವೆರಿ ಬ್ಯೂಟಿಫುಲ್ ತಾವು ಹೇಳಿರುವಂತಹ ವಿಚಾರ ಬೋಳಿಯರ್ ನಡೆದಿರುವಂತಹ ಘಟನೆ ಅಲ್ಲಿ ಮೂವರು ಸಹ ಅಲ್ಲಿ ಅರ್ಹರಲ್ಲ ಮಾತಾಡ್ಲಿಕ್ಕೆ, ಅವ್ರನ್ನ ಮನೆಗೆ ಅಲ್ಲ ಬಗ್ಗೆ ನೀವು ಮಾತಾಡಬೇಡ, ಮಾತಾಡೋದು ಬೇಡ, ಐ ಆಮ್ ರೆಡಿ ಟು ಲಿಸನ್. ನಿಮ್ಮ ಅರ್ಹತೆ ನೀವು ಪ್ರೂಫ್ ಮಾಡಿ. ನಿಮ್ಮ ಅಯೋಗ್ಯರಿಂದಾಗಲಿ ಇವತ್ತು ಮಂಗಳೂರಿನಲ್ಲಿ ಆಗುತ್ತಿರುವುದು ಅದನ್ನು ಹಿಂದೂಗಳು ನಾಳೆ ಒಗ್ಗಟ್ಟಾದ್ರೆ ಇವರು ಯೋಚನೆ ಮಾಡ್ಲಿ, ಆಮೇಲೆ ಮಾತಾಡ್ಲಿ ಇವರು ನಮ್ಮ ಒಗ್ಗಟ್ಟಿನ ಬಗ್ಗೆ. ನಾವು ಒಗ್ಗಟ್ಟಾಗಿ ಇರ್ತೇವೆ, ನಾವು ನಿಮ್ಮಂತವರಿಗೆ ಒಗ್ಗಟ್ಟಾಗಿರಿ. ಒಳ್ಳೆ ವಿಚಾರಕ್ಕೆ ಹಿಂದೂಗಳು ಒಗ್ಗಟ್ಟಾಗಿ ನಾವು ಯಾರು ನಿಮ್ಮನ್ನು ತಡೆಯುವುದಿಲ್ಲ. ನಿಮ್ಮ ಧರ್ಮದವರಿಗೆ, ನಿಮ್ಮ ಹುಡುಗರಿಗೆ ನೀವು ಧರ್ಮ ಬೋಧನೆ ಮಾಡಿ ಹೋಗಿ ಹೇಗಿರ್ಬೇಕಂತ. ಪ್ರಥಮವಾಗಿ ಅಲ್ಲಿ ಗೋಕಳ್ಳತನ ಇಲ್ಲಿ ಇಷ್ಟು ತೀಕ್ಷ್ಣವಾಗಿ ಮಾಡುತ್ತಿದ್ರು ಯಾರು? ನಿಮ್ಮಂತವರು. ಇವತ್ತು ಗೋಕಳ್ಳತನದ ಇವತ್ತು ಜೈಲಲ್ಲಿ ಇರುವವರು ಇವರಿಂತವರೇ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಗೋಕಳ್ಳತನ, ಲವ್ ಜಿಹಾದ್ ಇಂತಹ ಬೇಡವಾದ ಕೆಲಸ ಮಾಡುವುದು ಇವರಂತವರು. ಮತ್ತೆ ನಮಗೆ ಬೋಧನೆ ಮಾಡ್ತಾರೆ ಇವರು. ಸರ್ಕಾರ ಇದ್ದಾಗ ನಿಮ್ಮ ನಾಯಕರನ್ನು ಉಗಿತಾ ಇದ್ದಾರೆ. ನೀವು ಸಾಕು. ಇಮ್ರಾನ್ ಪ್ಲೀಸ್ ಸ್ಟಾಪ್. ಇಮ್ರಾನ್ ಅವರೇ, ತಾವು ಒಂದು ವಿಚಾರವನ್ನು ಹೇಳಿದೆ, ಅರ್ಹತೆ ಅನ್ನೋದು ಇಲ್ಲ. ಆ ಅರ್ಹತೆ ಎದುರಿದುಕೊಂಡೇ ನಾನು ಕರೆದಿರುವಂತದ್ದು ಇವ್ರುಗಳನ್ನ. ನಾವಂದ್ರೆ ನಮ್ಮ ಅರ್ಹತೆ ಬಗ್ಗೆ ನಾನು ಕರೆದಿರುವಂತ ಸರ್ ಇರ್ಬೋದು. ನೀವು ಅವರ ಅರ್ಹತೆಗೆ ತಕ್ಕ ಮರ್ಯಾದೆ ಕೊಟ್ಟಿರ್ಬಹುದು. ಜನರು ಏನ್ ಕೊಡ್ತಾ ಇದ್ದಾರೆ ಅದು ಜನರಿಗೆ ಗೊತ್ತಿದೆ. ಇವತ್ತು ಶರಣ್ ಪಂಪಲ್ಗೆ ಬೀದಿಯಲ್ಲಿ ನಿಂತು ಪತ್ರಿಕಾಗೋಷ್ಠಿಯಲ್ಲಿ ಬೈತಾ ಇದ್ದಾರೆ. ಅವರವರ ನಡುವೆ ಕಚ್ಚಾಟ ನಡೀತಿದೆ. ಇವರು ಊರನ್ನ ಏನ್ ಸರಿ ಮಾಡ್ತಾರೆ ಸರ್ ಹೇಳಿ? ನಿಮ್ಮ ಮಧ್ಯದಲ್ಲಿ ಜಗಳ ದೇಶದ್ರೋಹ ಕೆಲಸವನ್ನು ಮಾಡುವುದು ಬಿಟ್ಟು ನೋಡಿ ಸರ್, ದೇಶದ್ರೋಹ ಕೆಲಸಗಳನ್ನು ಮಾಡುವುದು ಬಿಟ್ಟು ದೇಶಕ್ಕೆ ಒಳ್ಳೆತನ ಮಾಡುವಂತ ಕೆಲಸ ಏನು ಮಾಡಿದ್ದಾರೆ? ಹಿಂದೂಗಳು ರಾಜ್ಯ ಸ್ವಯಂ ಸೇವಕ ಸಂಘ ಎಲ್ಲ ಏನು ನಾವು ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದೇವೆ, ನಾವು ಮಾಡ್ತೇವೆ. ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ತೇನೆ. ಬೋಳಿಯರ್ನ ಒಂದು ಘಟನೆ ಬಗ್ಗೆ ಅವರು ಹೇಳಿದ್ರು, ವೆರಿ ಬ್ಯೂಟಿಫುಲ್ ಆಗಿ ಹೇಳಿದ್ರು ಅವರು. ಅಂದ್ರೆ ಒಂದು ವಿಚಾರವನ್ನು ಮೆನ್ಷನ್ ಮಾಡಿದ್ರು, ಅಲ್ಲಿ ಸಂಘ ಪರಿವಾರದ ಇಬ್ಬರನ್ನ ಬಂಧನ ಮಾಡಲಾಗಿದೆ ಅನ್ನುವಂಥದ್ದು. ಯಾಕೆ ಬಂಧನ ಮಾಡಲಾಯಿತು? ಅಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಎಷ್ಟು ಫಾಸ್ಟ್ ಆಗಿ ಬಂಧನ ಆಯ್ತು. ಅದೇ ತಾವುಗಳಿಗೆ ಏನು ಮಾಡ್ತಾ ಇದ್ದೀರಾ? ಅಲ್ಲ ಇಂಥದ್ದು ಅವರು ಹೇಳಿರುವಂತದ್ದು ಇದು ಬಹಳ ಉತ್ತಮವಾದ ತಮ್ಮದೇ ಗವರ್ಮೆಂಟ್, ನಾವುಗಳು ಏನಿದೆ ನಮ್ಮ ಹಕ್ಕುಗಳನ್ನ ನಾವುಗಳು ತೋರಿಸ್ತಾ ಇದ್ದೇವೆ, ನಮ್ಮ ಹಕ್ಕುಗಳನ್ನ ನಾವು ಪಡೆದುಕೊಳ್ತಾ ಇದ್ದೀವಿ. ದ ರೈಟ್ ವೇ ಟು ಅಲ್ಲ ಬದುಕುವಂತದ ನಿಜ. ಇದು ಒಂದು ಎರಡು ಹಿಡಿಯಲಿಲ್ಲ, ಈಗ ಸಿಕ್ಕಿಲ್ಲ ಬಿಟ್ರೆ ಇಮ್ರಾನ್ ಹೇಳಿರುವಂತದ್ದು ಇಷ್ಟೇ. ಅವರು ಹೇಳಿರುವಂತದ್ದು ಯಾಕೆ ನೈಜ ಆರೋಪಿಗಳ ಬಂಧನ ಆಗ್ತಾ ಇಲ್ಲ? ನಾವುಗಳು ನೈಜ ಆರೋಪಿಗಳನ್ನ ಪತ್ತೆ ಮಾಡಿದ್ದೇವೆ, ಬಂಧಿಸಿದ್ದೇವೆ, ಅದು ತಾವುಗಳು ಯಾಕೆ ಬಂಧನ ಮಾಡಿಲ್ಲ? ಒಂದು ನಿಮಿಷ ನಾನೊಂದು ಅಲ್ವಾ? ಇಮ್ರಾನ್ ಹೇಳಿರುವಂತದ್ದು ನಾವುಗಳು ನೈಜ ಆರೋಪಿಗಳನ್ನ ಇವತ್ತೇ ಬಂಧಿಸಿದ್ದೇವೆ, 2 ದಿನದ ಒಳಗಡೆ ಬಂದಿದ್ದೇವೆ, ತಾವುಗಳು ಯಾಕೆ ಬಂಧಿಸಿಲ್ಲ? ನಾನು ಹೇಳ್ತೇನೆ, ನಾನು ಜನಸಂಘದಿಂದ ದುಡಿದು ಬಂದವ. ನಾನು ಆವತ್ತಿಂದ ಇವತ್ತು ಯಾವಾಗ ನಾನು ಸಂಘ ಪರಿವಾರ ಮತ್ತೆ ಇದರಿಂದ ಹೊರಬಂದ ಇದೇ ಉದ್ದೇಶಕ್ಕೆ. ಯಾಕೆಂದ್ರೆ ಒಬ್ಬ ಹಿಂದೂ ಕಾರ್ಯಕರ್ತ ಹಿಂದುತ್ವಗೋಸ್ಕರ ದುಡಿದ್ರೆ ಅವನ್ನ ಕೇಳೋರಿಲ್ಲ, ಅವನ ಬಗ್ಗೆ ಮಾತಾಡೋರಿಲ್ಲ. ಇದು ಇವತ್ತು ಅಲ್ಲಲ್ಲ, ಒಂದ್ ನಿಮಿಷ ನಾನು ಮಾತು ಮುಗಿಸ್ತೇನೆ. ಅಲ್ಲ ಇಲ್ಲಿ ಕೇಳಿ, ನನ್ನ ಕ್ವಶನ್ ಕೇಳಿದ ನಂತರ ಉತ್ತರ ಕೊಡಬೇಕಾಗತ್ತೆ. ಒಬ್ಬ ಮುಸಲ್ಮಾನ್ ಏನಾದ್ರೂ ಏನಾಡಿದ್ರೆ ಅವರ ಶಾಸಕರಿಂದ ಅವರ ಪರಿವಾರದಿಂದ ಕೂಡಲೇ ಫೋನ್ ಬರುತ್ತೆ, ಇಲ್ಲಿ ಬಿಡ್ತಾರೆ. ತಿರುಗಿ ಭಾರತೀಯ ಜನತಾ ಪಕ್ಷದಿಂದ ಕೂಡ ಫೋನ್ ಬರುತ್ತೆ, ಬಿಡುಗಡೆ ಮಾಡಿ ಅಂತ. ಇಂತಹ ಘಟನೆಗಳಿಗೆ ನಾನು ಅನೇಕ ಸಾಕ್ಷಿ ಆಧಾರಗಳನ್ನು ಕೊಡಬಲ್ಲೆ. ನಮ್ಮ ಹಿಂದೂ ಹುಡುಗರು ಆಲೋಚನೆ ಮಾಡಬೇಕಾಗಿದೆ. ಥ್ಯಾಂಕ್ ಯು ಸರ್. ಕೊನೆದಾಗಿ ಹರೀಶ್ ಅವರು ಶಾರ್ಟ್ ಅಂಡ್ ಸ್ವೀಟ್ ಕೊನೆದಾಗಿ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಕೊನೆದಾಗಿ ಈ ಘಟನೆಗಳು ಇವತ್ತು ಕೋಡಿಗಳಲ್ಲಿ ಏನಾಯ್ತು, ಬೇರೆ ಕಡೆ ಏನು ಘಟನೆಗಳಾಯ್ತು, ಅದು ಇವತ್ತೇ ಕಡೆ ಆಗಬೇಕು. ನಾವು ಈಗಲೂ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದೂಗಳು ಯಾವತ್ತು ಪ್ರತಿಭಟನೆಗೆ ಸೀಮಿತರಲ್ಲ. ನಾಳೆ ಹಿಂದೂ ಸಮಾಜಕ್ಕೆ ನಮ್ಗೆ ಅನ್ಯಾಯ ಆದರೆ ನಾವು ಎದ್ದರೆ ನಾಳೆ
ತುಂಬ ಒಂದು ಪರಿಸ್ಥಿತಿ ಮಂಗಳೂರಲ್ಲಿ ತುಂಬ ಚಿಂತಾಜನಕ ಆಗ್ತದೆ. ಆ ಬಗ್ಗೆ ಈವಾಗಲೇ ನಾನು ಹೇಳ್ತೇನೆ, ನಾವೆಲ್ಲರೂ ಶಾಂತಿ ಸೌಹಾರ್ದದಿಂದ ಬದುಕಬೇಕಾದ್ರೆ ಇಂಥ ಕಿಡಿಗೇಡಿಗಳು ಕೂಡಲೇ ಬಂಧನ ಆಗಬೇಕು. ಓಕೆ, ಕೊನೆದಾಗಿ ಖಂಡಿತವಾಗಿ ಆದಷ್ಟು ಶೀಘ್ರ ಈ ಸಮಾಜಕ್ಕೆ ಏನು ಸಮಸ್ಯೆ ಇದು ಭಾವನೆಗಳ ಘಾಸಿಯಾಗಿದೆ, ನಮ್ಮ ಈ ಬಿಜೆಪಿ ಪಕ್ಷಕ್ಕೂ ಅಷ್ಟೇ ಘಾಸಿಯಾಗಿದೆ. ಆದಷ್ಟು ಶೀಘ್ರ ಪೊಲೀಸರು ಈ ಆರೋಪಿಗಳನ್ನು, ನೈಜ ಆರೋಪಿಗಳನ್ನು ಆದಷ್ಟು ಶೀಘ್ರ 1-2 ದಿವಸದಲ್ಲಿ ಹಿಡಿತಾರೆ ಅನ್ನೋ ಭರವಸೆಯನ್ನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೊಡ್ತೀನಿ. ಈಗ ನಾವು ಹಿಂದೂಗಳು, ನಮ್ಮಲ್ಲಿ ಅಭಿಪ್ರಾಯಗಳು ಭಿನ್ನತೆ ಎಷ್ಟು ಬೇಕಾದ್ರೆ ಇರ್ಬೋದು, ರಾಜಕೀಯವಾಗಿ ಸಹ ಎಷ್ಟು ಅಭಿಪ್ರಾಯ ಭಿನ್ನತೆ ಇರ್ಬೋದು. ಆದ್ರೆ ಹಿಂದೂ ಎಂಬ ಒಂದು ಶಬ್ದದ ಅಡಿಯಲ್ಲಿ ನಾವು ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಮರೆತು ಹಿಂದೂ ಸಮಾಜಕ್ಕೆ ಅನ್ಯಾಯ ಆದ್ರೆ ನಾವು ಎದ್ದು ನಿಲ್ತೇವೆ. ಅಲ್ಲಿ ನನಗೆ ಪಕ್ಷ ಬರಲ್ಲ, ನನಗೆ ಯಾವುದೇ ಸಂಘಟನೆ ಬರಲ್ಲ, ಅಲ್ಲಿ ಬರುವುದು ಹಿಂದುತ್ವ ಮಾತ್ರ. ಆದ್ರಿಂದ ಆ ಮನುಷ್ಯ ಏನು ಈ ವಿಚಾರವನ್ನು ಎತ್ತಿದ ನೋಡಿ, ಅವನು ಹಿಂದೆ ತೆಗಿಬೇಕಾದ್ರು, ಇಲ್ಲಾಂದ್ರೆ ನಾವು ಅದನ್ನು ಒಪ್ಕೊಳ್ಳುವಂತದ್ದಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಕೋಡಿಕಲ್ನಲ್ಲಿ ನಾಗನಕಟ್ಟೆ, ಜೊತೆಗೆ ದೈವದ ಮೊಗ ನಾಪತ್ತೆ, ಜೊತೆಗೆ ಕೋಡಿಕಲ್ನಲ್ಲಿ ಬಸ್ಗೂ ಕೂಡ ಕಲ್ಲನ್ನ ಎಸೆದಿರುವಂತಹ ಕಿಡಿಗೇಡಿಗಳು, ಜೊತೆಗೆ ಇಂತಹ ಪ್ರಕರಣಗಳು ಪದೇ ಪದೇ ಮಂಗಳೂರಿನಲ್ಲಿ ಮರುಕಳಿಸ್ತಾ ಇದೆ. ಅಲ್ಲಲ್ಲಿ ಗುಂಪು ಘರ್ಷಣೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ದೈವ ದೇವಸ್ಥಾನಗಳನ್ನ ಅಪವಿತ್ರಗೊಳಿಸುವಂತಹ ಕೃತ್ಯಗಳು ಆಗ್ತಾ ಇದೆ. ಅದರ ನೈಜ ಆರೋಪಿಗಳ ಬಂಧನ ಆಗಿಲ್ಲ ಅನ್ನುವಂತಹ ವಿಚಾರಗಳ ನಡುವೆ ಇವತ್ತು ಕರೆ ಮಾಡಿರುವಂತಹ ಸುಧಾಕರ್ ಅನ್ನುವಂತಹ ವ್ಯಕ್ತಿ ಕೊಟ್ಟಿರುವಂತಹ ಮಾಹಿತಿ, ಇದೆಲ್ಲವೂ ಕೂಡ ಮಂಗಳೂರಿನ ಪೊಲೀಸ್ ಇಲಾಖೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸವಾಲು ಅನ್ನೋದು ನಾನು ಭಾವಿಸ್ತೇನೆ. ಅವರುಗಳು ಕೂಡ ಭಾವಿಸಬೇಕು ಅನ್ನೋಂಥದ್ದು ಪ್ರಜ್ಞಾವಂತ ನಾಗರಿಕರು ಹೇಳುವಂಥದ್ದು. ಯಾಕಂದ್ರೆ ನೈಜ ಆರೋಪಿಗಳನ್ನ ಬಂಧನ ಮಾಡಿ ದಯಮಾಡಿ ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ. ಜೊತೆಗೆ ಇಂತಹ ಪ್ರಕರಣಗಳು ನಮ್ಮ ಮಂಗಳೂರಿನಲ್ಲಿ ಮರುಕಳಿಸುವಂಥದ್ದು ಬೇಡ. ಕೋಮು ಸೂಕ್ಷ್ಮ ಪ್ರದೇಶ ಮಂಗಳೂರು ಅನ್ನುವಂತಹ ಮಾತುಗಳನ್ನಿದೆ. ಈ ಮಾತುಗಳು ಸಾಕು, 4 ವರ್ಷಗಳ ಹಿಂದೆ ಮುಗ್ದೋಗ್ಲಿ, ಇನ್ನು ಇಂತಹ ಮಾತುಗಳು ಬರುವಂತದ್ದು ಬೇಡ. ಶಾಂತಿಯಿಂದ ನಮ್ಮ ಮಂಗಳೂರಲ್ಲಿ ಇರಲಿ ಅನ್ನುವಂತಹ ವಿಚಾರದಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ನೈಜ ಆರೋಪಿಗಳನ್ನ ಬಂಧನ ಆಗ್ಬೇಕು ಅನ್ನುವಂತಹ ಒಂದು ಪ್ರಜ್ಞಾವಂತರ ನಾಗರಿಕರ ಪರವಾಗಿ ನಾವುಗಳು ಹೇಳ್ತಾ ಇರುವಂತಹ ವಿಚಾರ, ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಮಂಗಳೂರು ಪೊಲೀಸ್ ಇಲಾಖೆಗೆ. ನೈಜ ಆರೋಪಿಗಳ ಬಂಧನ ಆಗ್ಲಿ, ಜೊತೆಗೆ ಈ ಒಂದು ವಿಚಾರಗಳು ಏನಿದೆ, ಕೋಮು ಸೂಕ್ಷ್ಮವನ್ನ ಕದಡುವಂತಹ ವಿಚಾರಗಳು ಏನಿದೆ, ನಮ್ಮ ಸಾಮರಸ್ಯವನ್ನು ಕದಡುವಂತಹ ವಿಚಾರಗಳು, ಇದನ್ನೆಲ್ಲ ದಯಮಾಡಿ ತಡೆಗಟ್ಟಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ನಮ್ಮ ಜೊತೆ ಇವತ್ತಿನ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿರುವಂತದ್ದು ಜಗದೀಶ್ ಶೆಣವರು, ಬಿಜೆಪಿ ವಕ್ತಾರರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಹರೀಶ್ ಮಟ್ಟಿ ಅವರು, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಸರ್ ಥ್ಯಾಂಕ್ ಯು ಸೋ ಮಚ್. ಅನೇಕ ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ತುಂಬಾನೇ ಇದೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ